50% ಜಾಸ್ತಿ. ತಾಲೂಕು ಮಟ್ಟದ ಎಂಕಲ್ ಸರಿ ಸುಮಾರು 300 ಬೇತೆ ಬೇತೆ ಒಂಜಿ ಉನ್ನತ ಶಿಕ್ಷಣ ಪಡೆಯುವಂಚಿನ ಒಂಜಿ ಮಲ್ಲ ಚಾವಡಿ ಅದನ್ನು ಇಂಚಿತ್ತಿ ಪೊರ್ತುಲ್ಲ ನಿಕುಲ್ಲ ಮಲ್ಲ ಮಟ್ಟಡ್ ನಿಕುಲ್ಲ ಮಲ್ಲ ಎತ್ತರದ ಸ್ಥಾನಗ್ ಶಿಕ್ಷಣ ಕ್ಷೇತ್ರ ಬುಲೆವುಡು ಪನ್ಪುನಂಚಿನ ಎಂಗಲ ಅಂಗಲಾಪು ಇಂಚಿತ್ತಿ ಬಾಲಕೃಷ್ಣ ದೇವರನ್ನ ಅನುಗ್ರಹಪೂರ್ಣವಾಯಿನಂಚಿನ ಒಂಜಿ ಅಭಿನಂದನೆ ಅವು ಕೊರ್ಪುನಂಚಿನ ಪೇಟ ಆದಪ್ಪು ಕೊರ್ಪುನಂಚಿನ ಶಾಲಾ ಆದಪ್ಪು ಕೊರ್ಪುನಂಚಿನ ಮಾಲೆ ಆದಪ್ಪು ಅತನ ಬೇತೆ ಬೇತೆ ವಿಧದ ನೆಂಪುದ ಕಾಣಿಕೆ ಆದಪ್ಪು ಅವು ಪೂರ ನಮ್ಮ ಕೊರ್ಪುನಂಚಿನ ಪ್ರೀತಿದ ದೇವತಕ ದೇವರನ್ನ ಅನುಗ್ರಹಪೂರ್ಣವಾಯಿನಂಚಿನ ಒಂಜಿ ಒಂಜಿ ವಸ್ತುಲು ಪನ್ಪ ನೆಲ್ಟಿಡ್ ಬಾಲಕೃಷ್ಣ ದೇವರನ್ನ ಇಂಜಿ ಪೊರ್ಲ ಚಾವಡಿ ನಿಕ್ಲೆ ಮಾತ್ರ ಅಭಿನಂದನೆ ಮಲ್ಪನಂಚಿನ ಪೊರ್ಲ ಗಲಿಗೆಗುಲ್ಲ ಮಂಗಳೂರು ವಿಶ್ವವಿದ್ಯಾನಿಲಯದ ಕುಲಪತಿಲಾಯನಂಚಿನ PL ಧರ್ಮ ಬತ್ತು ಸೇರೊಂದೇರು ಅಂಚೆ ಅರ್ನ 6 ವಿಶ್ವವಿದ್ಯಾಲಯ ಡಾಕ್ಟರೇಟ್ ಅತನ ಪ್ರೊಫೆಸರ್ ಆದ PhD ಪದವಿ ಪಡೆದು ಉನ್ನತ ಸ್ಥಾನದ ಮಲ್ಲ ಕುಲಪತಿ ಆದ ಮೇರ ಒಂದು ಬತ್ತನ ಅರ್ನ ಉಪಸ್ಥಿತಿ ನಿಕ್ಲೆ ಮಾತ್ರೆಗಳ ಅಭಿನಂದನೆ ಮಲ್ಪನಂಚಿನ ಪೊರ್ಲ ಯೋಗ ಭಾಗ್ಯ ಇಚ್ಚಿತಿ ಪೊರ್ತಡು ಒಂಜಾತ್ ನಮಕ್ ಉಡಲಗ ಸಂಪು ಕೊರಪುನಂಚಿನ ಕಾರ್ಯಕ್ರಮದಂಚಿ ದಿಕ್ಕದಿ ಒಂದಿಲ್ಲ ಇಂಥ ಕಾರ್ಯಕ್ರಮದ ಸುರುತ ಗಣಪತಿನ ದೇವಿಯರ್ನ ಪ್ರಾರ್ಥನೆದ ಹೊರತು ಗಣಪತಿ ದೇವಿಯರ್ನ ಸುಗಿಪದ ಹೊರತು ಕಾರ್ಯಕ್ರಮಕ್ಕೆ ಶುಭ ಆರಂಭ ಕೋರೊಂದಿಲ್ಲ ನಮ್ಮ ಸುತ್ತಿಗೆದ ಮಿತ್ತ ಸುತ್ತಿಗೆ ದೀದು ಆರಾಧನೆ ಮಲ್ಪುನಂಚಿನ ದೇವೇರಿ ಏರಿದಕ್ಕಿಂತ ಅವು ಗಣಪತಿ ದೇವರಿಗೆ ಮೂರ್ತಿ ಪೂಜೆ ಪುರ ಬೊಕ್ಕ ಬತ್ತಿನಿಗೆ ಸುರಿಕು ಸುತ್ತಿಗೆದ ಅಂಚೆರದ ದೇವೇರ್ನ ಸುರುತ ದೇವೇರು ಪಂಡದ ನಮ್ಮ ಆರಾಧನೆ ಮಲ್ತೊಂದು ಬತ್ತನ ಗಣಪತಿ ದೇವೇರ್ನ ಸುಗಿಪದ ಒಟ್ಟಿಗೂ ನಮನ ದುಂಬ ಖ್ಯಾತ ಗಾಯಕಿ ಬಾಲಕೃಷ್ಣ ಮಂದಿರದ ಆಡಳಿತ ಮಂಡಲದ ಸದಸ್ಯರ ಜ್ಞಾನ ದಿವ್ಯಗದ ಸಂಚಾಲಕರಾದ ನಮಕ್ ಇಲ್ಲಿ ಕಾರ್ಯಕ್ರಮಗಾರ ಕಲಾವಿದೆ ಆದದ್ದು ನಮ್ಮ ಮಂದಿರದ ಓರ್ವ ಒಂಜಿ ಪದಾಧಿಕಾರಿ ಪನ್ಪು ನೆಲಗಟ್ಟಡು ಒಂಜಿ ಜೋಕುಲಿಗೆ ಬಡದ ಸಂಗೀತದ ಉಮೇದು ಕೊರಪನಂಚಿನ ಒಂಜಿ ಪೊರ್ತುಡುಲ್ಲ ಇಂಚಿತಿ ಪೊರ್ತುಡು ನಮ್ಮ ಮಾತೆರ್ಲ ಅರ್ನ ಸಂಗೀತನ ಮಾತೆರ್ಲ ಕೇನನ್ಗ ಗಣಪತಿ ದೇವರನ್ನ ಸುಗಿಪದ ಒಟ್ಟಿಗೂ ಗಣಪತಿ ದೇವರ ಪ್ರಾರ್ಥನೆದ ಒಟ್ಟು ಕಾರ್ಯಕ್ರಮ ಶುಭ ಆರಂಭ ಒಂಜಿ ನಿಖಲ್ನ 10 ಬಿರೇಲ್ಗೆ ಬೇಲೆ ಕೊರ್ಲೆ ರಡ್ಡು ಕೈತಾಟಿನ ಬೊಟ್ಲೆ ಪಂಡದ ವಿನಂತಿ ಮನ್ಪ गणनायकाय गणदैवताय गणाध्यक्षाय धीमहि गुणशरीराय गुणमण्डिताय गणेशानाय धीमहि गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय बालचन्द्राय श्रीगणेशाय धीमहि चतुराय गानप्राणाय गानान्तरात्मने गानोत्सुकाय गानमत्ताय गानोत्सुकमनसे गुरुपूजिताय गुरुदैवताय गुरुकुलस्थायिने गुरुविक्रमाय कुह्यप्रवराय गुरवे गुणगुरवे गुरुदैत्यकलक्षेत्रे गुरुधर्मसदाराध्याय गुरुपुत्रपरिपात्रे गुरुपाखण्डकण्डकाय गीतसाराय गीततत्त्वाय गीतस्तोत्राय धीमहि गूढगुल्फाय गन्धमत्राय भोजयप्रदाय धीमहि
गुणातीताय गुणाधीशाय गुणप्रविष्टाय धीमहि एकदन्ताय वक्रतुण्डाय गौरीतनयाय धीमहि गजेशानाय बालचन्द्र श्रीगणेशाय धीमहि एकदन्ताय वक्रतुण्डाय गौरीतनयाय धीमहि गजेशानाय बालचन्द्राय श्रीगणेशाय धीमहि करुणाळताई सदा चिन्मयी करुणाळताई सदा चिन्मयी ಈ ಪುಣ್ಯ ಭೂಮಿ ನಮ್ಮ ದೇವಾಲಯ ಪ್ರೇಮಾಲಯ ಈ ದೇವಾಲಯ ಕರುಣಾಳ ತಾಯಿ ಸದಾ ಚಿನ್ಮಯಿ ಕರುಣಾಳ ತಾಯಿ ಸದಾ ಚಿನ್ಮಯಿ ಧೀರರಾಳಿದ ನಾಡು ನಿನ್ನದು ಶಾಂತಿ ಮಂತ್ರ ಪಾಡಿದ ಬೀಡು ನಿನ್ನದು ವರ ಸಾಧು ಸಂತರ ನೆಲೆ ನಿನ್ನದು ಮಹಾಶಿಲ್ಪಕಾರರ ಕೆಲೆ ನಿನ್ನದು ಸಂಗೀತ ಸಾಹಿತ್ಯ ಸೆಲೆ ನಿನ್ನದು ಕರುನಾಡ ತಾಯಿ ಸದಾ ಚಿನ್ಮಯಿ ಕರುನಾಡ ತಾಯಿ ಸದಾ ಚಿನ್ಮಯಿ ಈ ಪುಣ್ಯ ಭೂಮಿ ನಮ್ಮ ದೇವಾಲಯ ಪ್ರೇಮಾಲಯ ಈ ದೇವಾಲಯ ಕರುನಾಡ ತಾಯಿ ಸದಾ ಚಿನ್ಮಯಿ ಕರುನಾಡ ತಾಯಿ ಸದಾ ಚಿನ್ಮಯಿ ಜೀವತಂತಿ ಮೀಟುವ ಸ್ನೇಹ ನಮ್ಮದು ಎಲ್ಲ ಒಂದೇ ಎನ್ನುವ ಔದಾರ್ಯ ನಮ್ಮದು ಸೌಂದರ್ಯ ಸೀಮೆಯ ಗುಡಿ ನಮ್ಮದು ಮಾಧುರ್ಯ ತುಂಬಿದ ನುಡಿ ನಮ್ಮದು ಕಸ್ತೂರಿ ಕನ್ನಡದ ಸವಿ ನಮ್ಮದು ರೋಮ ರೋಮಗಳು ನಿಂತವು ತಾಯೇ ಚೆಲುವ ಕನ್ನಡದೊಳೇನಿದು ಮಾಯೆ ಮುಗಿಲೆ ಕಡಲೆ ಸಿಡಿಲೆ ಕೇಳಿರಿ ಮುಗಿಲೆ ಕಡಲೆ ಸಿಡಿಲೆ ಕೇಳಿರಿ ತನು ಮನವು ದನವು ಎಲ್ಲ ಕನ್ನಡ ತನು ಮನವು ದನವು ಎಲ್ಲ ಕನ್ನಡ ಕರುನಾಡ ತಾಯಿ ಸದಾ ಚಿನ್ಮಯಿ ಕರುನಾಡ ತಾಯಿ ಸದಾ ಚಿನ್ಮಯಿ ಈ ಪುಣ್ಯ ಭೂಮಿ ನಮ್ಮ ದೇವಾಲಯ ಪ್ರೇಮಾಲಯ ಈ ದೇವಾಲಯ ಕರುನಾಡ ತಾಯಿ ಸದಾ ಚಿನ್ಮಯಿ ಕರುನಾಡ ತಾಯಿ ಸದಾ ಚಿನ್ಮಯಿ ನೀನು ನೀನೆ ಇಲ್ಲಿ ನಾನು ನಾನೇ
ಪೂರ್ವ ಸ್ಮೃತಿ ಹಾಡಿ ಕೈಲಾಸವೆಲ್ಲ ನಾದೋಪಾಸನೆಯಾಗಿ ನಾದದ ಶ್ರುತಿ ನೀಡಿ ತುಂಬುರ ಸ್ಮೃತಿ ಹಾಡಿ ಕೈಲಾಸವೆಲ್ಲ ನಾದೋಪಾಸನೆಯಾಗಿ ಷಣ್ಮುಖ ಪ್ರಿಯ ರಾಗ ಷಣ್ಮುಖ ಪ್ರಿಯ ರಾಗ ಷಣ್ಮುಖ ಪ್ರಿಯ ರಾಗ ಮಾರ್ಗ ಹಿಂದೊಳವಾಗಿ ನಡೆಸಿದೆ ದರಬಾರು ನೋಡು ಹಾಡುವೆಯ ಪಲ್ಲವೆಯ ಕೇಳುವೆಯ ಮೇಲೆ ಏಳುವೆಯ ನೀನು ಎಂಬುವನಿಲ್ಲಿ ನಾದವಾಗಿರುವಾಗ ನಾನೇನು ಹಾಡಲಯ್ಯ ದಾಸಾನು ದಾಸ ನೀನು ನೀನೇ ಇಲ್ಲಿ ನಾನು ನಾನೇ ನೀನು ನೀನೇ ಇಲ್ಲಿ ನಾನು ನಾನೇ ಈಶ್ವರವೇ ವಾದ ಈಶ್ವರನೇ ನಾದ ಕೃತಿಗತಿಯ ಕಾಗುಣಿತ ವೇದ ಶಿವಸ್ಮರಣೆ ಸಂಗೀತ ಸ್ವಾದ ಗಮಕಗಳ ಪಾಂಡಿತ್ಯ ಶೋಧ ಸುಮತಿಗಳ ಸುಸ್ನಾನ ಬೋಧ ಬದುಕುಗಳ ವಿಚಾರಣೆ ಕ್ಷಮಾಪಣೆ ವಿಮೋಚನೆ ಬಿರುದುಗಳ ಆಲೋಚನೆ ಸರಸ್ವತಿ ಸಮರ್ಪಣೆ ನವರಸಾರಗಿಸಿ ಪರವಶ ಪಳಗಿಸಿ ಅಪಜಯ ಅಡಗಿಸಿ ಜಯಿಸಲು ಇದು ಶಕುತಿಯ ಯುಕುತಿಯ ವಿಷಯಾರ್ಥ ಗಣ ಗಣ ಶಿವ ಗಣ ನಿಜ ಗುಣ ಶಿವ ಮನ ನಲಿದರೆ ಒಲಿದರೆ ಕುಣಿದರೆ ಅದು ಬಕುತಿಯ ಮುಕುತಿಯ ಪರಮಾರ್ಥ ನೀನು ನೀನೇ ಇಲ್ಲಿ ನಾನು ಸಾ ಸಮಗ ಸರಿ ನಿಗಸನಿದ ಗಸನಿದ ಮಗ ಮದ ದಮ ಮಧನಿ ನಿದ ಸಮಾಗ ಸನಿ ಸನಿಗ ಸರಿ ನಮ ಪಸ ನೀನು ನೀನೆ ಇಲ್ಲಿ ನಾನು ನಾನೇ ದನಿಸಗ ನಿಸ ದನಿಸಗ ನಿಸಗ ಮಗಮ್ಮ ನಿಸಗ ಮಗ ಮ ಗಸ 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 ಮಗ 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 ಗಸ ಮಗ ಮಗ ಸನಿ ದಮ ದಮ ಗಸ ನೀನು ನೀನೆ ಇಲ್ಲಿ ನಾನು ನಾನೇ ಮಗ 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 ಗ ಮಗ 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 ದಮ 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 ಮನಿದ ನಿದ ನಿದ ಸ ಸ ಸ ಸ ಸ ಸ ಸ ಸ ಗ ಸ ನಿ ನಿ ಸ ನಿದ ಸ ಗ ಸ ನಿದ ನಿ ಸ ನಿ ದಮ ದಮ ಗ ಸ ಸ ಗ ಮಗ ದಮ ಧನಿ ಮದ ನಿ ಸ ಗ ಸ ನಿ ಸ ಧನಿ ಮದ ಮದ ನಿ ಸ ದ ನೀನು ನೀನೇ ಇಲ್ಲಿ ನಾನು ನಾನೇ ಸ ಪ ಸ ಸ ನಿ ಪ ಮ ಗ ಸ ನಿ ಪ ಸ ಸಗಮ ಪ ಮಗ ಸಗಮ ಪ ಮಗ ಸಗಮ ಪ ಮ ಪ ಮ ಪ ನಿ ನಿ ಮ ಮ ಪ ಸರಿ ಗ ಮ ದ ಪ ಗ ಪ ದ ಪ ಗ ದ ದ ಪ ದ ಪ ಗರಿ ಸ ಸರಿ ಗರಿ ಸರಿ ಮ ಪ ನಿ ಸ ಸರಿ ಮ ಪ ನಿ ಸ ನಿ ಸರಿ ಪ ಮ ರಿ ಸರಿ ಸಾ ಮ ಸ ಮ ಸ ಮ ಮ ದ ಸರಿ ನೀ ಸಾ ದ ಮ ಪ ಮ ಪ ದ ದ ಪ ಮ ಪ ದ ದ ಪ ಮ ಪ ದ ದ ಪ ಮ ಪ ಸ ದ ಪ ಮ ಪ ದ ಸ ಪ ಮ ಪ ದ ರಿ ಸರಿ 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 ಸದ ಸರಿ ಪದ ಸರಿ ಮ ಪದ ಸರಿ ರಿ ಮ ಪದ ಸರಿ ಪನಿ ಸ ಗ ಪದ ರಿ ಮ ಪ ಸ ಗ ಮ ಗ ಸ ಮ ಗ ಸರಿ ತ ಮ ಗ ನೀನು ನೀನೇ ಇಲ್ಲಿ ನಾನು ನಾನೇ ನೀನು ನೀನೇ ಇಲ್ಲಿ ನಾನು ನಾನೇ ಸಜ್ಜನ ಬಂಧುಲೆ ಬಾಲಕೃಷ್ಣ ದೇವರ ಪಾದ ಮುದಲ್ ನಡಪುನಂಚಿನ ಇನಿ ಜ್ಞಾನದೀಪಿಗೆ ಪನ್ಪುನಂಚಿನ ಪುರಸ್ಕಾರದ ಈ ಒಂಜಿ ಸಂಭ್ರಮದ ಕಾರ್ಯಕ್ರಮ ಮಾತೆಲ್ಲ ಸೇರುವಂದ ಸ್ವಲ್ಪ % ಅಧಿಕ ಮಾರ್ಕ್ ದೆತ್ತೊನ್ನಂಚಿನ ಸೆಕೆಂಡ್ PUC ಆದಪ್ಪ SSLC ಆದಪ್ಪ ವಿದ್ಯಾರ್ಥಿಗಳಿಗೆ ಪ್ರತಿ ವರ್ಷ ಜ್ಞಾನದೀಪಿಗೆ ಪನ್ಪುನಂಚಿನ ಒಂಜಿ ಹೊಸ ಪುರಾಪುನ್ ಕೊರನಂಚಿನ ಒಂಜಿ ಸಂಸ್ಥೆತನ ಬಾಲಕೃಷ್ಣ ಮಂದಿರ ಜ್ಞಾನದ ದೀಪಿಗೆ ಪನ್ನ ಬೊಲ್ಪು ಆ ಬೊಲ್ಪುನು ಸಮಾಜಕ್ಕೆ ಪಟ್ಟೋಡು ಪನ್ಪನ್ ನೆಲೆಗಟ್ಟಡು ಜೋಕ್ಲೆಗೆ ಜ್ಞಾನದೇವಿಗೆ ಪದ ಪುರಸ್ಕಾರನ ಮಲ್ಪೊಂದು ಬತ್ತನಂಚಿನ ಇನ್ನೀರು ಆ ನೀರ್ದು ಇನ್ನಿ ಬರಬಿಟ್ಟ ಸರಿ ಸುಮಾರು 1,000 ಜೋಕ್ಲೆಗೆ ಈ ಸಾಂಸ್ಕೃತಿಕ ಭವನಡು
ಸನ್ಮಾನ ಮಲ್ತನಚ್ಚಿನ ಮಲ್ಲ ಒಂಜಿ ಸಾಂಸ್ಕೃತಿಕ ಭವನ ಬಾಲಕೃಷ್ಣ ಮಂದಿರದ ಆದುಂಡು ಇಂಥ ಕಾರ್ಯಕ್ರಮ ಇಲ್ಲಿ ವಾರದ ಮಧ್ಯದ ದಿನ ಏನಿರದ ಹತ್ರ ಬಯ್ಯದ ಪೊರ್ತುಗು ಜೋಕ್ಲಿಗೆ SSLC ಪ್ರಾರಂಭ ಆಯ್ನಿರದ ಹತ್ರ ಬಯ್ಯದ ಪೊರ್ತುಗು ದೀಪುನಂಚನ ಒಂಜಿ ಕಾಲಘಟ್ಟನ ಮಾತೆಲ್ಲ ಆಯೋಜನೆ ಮಲ್ತನಂಚನ ಪೊರ್ಲ ಗಲಿಗೆ ಇಂಚಿತಿ ಪೊರ್ತುಡು ಇಂಥ ಈ ಕಾರ್ಯಕ್ರಮನು ಉದೀಪನ ಮಲ್ಪನ ನಮ್ಮೊಟ್ಟಿಗೂ ಬತ್ತು ಸೇರ್ನಾರು ಡಾಕ್ಟರ್ PL ಧರ್ಮ ಮಂಗಳೂರು ವಿಶ್ವವಿದ್ಯಾನಿಲಯದ ಕುಲಪತಿಲಾದ ಶೈಕ್ಷಣಿಕವಾದ ವಿದ್ಯಾರ್ಥಿಗಳನ್ನ ಬುಲೆಚಿಲಿಗೆ ಬೋಡೋದು ಸೇವೆಯನ್ನು ಸಂದಾಯಿತ ಮಲ್ತಮನಚನ ಡಾಕ್ಟರ್ PL ಧರ್ಮ ಮೇರಿನ ವೇದಿಕೆಗೆ ಪ್ರೀತಿಪೂರ್ವಕ ನಮಗೆ ಒರಿಯೇ ಸರ್ ಇರು ವಿದ್ಯಾರ್ಥಿಗಳ ಕಾರ್ಯಕ್ರಮ ಅದು ಐನರ್ದಾತ್ರ ಇರು ಸುರುಕು ಈರೇ ಬರೋಡು ಪಣದ ವಿನಂತಿ ಮನ್ಪ ತಾಟಿದ ಉರುಟು ಅರೇನು ಮೋಕೆಡು ಎದ್ಕೊನೋಡು ಪಣದ ಭಿನ್ನಾಯ್ತ ಮತ್ತದಲ್ಲ ಅಂಚನೆ ಎಂಕಲ ಚಂದ್ರಪ್ರಭ ಎಂಕಲ ಸಂಸ್ಕಾರ ಭಾರತದ ಕೋಶಾಧಿಕಾರಿ ಚಂದ್ರಪ್ರಭ ಕುಲಾಲ್ ಮೇರೆಲ್ಲ ವೇದಿಕೆಗೆ ಆಹ್ವಾನ ಮಂತದಲ್ಲ ಸರ್ ಬೆಡ್ಲು ಅಂಚನೆ ಎಂಕಲ ಮಂದಿರದ ಗೌರವ ಸದಸ್ಯರು ಐತೊಟ್ಟಿಗೂ ವಿಘ್ನೇಶ್ವರ ರೋಡ್ ಲೈನ್ಸ್ ನೇತ ಮಾಲಕರ ಅಂಚನ ಪ್ರವೀಣ್ ಸುವರ್ಣರೆಲ್ಲ ವೇದಿಕೆಗೆ ಆಹ್ವಾನ ಮಂತದಲ್ಲ ಈ ಪೊರ್ತೊಟ್ಟು ನಮ್ಮ BJP ದಕ್ಷಿಣ ಕನ್ನಡ ಜಿಲ್ಲಾ ಗುರುಕರ್ ಅವೇಲಕನೆ ಮಂದಿರದ ಸ್ಥಾಪಕ ಅಧ್ಯಕ್ಷರಾಯನಂಚನ ಸತೀಶ್ ಕುಂಪಲ್ರೆಲ್ಲ ಮೊಕ್ಕೆಡು ಎದ್ಕೊನೊಂದಿಲ್ಲ ಅಂಚನೆ ಇಂಕಲ ಮಂದಿರದ ಈ ಜ್ಞಾನದೀಪಿಕದ ಸಂಚಾಲಕರ ಅಂಚನ ಜಗದೀಶ್ ಆಚಾರ್ಯರ ವೇದಿಕೆ ಬರಡು ಮಹಿಳಾ ಸಮಿತಿ ಗುರುಕಾರ್ ದಯಾನಂಚನ ಮಹಿಳಾ ಸಮಿತಿ ಗುರುಕಾರ್ ದಯಾನಂಚನ ಜಯಲಕ್ಷ್ಮಿ ವಿಜಯ್ ಮೇರೆಲ್ಲ ವೇದಿಕೆ ಆಹ್ವಾನ ಮಂತದಲ್ಲ ಅಂಚನೆ ಮಂದಿರದ ಉಪಾಧ್ಯಕ್ಷರಾಂಚನ ಗಣೇಶ್ ಅಂಚನ್ರೆಲ್ಲ ಆತ್ಮೀಯವಾದ ವೇದಿಕೆಗೆ ಆಹ್ವಾನ ಮಂತದಲ್ಲ ಅವೆಲಕನ ಹಿರಿಯ ಸದಸ್ಯನಂಚನ ಪುಷ್ಪಲತಾ ಡಿ ಶೆಟ್ಟಿ ಮೇರೆಲ್ಲ ವೇದಿಕೆಗೆ ಆಹ್ವಾನ ಮಂತದಲ್ಲ ಈತ ಚಾವಡಿದ ಬಾಬಾಗ ಸೇರಿದನಚ್ಚಿನ ಮಾತ್ರೆಲ್ಲ ಆರ್ತಿ ಪಿರ್ತಿಡಿ ಈ ಚಾವಡಿಗೆ ಎದುಕೊನೊಂದು ಜ್ಞಾನದೀಪಿಗೆ ಪನ್ಪನಂಚನ ಪುರಸ್ಕಾರ ದೆತ್ತೊಂದಂಚನ ಜೋಕುಲ್ನ ಒಂಜಿ ಎದುರುಡು ನಮ್ಮ ಈ ಕಾರ್ಯಕ್ರಮ ಅಟ್ಟೆ ಮಲ್ದ ವಿಶೇಷವಾದ ನಮ್ಮ ಮಸ್ತ್ ಮಂದಿರಡು ಬೇತೆ ಬೇತೆ ಕಾರ್ಯಕ್ರಮ ಆಯೋಜನೆ ಮಲ್ತನಂಚಿನ ಸಂಸ್ಥೆ ಆದುಂಡು ಧಾರ್ಮಿಕವಾದಲ ಸಾಮಾಜಿಕವಾದಲ ಸಾಂಸ್ಕೃತಿಕ ರಂಗಡ್ಲ ವಿಶೇಷವಾಯಿನಂಚಿನ ಮಾನದಿಗೆ ಪಡೆಯನಂಚಿನ ಒಂಜಿ ದಕ್ಷಿಣ ಕನ್ನಡ ಜಿಲ್ಲೆಡೆ ಒಂಜಿ ಪುಗಾರ್ತೆ ಪಡೆಯನಂಚಿನ ಸಂಸ್ಥೆ ನಮ್ಮ ಬಾಲಕೃಷ್ಣ ಮಂದಿರ ಆದುಂಡು ಇಂಚಿದ ಈ ಬಾಲಕೃಷ್ಣ ಮಂದಿರದ ವಿಶೇಷವಾಯಿನಂಚಿನ ಒಂಜಿ ಕಾರ್ಯಕ್ರಮನೇ ಜ್ಞಾನದೀವಿಗೆ ಪನ್ಪುನಂಚಿನ ಪುರಸ್ಕಾರ ಇಂದ ಜ್ಞಾನದೀವಿಗೆ ಪುರಸ್ಕಾರದ ಈ ಕಾರ್ಯಕ್ರಮನ ಶುಭ ಆರಂಭ ಕೊಡೋದಿಲ್ಲ ಪಡ್ಡೈ ಚಾವಡಿದ ಬೋಡಿಗೆ ಕಂಬ ಪುಲಿ ಅಂದಲಕ ಮನ್ನದ ದುನ್ನ ಕುಂದದಿಲಕ ನೀರ್ದ ಬರ್ಣ ಮಗನಿಂದಲಕ ಕಂಬಲದ ಪೂಕರೆ ಮಾಲಂದಿಲಕ ತೊಟ್ಟಿಲ್ದ ಸರಪುಲಿ ಕಡ್ಡೆ ಅಂದಲಕ ನೀರ್ದ ಬರ್ಣ ಮಗನದಿಲಕ ನಮನ ಮಾತ ಮೋಯದ ಜಕ್ಕೆಟ್ ಕುಲ್ಲಾದು ಅಮೃತದ ಸಿರಿ ಮೇರೆ ಕೊರ್ದು ನೂಲ್ದಾತು ನುಗದದ ಅಂತೆ ಬಾರದಾತು ಕೋರದೆ ಬರದಲಕ ಕಾಪುದೀತು ಕಾತೊಂದು ಬತ್ತನಚನ ಎಂಗಳ ಆರಾಧ್ಯ ಮೂರ್ತಿ ಅನಚನ ಶ್ರೀ ಬಾಲಕೃಷ್ಣ ದೇವರನ ಪಾದಮೂತೆಲು ಗಡ್ಡ ಬರಂದು ಕಾರ್ಯಕ್ರಮನ ನಾಡು ನುಡಿ ಸಂಸ್ಕೃತಿಗೆ ಬೋಡಾದು ನಮ್ಮ ನಾಡ ಗೀತದ ಮೂಲಕ ಕಾರ್ಯಕ್ರಮಕ್ಕೆ ಶುಭ ಆರಂಭ ಕೊರೊಂದಿಲ್ಲ ಬಾಲಕೃಷ್ಣ ಮಂದಿರದ ಮಹಿಳಾ ಸಮಿತಿಯ ಸದಸ್ಯರದ ನಾಡಗೀತದ ಒಟ್ಟಿಗೂ ಈ ಕಾರ್ಯಕ್ರಮಕ್ಕೆ ಜೋಕುಲ್ನ ಕಾರ್ಯಕ್ರಮ ನಮ್ಮ ನಾಡ ಸಂಸ್ಕೃತಿನ ಉರಿಪಾನಂಚಿನ ಕಾರ್ಯಕ್ರಮ ಹೇಳಿದ ಹತ್ರ ತುಳುನಾಡದ ಮನ್ನದ ಸಂಸ್ಕೃತಿ ಎಂಚ ನಮ್ಮ ಒರಿಪಾವನ್ನಲ್ಲದ ಅಂಚನೆ ಕನ್ನಡ ನಾಡದ ಸಂಸ್ಕೃತಿ ಕಲೆ ಸಂಸ್ಕೃತಿನ ಬಿಲೆನು ಪೂರ ಒರಿಪಾಡು ಪನ್ಪು ನೆಲೆಗೆಟ್ಟಡು ನಾಡಗೀತೆ ಪನ್ಪುನಂಚಿನ ಒಂಜಿ ಮಲ್ಲ ಕವಿ ಕೊರ್ನಂಚಿನ ಗೀತೆ ಐನು ನಮ್ಮ ಈ ಒಂಜಿ ದುಂಬ ದಿಕ್ಕತ ಮಹಿಳಾ ಸಮಿತಿಯ ಸದಸ್ಯರು जय भारत जननीय तनु जाते जय हे कर्नाटक माते जय सुंदर नदी वनಗಳ ನಾಡೆ जय हे ರಸ ಋಷಿಗಳ ಬೀಡೆ ಭೂದೇವಿಯ ಮಕುಟದ ನವಮಣಿಯೇ ಗಂಧದ ಚಂದದ ಹೊನ್ನಿರಗಣಿಯೇ ರಾಘವ ಮಧುಸೂದನ ಭಾರತ ಜನನಿಯ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ ಜನನಿಯ ಜೋಗುಳ ವೇದದ ಘೋಷ ಜನನಿಗೆ ಜೀವವು ನಿನ್ನಾವೇಶ ಹಸುರಿನ ಗಿರಿಗಳ ಸಾಲೆ ನಿನ್ನಯ ಕೊರಳಿನ ಮಾಲೆ ಕಪಿಲ ಪತಂಜಲ ಗೌತಮ ಜನನುತ ಭಾರತ ಜನನಿಯ ತನು ಜಾತೆ ಜಯ ಹೇ ಕರ್ನಾಟಕ ಮಾತೆ ಶಂಕರ ರಮನು
ತನುಜ ವಿದ್ಯಾರಣ್ಯ ಬಸವೇಶ್ವರ ಮಧ್ವರ ದಿವ್ಯಾರಣ್ಯ ರನ್ನ ಷಡಕ್ಷರಿ ಪೊನ್ನ ಪಂಪಲ ಕುಮಿಪತಿ ಜನ್ನ ಕುಮಾರ ವ್ಯಾಸರ ಮಂಗಳಧಾಮ ಕವಿ ಕೂಗಿಮೆಗಳ ಪುಣ್ಯನಾಮ ನಾನಕ ರಾಮಾನಂದ ಕಬೀರರ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ತೈಲವ ಹೊಯ್ಸಳರಾಡಿದ ನಾಡೆ ಜಂಕಣ ಜಗಣರ ನೆಚ್ಚಿನ ಬೀಡೆ ಕೃಷ್ಣ ಶರಾವತಿ ತುಂಗ ಕಾವೇರಿಯವರ ರಂಗ ಚೈತನ್ಯ ಪರಮಹಂಸ ವಿವೇಕರ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಹಿಂದೂ ಕ್ರೈಸ್ತ ಮುಸಲ್ಮಾನ ಪಾರಸಿಕ ಜೈನರುದ್ಯಾನ ಜನಕನ ಹೋಡುವ ದೊರೆಗಳ ಧಾಮ ಗಾಯಕ ವೈನಿಕರ ರಾಮ ಕನ್ನಡ ನುಡಿ ಕುಣಿದಾಡುವ ದೇಹ ಕನ್ನಡ ತಾಯಿಯ ಮಕ್ಕಳ ದೇಹ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ ಜಯ ಹೇ ಕರ್ನಾಟಕ ಮಾತೆ ದರ್ಶನ ರವೀಂದ್ರ ಕುಂಪಲ ಅಂಚನೆ ಈಗಲ ಆಸರೆ ಬಲಗ ಎಲ್ಲ ಮೂಸ ಗರ್ಭಕ ರವೀಂದ್ರ ಕುಂಪಲ ಹೀಗೆ ತುಳುನಾಡದ ಮಣ್ಣು ಬಂಡ ಒಜ್ಜಿ ದುಂಬದ ಕಾಲಡು ಬತ್ತಿಚ್ಚಿ ಬಿನ್ನಾಗ ಒಂಜಿ ಚೆಂಬು ನೀರ್ಲ ಬೊಕ್ಕ ಬೆಲ್ಲ ಕೊರ್ನಚ್ಚಿನ ಮಾನದಿಗೆದ ಮಣ್ಣಾದೊಂದು ನಮ್ಮ ತುಳುನಾಡದ ಮಣ್ಣು ಇಂಚಿತೆ ಪೊರ್ತುಡು ನಮ್ಮ ಈ ಒಂಜಿ ಚಾವಡಿದ ಬಾಮಾಡ ಸೇರಿನಚ್ಚಿನ ಮಾತ ಬಿಂದರೆಲ್ಲ ನಮ್ಮ ಕುಲಪತಿರೆಲ್ಲ ಮಾತರೆಲ್ಲ ಅರ್ತಿಪಿಡಿ ಎದ್ಕೊಂಡ ಒಟ್ಟಿಗೂ ಈ ಒಂದು ಜ್ಞಾನದೀವಿಗೆದ ಐತಟ್ಟಿಗೂ ಬಾಲಕೃಷ್ಣ ಮಂದಿರದ ವಿಶೇಷವಾದ ಜನ ಪುರಪ್ಪ ಕೊರ್ಪುನಜನ ಪ್ರಸ್ತಾವನದ ಮದಿಪದ ಒಟ್ಟಿಗೂ ನಮ್ಮದುಂಬ ಬರ್ಪುನಜನ ವ್ಯಕ್ತಿಯರನ್ನು ನಾವು ಸತೀಶನ್ನೇ ಬಾಲಕೃಷ್ಣ ಮಂದಿರದ ಸ್ಥಾಪಕರು ಅವೆಲ್ಲ ಕನೆ ದಕ್ಷಿಣ ಕನ್ನಡ ಬಿಜೆಪಿದ ಜಿಲ್ಲಾ ಗುರ್ಕಾರ್ ಈ ಊರದ ನಮ್ಮ ಜನನಾಯಕರು ಸೋಮನಾಥ ದೇವರನ್ನ ಅದೇ ರೀತಿ ಶ್ರೀಕೃಷ್ಣ ಪರಮಾತ್ಮನನ್ನ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಕಳೆದ 29 ವರ್ಷಗಳಿಂದ ಬಾಲಕೃಷ್ಣ ಮಂದಿರದ ಮುಖಾಂತರ ಧಾರ್ಮಿಕ ಸಾಮಾಜಿಕ ವಿವಿಧ ರೀತಿಯ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಈ ಪರಿಸರದಲ್ಲಿ ನಿತ್ಯ ನಿರಂತರ ಕೆಲಸ ಕಾರ್ಯವನ್ನು ಮಾಡೋದ್ರ ಜೊತೆಗೆ ನಮ್ಮ ವರ್ಷಂಪ್ರತಿ ನಡೆಯುವಂಥ ಜ್ಞಾನದೀವಿಗೆ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವನ್ನು ಈ ವರ್ಷ ಕೂಡ ಈ ಒಂದು ವೇದಿಕೆಯಲ್ಲಿ ಇವತ್ತು ಆಯೋಜನೆಯನ್ನು ಮಾಡಿದ್ದೇವೆ. ಸರ್, ನಮ್ಮದು ಒಂದು ಸಲ ನಮ್ಮ ಡಾಕ್ಟರ್ ಮೋಹನ್ ಆಳ್ವರ ಮುಖಾಂತರ ಇಡೀ ಉಳ್ಳಾಲ ತಾಲೂಕಿನ 90% ಜಾಸ್ತಿ ಇರುವಂಥ 178 ಮಕ್ಕಳಿಗೆ ಒಂದೇ ವೇದಿಕೆಯಲ್ಲಿ ಅಭಿನಂದನಾ ಕಾರ್ಯಕ್ರಮವನ್ನು ಮಾಡಿದ್ದು. ಈ ಸಲ ಹೆಚ್ಚು ಕಡಿಮೆ ಕುಂಪಲ ಪರಿಸರದ ಸುಮಾರು 40ಕ್ಕೂ ಹೆಚ್ಚು ಮಕ್ಕಳಿಗೆ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತೇವೆ. ನಾವು ಮಾಡುವಂಥ ಈ ಅಭಿನಂದನೆಯಿಂದ ಅಥವಾ ಇದರಿಂದ ಒಂದು ಮಕ್ಕಳಿಗೆ ಒಂದು ಪ್ರೋತ್ಸಾಹ ಕೊಡುವ ಹಿನ್ನೆಲೆಯಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ನನಗೆ ವಿಶೇಷವಾಗಿ ಸಂತೋಷ ಆಗಿರುವಂಥದ್ದು, ನಾನೆನಿಸಿದೆ ಇದಕ್ಕಿಂತ ಮೊದಲು ಒಂದು ಸಲ ನಿಮ್ಮನ್ನು ಕರೆದಿದ್ದೇನಂತ ತಲೆಯಲ್ಲಿದ್ದದ್ದು. ನಿಮ್ಮನ್ನು ಪ್ರಥಮ ಬಾರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ನನಗೆ ಮಕ್ಕಳಿಗೆ ಎದುರು ಕೂತವರು ನಮ್ಮ ದೇಶದ ಪ್ರತಿಷ್ಠಿತ ಮಂಗಳೂರು ವಿಶ್ವವಿದ್ಯಾನಿಲಯದ ಉಪಕುಲಪತಿಗಳು ಸನ್ಮಾನ್ಯ ಧರ್ಮ ಅವರು ಇಡೀ ದೇಶದ ಒಂದು ದೊಡ್ಡ ಶೈಕ್ಷಣಿಕ ಸಂಸ್ಥೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕೂಡ ವಿದ್ಯಾವಂತರ ಮತ್ತು ಶೈಕ್ಷಣಿಕವಾಗಿ ಒಂದು ದೊಡ್ಡ ಹೆಸರಿರುವಂಥ ಒಂದು ಯೂನಿವರ್ಸಿಟಿಯ ನಮ್ಮ ಉಪಕುಲಪತಿಗಳ ಕೈಯಲ್ಲೇ ಮಕ್ಕಳಿಗೆ ಈ ಒಂದು ಜ್ಞಾನದೀವಿಗೆ ಪ್ರಶಸ್ತಿ ಪ್ರದಾನ ಮಾಡಬೇಕೆನ್ನುವ ಒಂದು ಸಂಕಲ್ಪ ನನಗೆ 1-2 ದಿನದ ಹಿಂದೆ ಮನಸ್ಸಿಗಾಯಿತು. ನಿಮ್ಮ ಕೈಯಿಂದ ಮಾಡಿಸಿದರೆ ಒಳ್ಳೆಯದು ಅಂತ. ಯಾವತ್ತಾದರೂ ಒಂದು ಸಲ ಮೋಹನ್ ಆಳ್ವರು ಯಾರಾದರೂ ಈ ಥರ ಶಿಕ್ಷಣಕ್ಕೆ ಒಂದು ದೊಡ್ಡ ಕೊಡುಗೆ ಕೊಡುವವರು ಒಬ್ಬರು ಬಂದು ಮಾಡಿದರೆ ಮಕ್ಕಳಿಗೆ ಕೂಡ ಇದರಿಂದ ಪ್ರೋತ್ಸಾಹ ಸಿಗ್ತದೆ. ಆ ಹಿನ್ನೆಲೆಯಲ್ಲಿ ಇವತ್ತು
ನಮ್ಮ ಈ ಕಾರ್ಯಕ್ರಮಕ್ಕೆ ಮಕ್ಕಳಿಗೆ ದೀಪ ಬೆಳಗಿಸಿ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ಮಕ್ಕಳಿಗೆ ಪ್ರಶಸ್ತಿ ಪ್ರದಾನ ಮಾಡಲಿಕ್ಕೆ ನನ್ನ ಅತ್ಯಂತ ಆತ್ಮೀಯರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಉಪಕುಲಪತಿಯಾಗಿ ಅವರು ಎಲ್ಲ ಸಾರ್ವಜನಿಕರಲ್ಲಿ ಅತ್ಯಂತ ಒಳ್ಳೆಯ ಸಂಬಂಧವನ್ನು ಇಟ್ಟುಕೊಂಡಿರುವಂಥ ಅತ್ಯಂತ ಕ್ರಿಯಾಶೀಲ ಜನಪರವಾದ ಕೆಲಸದ ಒಟ್ಟಿಗೆ ನಮ್ಮ ಕೊನಾಜೆ ಯೂನಿವರ್ಸಿಟಿಗೆ ಹೊಸತನವನ್ನು ಮತ್ತು ಅಲ್ಲಿರುವಂಥ ಎಲ್ಲ ಕಷ್ಟ ಕಾರ್ಪಣ್ಯಗಳನ್ನು ಮೀರಿ ಅದಕ್ಕೆ ಆ ಯೂನಿವರ್ಸಿಟಿಗೆ ಹೊಸ ಚೈತನ್ಯ ಕೊಡುವಂಥ ಒಬ್ಬ ಸಮರ್ಥ ಉಪಕುಲಪತಿ ಸನ್ಮಾನ್ಯ ಧರ್ಮ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರೋದು ನಮಗೆಲ್ಲ ಅತ್ಯಂತ ಸಂತೋಷ ಆಗಿದೆ ಮತ್ತು ಇಡೀ ಊರಿಗೆ ಸಂತೋಷವಾಗಿದೆ ಮತ್ತು ಮಕ್ಕಳಿಗೆ ಕೂಡ ವಿಶೇಷವಾಗಿ ಸಂತೋಷ ಆಗಿದೆ. ನಿಮ್ಮನ್ನು ಎಲ್ಲರ ಪರವಾಗಿ ಅತ್ಯಂತ ಗೌರವಪೂರ್ವಕವಾಗಿ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಮಾಡ್ತೇನೆ. ಅವರಿಗೆ ನಮ್ಮ ಹಿರಿಯರಾದ ಚನ್ಯಾ ನಾಯಕ್ ಅವರು ಶಾಲು ಮತ್ತು ಗೌರವಾರ್ಪಣೆಯನ್ನು ಮಾಡಬೇಕಾಗಿ ವಿನಂತಿಯನ್ನು ಮಾಡ್ತೇನೆ. ಮತ್ತೋರ್ವ ನನ್ನ ಆತ್ಮೀಯರು, ನಾನು ನಿನ್ನೆ ಬೆಳಿಗ್ಗೆ ಹೀಗೆ ಬೆಂಗಳೂರಲ್ಲಿದ್ದೆ. ನಾನೊಂದು 3-4 ದಿನ ಸತತವಾಗಿ ಬೆಂಗಳೂರಲ್ಲಿದ್ದೆ, ನಮ್ಮ ಪಾರ್ಟಿಯ ಕಾರ್ಯಕ್ರಮಕ್ಕೋಸ್ಕರ ಹೋಗಿದ್ದೆ. ನಿನ್ನೆ ಬೆಳಿಗ್ಗೆ ಒಟ್ಟೊಟ್ಟಿಗೆ ನಾವು ತಿರುಗಾಡುತ್ತಿರುವಾಗ ನನಗೆ ಮನಸ್ಸಿಗೆ ಆಯಿತು, ನೀವು ಒಂದ್ಸಲ ಮಂಗಳೂರಿಗೆ ಬಂದು ನಮ್ಮ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರೆ ಒಳ್ಳೆಯದಿತ್ತು ಅಂತ. ಸನ್ಮಾನ್ಯ ಡಾಕ್ಟರ್ ಸಂತೋಷ್ ಅವರು, ನಾನು ನಿಜವಾಗಿ ಎಷ್ಟು ಕೃತಜ್ಞತೆ ಹೇಳಿದರೂ ಕಡಿಮೆ. ಯಾಕೆಂದರೆ ಬೆಂಗಳೂರಿಂದ ಇಲ್ಲಿಗೆ ಪಾಪ ಸಮಯಕ್ಕೆ ಸರಿಯಾಗಿ ಬೆಂಗಳೂರಿಂದ ಕಾರ್ಯಕ್ರಮ ಮಾಡಿದ್ದಾರೆ. ಅವರು ಆರೋಗ್ಯಕ್ಕೆ ಸಂಬಂಧಪಟ್ಟ ಒಂದು ಏನು ಸಾರ್ವಜನಿಕ ವಲಯದಲ್ಲಿ ಏನು ಕೆಲಸ ಕಾರ್ಯವನ್ನು ಮಾಡಬೇಕು ಆ ರೀತಿಯ ಒಂದು ಸಂಸ್ಥೆಯ ಮುಖ್ಯಸ್ಥರಾಗಿ ನಮ್ಮ ಬೆಂಗಳೂರಿನ ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ಅನೇಕ ವಾರ್ಡುಗಳಲ್ಲಿ ಮತ್ತು ಬೆಂಗಳೂರು ಸುತ್ತಮುತ್ತ ಬೇರೆ ಬೇರೆ ರೀತಿಯ ಸಾರ್ವಜನಿಕ ಚಟುವಟಿಕೆಯ ಜೊತೆಗೆ ಮಂಗಳೂರಲ್ಲಿ ಕೂಡ ವಿಶೇಷವಾಗಿ ನನ್ನಂಥವನನ್ನು ಕೂಡ ಅತ್ಯಂತ ಕ್ರಿಯಾಶೀಲವಾಗಿ ಪ್ರೀತಿಯಿಂದ ನಮ್ಮ ಸ್ನೇಹವನ್ನು ಇಟ್ಟುಕೊಂಡಿರುವಂಥ ಬೆಂಗಳೂರಿಂದ ಈಗ ತಾನೇ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಡಾಕ್ಟರ್ ಸಂತೋಷ್ ಅವರನ್ನು ಕೂಡ ನಮ್ಮೆಲ್ಲರ ಪರವಾಗಿ ಅತ್ಯಂತ ಪ್ರೀತಿ ಗೌರವದಿಂದ ಸ್ವಾಗತವನ್ನು ಮಾಡ್ತೇನೆ. ದೀಕ್ಷಿತ್ ಅವರು ಶಾಲು ಮತ್ತು ಗೌರವಾರ್ಪಣೆಯನ್ನು ಮಾಡಬೇಕು ವಿನಂತಿ. ಇನ್ನೊಬ್ಬರು ಮುಖ್ಯ ಅತಿಥಿಯಾಗಿ ಚಂದ್ರಪ್ರಭಾ ಎಸ್ ಕುಲಾಲ್ ಅವರಿದ್ದಾರೆ. ನಾನು ಹೇಳಬೇಕಿದ್ರೆ ಈ ಮಂದಿರ ಪ್ರಾರಂಭದ 1997ರಲ್ಲಿ, ಈಗ ಪ್ರಭಾ ನನಗೆ ಹೇಳಿ ನೆನಪಾದದ್ದು, ಅಂದರೆ ಪ್ರಾರಂಭದ ದಿನಗಳಿಂದ ಈ ಮಂದಿರದ ಚಟುವಟಿಕೆಯಲ್ಲಿ ಇದ್ದುಕೊಂಡು ವಿಶೇಷವಾಗಿ 1997ರಲ್ಲಿ ಮಹಿಳಾ ಸಮಿತಿಯ ಸಾಂಸ್ಕೃತಿಕ ಕಾರ್ಯದರ್ಶಿಯಾಗಿ ಕೆಲಸವನ್ನು ಇಲ್ಲಿ ಮಾಡಿರುವಂಥವರು. ಜೊತೆಗೆ ನಾನು ವಿಶೇಷವಾಗಿ ಚಂದ್ರಪ್ರಭಾನಿಗೆ ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಯಾಕೆಂದರೆ ಮಂಗಳ ಫೌಂಡೇಶನ್ನ ಒಂದು ಆಸ್ಪತ್ರೆಯಲ್ಲಿ ಕೆಲಸ ಮಾಡ್ತಾ ನಾನು ಯಾವತ್ತೂ ಕೂಡ ಆ ಆಸ್ಪತ್ರೆಯಲ್ಲಿರುವಂಥ ಯಾರಾದರೂ ಕಷ್ಟದಲ್ಲಿದ್ದರೆ ಅಲ್ಲಿ ಚಿಕಿತ್ಸೆ ಪಡ್ಕೊಂಡ ನಂತರ ಸ್ವಾಭಾವಿಕವಾಗಿ ಬರೋದು ಬಿಲ್ ಕಡಿಮೆ ಮಾಡಲಿಕ್ಕೆ ಮತ್ತು ಅವರ ಆರೋಗ್ಯದ ಬೇರೆ ಬೇರೆ ಸಂಗತಿಗೆ ಸಹಕಾರ ಮಾಡಬೇಕು ಅಂತ. ಯಾವತ್ತೂ ಕೂಡ ಅದಕ್ಕೆ ಹೇಳಿದಾಗ ತಕ್ಷಣ ಸ್ಪಂದನೆ ಮಾಡಿ ಸಹಕಾರ ಮಾಡಿರುವಂಥ ಚಂದ್ರಪ್ರಭಾ, ನನಗೆ ಅನಿಸುವುದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈಗ ಹೆಚ್ಚು ಕಡಿಮೆ ಎಲ್ಲ ಜಾಗದಲ್ಲಿ ಚಂದ್ರಪ್ರಭನಿಗೆ ಪುಷ್ಪಕ್ಕೆ ಪ್ರಭಾ ಅಲ್ಲ, ಈಗ ಪ್ರಭನಿಗೆ ಹೆಚ್ಚು ಕಡಿಮೆ ಮಂಗಳೂರಲ್ಲಿ ಎಲ್ಲ ಕಡೆ ತುಂಬ ಪರಿಚಿತರು ಮತ್ತು ಎಲ್ಲ ಥರದ ಡಾಕ್ಟ್ರುಗಳು ಕೂಡ ಚಂದ್ರಪ್ರಭಾ ಕೆಲವು ಸಲ ಹೇಳಿದಾಗಿ ಕೇಳುವವರಿದ್ದಾರೆ. ಯಾಕೆಂದರೆ ಆ ಆಸ್ಪತ್ರೆಯಲ್ಲಿ ಆ ರೀತಿ ಒಳ್ಳೆಯ ಕೆಲಸವನ್ನು ಮಾಡ್ತಾರೆ. ಅವರಿಗೆ ಒಂದು ಒಳ್ಳೆಯ ಅಲ್ಲಿ ಗೌರವ ಉಂಟು, ಮಾನ್ಯತೆ ಉಂಟು. ಆ ರೀತಿ ಒಳ್ಳೆಯ ಕೆಲಸವನ್ನು ಮಾಡುತ್ತಿರುವಂಥ ಚಂದ್ರಪ್ರಭಾ ಎಸ್ ಕುಲಾಲ್ ಅವರಿಗೆ ನಮ್ಮೆಲ್ಲರ ಪರವಾಗಿ ಅತ್ಯಂತ ಪ್ರೀತಿ ಗೌರವದ ಸ್ವಾಗತವನ್ನು ಮಾಡ್ತೇನೆ. ಪ್ರಫುಲ್ಲ ಅವರು ಶಾಲು ಹಾಕಿ ಗೌರವವನ್ನು ಸಲ್ಲಿಸಬೇಕು ಅಂತ ವಿನಂತಿಯನ್ನು ಮಾಡ್ತೇನೆ. ಈ ಕಾರ್ಯಕ್ರಮದಲ್ಲಿ ನನ್ನ ಆತ್ಮೀಯರು, ಉದ್ಯಮಿಗಳು, ನಮ್ಮ ದೇಶದ ಸುಮಾರು 12 ಕಡೆ ವಿವಿಧ ಅವರ ವ್ಯಾಪಾರದ ಆಫೀಸುಗಳನ್ನು ತೆರೆಯುವುದರ ಮುಖಾಂತರ ನೂರಾರು ಜನರಿಗೆ ಉದ್ಯೋಗವನ್ನು ಕೊಡುವುದರ ಮುಖಾಂತರ ನಮ್ಮ ಈ ಪರಿಸರದಲ್ಲಿ ನಮ್ಮ ಎಲ್ಲ ಕೆಲಸ ಕಾರ್ಯಕ್ಕೆ ಶಕ್ತಿ ತುಂಬಿರುವಂಥ ನಮ್ಮ ಆತ್ಮೀಯರಾದ ಈ ಮಂದಿರದ ಗೌರವ ಸದಸ್ಯರಾಗಿರುವಂಥ ಪ್ರವೀಣ್ ಸುವರ್ಣ ಬಗಂಬಿಲ ಅವರಿದ್ದಾರೆ. ಅವರನ್ನು ನಮ್ಮೆಲ್ಲರ ಪರವಾಗಿ ಅತ್ಯಂತ ಗೌರವಪೂರ್ವಕವಾಗಿ ಸ್ವಾಗತ ಮಾಡ್ತಿದ್ದೇನೆ. ಜಗದೀಶ್ ಆಚಾರ್ಯರು, ನಮ್ಮ ಒಳ್ಳೆಯ ಧರ್ಮ ಸರ್ ಜಗದೀಶ್ ಆಚಾರ್ಯರು ದಕ್ಷಿಣ ಕನ್ನಡ ಜಿಲ್ಲೆಯ ಒಳ್ಳೆಯ ಒಂದು ಗಾಯಕರು. ಮತ್ತು ಕೊರೋನಾ ಸಂದರ್ಭದಲ್ಲಿ ಅವರು ಸುಮ್ಮನೆ ಈ ರೀತಿಯ ಒಂದು ಹಾಡುಗಾರಿಕೆಯನ್ನು ಮಾಡ್ತಾರೆ. ನಮ್ಮ ಮಂದಿರದ ಒಂದು ಅವರು ಶಕ್ತಿ. ಅದೇ ರೀತಿ ಮಂದಿರದಲ್ಲಿ
ವಿಶೇಷವಾಗಿ ಈ ಕಡೆ ಸಾಕಷ್ಟು ಸಾಮಾಜಿಕ ಕೆಲಸ ಕಾರ್ಯವನ್ನು ಮಾಡುತ್ತಾ ನಮ್ಮ ಸೂರಜ್ ಸಾಗರ್ ಸುಮಾರು 20-30 ವೃದ್ಧರಿಗೆ ಅವರ ಆರೋಗ್ಯ ಕ್ಷೇಮವನ್ನು ನೋಡುವಂಥ ಒಂದು ವೃದ್ಧಾಶ್ರಮವನ್ನು ಮಂಗಳೂರಿನಲ್ಲಿ ಮಾಡೋದರ ಮುಖಾಂತರ, ಜೊತೆಗೆ ಈ ಭಾಗದಲ್ಲಿ ನಾಳೆಯ ದಿನ ಇದೇ ಜಾಗದಲ್ಲಿ ನೂರಾರು ಮಕ್ಕಳಿಗೆ ವಿದ್ಯೆಗೋಸ್ಕರ ಪ್ರೋತ್ಸಾಹ ಕೊಡುವಂಥ ಪುಸ್ತಕ ಇರ್ಬೋದು, ಅವರಿಗೆ ಬೇಕಾದಂಥ ವಸ್ತುಗಳನ್ನು ಸಾಮಾಜಿಕ ಸೇವೆ ಮಾಡುವಂಥ ಆಸರೆ ಬಳಗದ ಮುಖಾಂತರ ನಮ್ಮ ಸೂರಜ್ ಸಾಗರ್ ಭಾರತೀಯ ಜನತಾ ಪಾರ್ಟಿಯ ಯುವ ಮೋರ್ಚಾದ ಉಪಾಧ್ಯಕ್ಷರಾಗಿ ಕೂಡ ಕೆಲಸ ಮಾಡುವಂಥ ಸೂರಜ್ ಸಾಗರ್ ನಾಳೆ ಕೆಲಸ ಮಾಡ್ತಾರೆ. ಇವತ್ತು ನಮ್ಮ ವೇದಿಕೆಯಲ್ಲಿದ್ದಾರೆ ಮಂದಿರದ ಒಬ್ಬ ಪ್ರಭಾವಿ ಕೆಲಸಗಾರ ಯುವಕ ಸಾಗರ್ನನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಸ್ವಾಗತ ಮಾಡ್ತೇನೆ. ವೇದಿಕೆಯಲ್ಲಿ ನಮ್ಮ ಹಿರಿಯರಾದ ಪುಷ್ಪಲತಾ ಡಿ ಶೆಟ್ಟಿ, ನಮ್ಮ ಹಿರಿಯ ಸದಸ್ಯೆ ಮತ್ತು ನಮ್ಮೆಲ್ಲರ ಆತ್ಮೀಯರು ಆಗಿರುವಂಥ ಪುಷ್ಪಲತಾ ಡಿ ಶೆಟ್ಟಿ ತಾಲೂಕು ಪಂಚಾಯತ್ನ ಮಾಜಿ ಸದಸ್ಯರು, ಅವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಸ್ವಾಗತ ಮಾಡ್ತೇನೆ. ನಮ್ಮ ಮಹಿಳಾ ಸಮಿತಿಯ ಅಧ್ಯಕ್ಷರಾದ ಜಯಲಕ್ಷ್ಮಿ ಚಂದ್ರಶೇಖರ್ ಅವರಿದ್ದಾರೆ, ಅವರನ್ನು ಕೂಡ ಸ್ವಾಗತ ಮಾಡ್ತೇನೆ. ನಮ್ಮ ಮಹಿಳಾ ಸಮಿತಿಯ ಕಾರ್ಯದರ್ಶಿ ಮಮತಾ ಸತೀಶ್ ಇದ್ದಾರೆ, ಅವರನ್ನು ಕೂಡ ಸ್ವಾಗತ ಮಾಡ್ತೇನೆ. ಅದೇ ರೀತಿ ನಮ್ಮ ಮಂದಿರದ ಪ್ರಧಾನ ಕಾರ್ಯದರ್ಶಿ ರವೀಂದ್ರ ಕುಂಪಲ ಅವರಿದ್ದಾರೆ, ಅವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಈ ಒಂದು ಮಂದಿರದ ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂಥ ಎಲ್ಲ ಆತ್ಮೀಯ ಮಕ್ಕಳಿಗೆ, ಪೋಷಕರಿಗೆ, ಹಿತೈಷಿ ಬಂಧುಗಳಿಗೆ, ಎಲ್ಲ ಆತ್ಮೀಯ ಬಂಧುಗಳಿಗೆ, ಊರಿನ ಎಲ್ಲ ಸಜ್ಜನ ಬಂಧುಗಳಿಗೆ ಕೂಡ ಅತ್ಯಂತ ಹೃದಯಪೂರ್ವಕವಾಗಿ ಸ್ವಾಗತ ಮಾಡ್ತಾ ಮಾಧ್ಯಮದ ಮಿತ್ರರಿಗೂ ಕೂಡ ಅತ್ಯಂತ ಪ್ರೀತಿಯ ಸ್ವಾಗತವನ್ನು ಮಾಡ್ತೇನೆ. ಸತೀಶ್ ಕುಂಬಲ್ರಿಗಳ ಆತ್ಮೀಯವಾದ ಸ್ವಾಗತ ಬೇಕೊಂದು. ಮಂದಿರದ ಬಗ್ಗೆ ಪನೀರ ಮೊಣ ಮಸ್ತುಂಡು ಅವು ನಾಡ ಹಬ್ಬ ಶ್ರೀಕೃಷ್ಣ ಜನ್ಮಾಷ್ಟಮಿ ಉತ್ಸವದ ಮೂಲಕ ಈ ಊರು ಸಾರತ್ತ ಒರ್ಮನುತ್ತ ಸ್ವಲ್ಪ ತೇಲಿರ್ದು ಪ್ರಾರಂಭ ಆಯ್ನಚಿನ ಸಂಸ್ಥೆ ಸಾರತ್ತ ಒರ್ಮನ ಏಳಿರ್ದು ಪ್ರಾರಂಭ ಆಯ್ನ ಸಂಸ್ಥೆ ಬೆತೆ ಬೆತೆ ವಿದಟ್ ಧಾರ್ಮಿಕ ಸಾಮಾಜಿಯಾದ ದತ್ತಾತ್ರೇಯ ರಾಮ್ ಹಚ್ಚಬೇಕು, ಹಚ್ಚಿದರೆ ದೀಪವನ್ನು ಹಚ್ಚಬೇಕು, ಬೆಂಕಿಯನ್ನಲ್ಲ ಆರಿಸಿದರೆ ಪರರ ನೋವನ್ನು ಆರಿಸಬೇಕು, ನಲಿಬಲ್ನಲ್ಲ ಪನ್ಪುನಚನ ದಾರ ಬೇಂದ್ರನ ಪಾತ್ರ ಲಗನೆ ಇಂಥ ಕಾರ್ಯಕ್ರಮಕ್ಕೆ ಶುಭ ಆರಂಭ ಜಾನದಿಗ ಪುನಚನ ನಿನದೇಪುನ ಅವ್ರ ಮೂಲಕ ಇಂಥ ಕಾರ್ಯಕ್ರಮವನ್ನು ನಮ್ಮ ಪ್ರೊಫೆಸರ್ PL ಧರ್ಮ ಕುಲಪತಿಲು ಮಂಗಳೂರು ವಿಶ್ವವಿದ್ಯಾಲಯ ಮೇರೆ ನಡಪಾದಕೋಡು ಪಣದ ಭಿನ್ನೈತ ಮತ್ತಲ್ಲ ಸೇರಿದ ನಚನ ಮಾತ ಗಣ್ಯರ ನಕಲ ಸೇರಿಗೆಡೆ ಅತಿಥಿ ನಕಲ ಕೈ ಸೇರಿಗೆಡೆ ಇಂಥ ಕಾರ್ಯಕ್ರಮವನ್ನು ತುಡರ್ನ ಬೆಳಗಾದ ಕಾರ್ಯಕ್ರಮಕ್ಕೆ ಶುಭ ಆರಂಭ ನಂದಾದೀಪನ ಬೆಳಗಾದ ಕಾರ್ಯಕ್ರಮಕ್ಕೆ ಇಂಥ ಈ ಸಂಭ್ರಮದ ಜ್ಞಾನದೀವಿಗೆ ಪುರಸ್ಕಾರದ ಕಾರ್ಯಕ್ರಮ. ಪ್ರಥಮ PUC ಇಂದ ಡಿಗ್ರಿವರೆಗೆ ಮಂಗಳೂರಿನಲ್ಲಿ ಕ್ಲಾಕ್ ಟವರ್ ಮುಂಭಾಗದಲ್ಲಿ ಗೌರ್ಮೆಂಟ್ ಕಾಲೇಜ್ ಇತ್ತು, ಉಚಿತವಾಗಿ ಅಲ್ಲಿ ಶಿಕ್ಷಣ ದೊರೆಯುತ್ತಿತ್ತು. ಆ ಬಳಿಕ ಮಂಗಳೂರು ವಿಶ್ವವಿದ್ಯಾಲಯಕ್ಕೆ ಅದು ಸೇರ್ಪಡೆ ಆಯಿತು. ಇದೀಗ ಮಂಗಳೂರು ವಿಶ್ವವಿದ್ಯಾಲಯದ ಅಧೀನದಲ್ಲಿ ಅದೆಷ್ಟೋ ಕಾಲೇಜುಗಳಿದೆ. ಆ ಒಂದು ಎಲ್ಲ ಶಿಕ್ಷಣ ಸಂಸ್ಥೆಗಳಿಗೆ ಒಂದು ಮುಖ್ಯಸ್ಥರಾಗಿದ್ದುಕೊಂಡು ಕುಲಪತಿ ರಾಜ್ಯಪಾಲರು, ಉಪಕುಲಪತಿಗಳು ನಮ್ಮ
ನಮ್ಮ ಮಂಗಳೂರು ವಿಶ್ವವಿದ್ಯಾಲಯ PL ಧರ್ಮಾರ್ ಅವರು ವಿಶ್ವವಿದ್ಯಾಲಯಕ್ಕೆ ಉಪಕುಲಪತಿ ಅಂತ ಒಂದು ಉಕ್ತಿ ಉಂಟು. ಆದ್ದರಿಂದ ಈ ಒಂದು PL ಧರ್ಮಾರ್ ಅವರು ಕೂಡ ಡಾಕ್ಟರ್ PL ಧರ್ಮಾರ್ ಅವರು ಕೂಡ MSc PhD ಮಾಡಿಕೊಂಡು ಶೈಕ್ಷಣಿಕವಾಗಿ ಉನ್ನತವಾದ ಶಿಕ್ಷಣವನ್ನು ಪಡೆದುಕೊಂಡು ಈ ಒಂದು ಹಂತದ ಒಂದು ವಿಶ್ವವಿದ್ಯಾಲಯದ ಒಂದು ಕುಲಪತಿ ಉಪಕುಲಪತಿ ಮಟ್ಟಕ್ಕೆ ಬೆಳೆದಿದ್ದಾರೆ. ಹಲವಾರು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಮಾಡಿದವರು, ಜೊತೆಯಲ್ಲಿ ಶಿಕ್ಷಕರಿಗೆ ಪ್ರೊಫೆಸರ್ಗಳಿಗೆ ಒಂದು ತರಬೇತಿಯನ್ನು ಕೂಡ ನೀಡಿದವರು. ಇವತ್ತಿನ ಕಾರ್ಯಕ್ರಮದಲ್ಲಿ ಅರ್ಥಪೂರ್ಣವಾದ ಜ್ಞಾನದೀವಿ ಎಂಬಂಥ ಒಂದು ಉಲ್ಲೇಖದ ಉಕ್ತಿಯ ಕಾರ್ಯಕ್ರಮದಲ್ಲಿ ನಮಗೆ ಉದ್ಘಾಟನೆಯ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಈ ಒಂದು ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಅವರ ಶುಭ ನುಡಿಯ ಕಿವಿ ಮಾತು. ಈ ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲ ಸಹೋದರ ಸಹೋದರಿಯರೇ, ನಾನು ಕನ್ನಡದಲ್ಲಿ ಮಾತಾಡ್ತೀನಿ, ತೊಂದರೆ ಇಲ್ಲ ಅಂತ ತಿಳ್ಕೊಂಡಿದ್ದೀನಿ. ಪ್ರೀತಿಯಿಂದ ನಾನು ನಮ್ಮ ಸತೀಶ್ ಅಣ್ಣ ಅಂತಲೇ ಕರೆಯೋದು, ಯಾವತ್ತೂ ಹೆಸರಿಡಿದು ಕರೆದಿಲ್ಲ ಅವರನ್ನು. ವೇದಿಕೆಯಲ್ಲಿರುವಂಥ ಎಲ್ಲ ಹಿರಿಯರೇ ಮತ್ತು ಗೌರವಾನ್ವಿತರೇ, ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲ ವಿದ್ಯಾರ್ಥಿ ಮಿತ್ರರೇ, ಮಾಧ್ಯಮ ಸ್ನೇಹಿತರೆ ಮತ್ತು ಊರಿನ ಎಲ್ಲ ಬಂಧುಗಳೇ, ಮೊದಲನೇ ಸಾರಿ ಕೃಷ್ಣನ ಸ್ಥಾನಕ್ಕೆ ಬಂದಿರೋದು. ತುಂಬ ಖುಷಿ ಆಯಿತು. ಅಲ್ಲಿ ದರ್ಶನ ಮಾಡಿಕೊಂಡು ತೀರ್ಥ ತಕ್ಕೊಂಡು ಶ್ರೀಕೃಷ್ಣನನ್ನು ನೋಡಿದಾಗ ಬಹಳ ಸಂತೋಷ ಆಯಿತು. ಮತ್ತು ಈ ಕಡೆ ಬಂದರೆ ಅಲ್ಲಿ ಅಯ್ಯಪ್ಪನ ದರ್ಶನ ಆಯಿತು. ಅದೆಲ್ಲಕ್ಕಿಂತ ಮುಖ್ಯವಾಗಿ ಈ ಜಾಗಕ್ಕೆ ಬಂದದ್ದು ಇವತ್ತು ನನ್ನ ಪುಣ್ಯ ಅಂತ ನಾನು ತಿಳ್ಕೊಂಡಿದ್ದೇನೆ. ಎಷ್ಟೋ ಸಂದರ್ಭಗಳಲ್ಲಿ ನಾವು ಏನೇನೋ ಆಲೋಚನೆ ಮಾಡ್ತೀವಿ, ಆಲೋಚನೆ ಮಾಡಿದ್ದೆಲ್ಲ ನಡಿಬೇಕು ಅಂತ ಏನಿಲ್ಲ. ಸುಮಾರು ಕೆಲಸಗಳಿತ್ತು. ಸತೀಶನ ಒಂದು ಮಾತಿಗಾಗಿ ನಾನು ಅಲ್ಲಿರುವ ಕೆಲಸಗಳನ್ನ ನಿಲ್ಲಿಸಿ ಇಲ್ಲಿಗೆ ಬರಬೇಕಾಯಿತು. ಈಗಲೂ ಕಾಯ್ತಾ ಇದ್ದಾರೆ, ವಾಪಸ್ ಹೋಗಬೇಕಾಗಿತ್ತು. ಕಾರ್ಯಕ್ರಮದ ಕುರಿತು 2 ಮಾತು ಹೇಳಲಿಕ್ಕೆ ಕರೆದಿದ್ದಾರೆ. ನನಗೆ ಈ ಥರ SSLC ಮತ್ತು PUC ವಿದ್ಯಾರ್ಥಿಗಳಿಗೆ ಪ್ರೇರಣೆ ಅಂತ ನಮ್ಮ ಸತೀಶನ್ನ ಹೇಳಿದರು. ಮಕ್ಕಳೇ, ದಯವಿಟ್ಟು ಗಮನಿಸಿ, ನೀವು ಏನು ಸಾಧನೆ ಮಾಡಿದ್ದೀರಿ, ಈ ಸಾಧನೆ ಹಿಂದೆ ನಿಮ್ಮ ತಂದೆ ತಾಯಿಗಳು ಇದ್ದಾರೆ. ನಿಮ್ಮ ತಂದೆ ತಾಯಿಗಳಿಗೆ ಬೆಂಬಲ ಸೂಚಿಸುವಂಥ, ನಿಮ್ಮ ತಂದೆ ತಾಯಿಗಳನ್ನ ಮತ್ತೆ ಪ್ರೇರೇಪಣೆ ಮಾಡುವಂಥ ಕೆಲಸ ಒಂದು ಕಡೆ ಆದರೆ, ಎರಡನೇದು ನೀವು 90% ಎಬವ್ ತಗೊಂಡಿದ್ದೀರಿ ಅಂತ ಹೇಳಿ ನಿಮಗೆ ಬೆಂಬಲ ಕೊಡೋದು ಮಾತ್ರ ಅಲ್ಲ, ನಿಮ್ಮ ಮೇಲೆ ಒಂದು ಬಹಳ ದೊಡ್ಡ ಜವಾಬ್ದಾರಿ ಇದೆ. ಸತೀಶ್ ಅಣ್ಣ ಅಂತವರು ಈ ಕಾರ್ಯಕ್ರಮ ಮಾಡ್ತಾ ಇದ್ದರೆ ಅವರು ಅದನ್ನು ಸುಮ್ಮನೆ ಮಾಡ್ತಾ ಇಲ್ಲ. ನಮ್ಮ ಊರಿನಲ್ಲಿ ನಿಮ್ಮಂಥ ಮಕ್ಕಳು PUC ಓದಿದ ತಕ್ಷಣವೇ ನಿಮ್ಮ ದೃಷ್ಟಿಕೋನ ಭಾರತವನ್ನು ಬಿಟ್ಟು ಹೊರಗಡೆ ಹೋಗಿ ಒಂದು 10 ವರ್ಷದಲ್ಲಿ ಕೋಟಿಗಟ್ಟಲೆ ದುಡ್ಡು ಮಾಡಿಕೊಂಡು ವಾಪಸ್ ಬರುವ ಅನ್ನೋ ಒಂದು ಸಂದರ್ಭ. ಸತೀಶ್ ಅಣ್ಣವರು ಈ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಅಂತಂದರೆ ಆಗಲ್ಲ. ಅದು ನೀವು PUC ಮಾಡಿ, BSc BCom ಮಾಡಿ, ನಮ್ಮ ಡಾಕ್ಟರ್ ಥರ MBBS ಮಾಡಿ, ಆಮೇಲೆ ನೀವು ಪೋಸ್ಟ್ ಡಾಕ್ಟ್ರಲ್ ಏನಾದರೂ ಕೆಲಸ ಮಾಡಿ, ಈ ಮಣ್ಣು ನಿಮಗಾಗಿ ಕಾಯ್ತಾ ಇರ್ತದೆ, ಈ ಭೂಮಿ ನಿಮಗಾಗಿ ಕಾಯ್ತಾ ಇದೆ. ನಿಮ್ಮ ತಂದೆ ತಾಯಿಗಳು, ಈ ಊರು, ಈ ದೇವಸ್ಥಾನ, ಈ ಮಂದಿರ, ಇಲ್ಲಿರುವ ಜನರೆಲ್ಲ ನಿಮಗೆ ಕಾಯ್ತಾ ಇದ್ದಾರೆ. ನಿಮ್ಮ ನೆಲೆಯಲ್ಲಿ ನೀವು ಈ ಕೆಲಸ ಮಾಡಿ ಅಂತ ಹೇಳಿ ಸತೀಶ್ ಅಣ್ಣವರು ನಿಮಗೊಂದು ಸೂಚನೆ ಕೊಡ್ತಾ ಇದ್ದಾರೆ. ಹೆಚ್ಚಿನ ನಮ್ಮ ಮಕ್ಕಳು, ನನಗೆ ಗೊತ್ತಿದೆ, ಪದವಿ ಪಡ್ಕೊಂಡು ಅವರಿಗೆ ಸರ್ಟಿಫಿಕೇಟ್ ಕೊಟ್ಟ ತಕ್ಷಣ ನಾಳೆ ಅಮೇರಿಕಕ್ಕೆ ಹೋಗಬೇಕು, ಆಮೇಲೆ ಗಲ್ಫ್ ಕಂಟ್ರೀಸ್ಗೆ ಹೋಗಬೇಕು, ಯುರೋಪ್ಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡ್ತಿರ್ತಾರೆ. ಸತೀಶ್ನವರು ಹೇಳಿದಾಗ ನನಗೆ ಸ್ವಲ್ಪ ಪಿಂಚಾಯಿತು. ವೃದ್ಧಾಶ್ರಮ ಮಾಡ್ತಾ ಇದ್ದಾರೆ ಅಂತ ಹೇಳಿದರು. ಅದು ಎಲ್ಲಿ, ಏನು, ಒಳ್ಳೆ ಉದ್ದೇಶದಿಂದ ಮಾಡಿದ್ದೀರಿ. ನಮ್ಮ ಸ್ನೇಹಿತರು ಅದ್ರ ಬಗ್ಗೆ 2 ಮಾತಿಲ್ಲ. ಇದು ನಮ್ಮ ಸಂಸ್ಕೃತಿಗೆ, ನಮ್ಮ ಭಾರತದ ಸಂಸ್ಕೃತಿಗೆ ಹೇಳಿ ಮಾಡಿಸಿದ ವಸ್ತು ಅಲ್ಲ. ಬಡ ಮನೆ ಆದರೂ ಸಹ, ಹಂಚಿನ ಮನೆ ಆದರೂ ಸಹ, ಸೈಟ್ ಮನೆ ಆದರೂ ಸಹ ಅದು ನಮ್ಮ ಮನೆ. ಅದು ನಮಗೆ ದೇವರು ಮಾಡಿಕೊಟ್ಟದ್ದು. ಗುಡಿಸಲಾದರೂ ಸಹ ತೊಂದರೆ ಇಲ್ಲ, ಗುಡಿಸಲಲ್ಲಿ ಬೆಳೆದವನು ನಾನು. ಅದು ನಮ್ಮ ಮನೆ. ನಮ್ಮ ತಂದೆ ತಾಯಿಗಳು ನಮ್ಮ ಜೊತೆ ಬದುಕಬೇಕಾದ ಅನಿವಾರ್ಯತೆ ನಮಗಿದೆ. ನಮ್ಮ ಕುಟುಂಬದ ಸಂಸ್ಕೃತಿ ಹೇಳ್ಕೊಡೋದು ಅದು. ನಾನು ಅಮೇರಿಕಕ್ಕೆ ಹೋಗಿ ಕೋಟಿಗಟ್ಟಲೆ ದುಡ್ಡು ಮಾಡ್ತೀನಿ, ನಮ್ಮ ಅಪ್ಪ ಅಮ್ಮ ಆಶ್ರಮದಲ್ಲಿದ್ದರೆ ದೇವರು ನಮಗೆ ಮನುಷ್ಯ ಅಂತ ಬದುಕು ಕೊಟ್ಟದ್ದು ಯಾಕೆ? ಈ ಹಿನ್ನೆಲೆಯಲ್ಲಿ ಈ ಕಾರ್ಯಕ್ರಮ, ಈ ಮಂದಿರದಲ್ಲಿ ಆಗ್ತಿರುವ ಮೆಸೇಜ್ ಏನು ಅಂತಂದರೆ, ಓದಿ ಬೆಳಿರಿ, ದೊಡ್ಡವರಾಗಿ, ಸಾಕಷ್ಟು ದುಡ್ಡನ್ನು ಸಂಪಾದನೆ ಮಾಡಿ, ಆದರೆ ನಿಮ್ಮ ಮೂಲವನ್ನು ಮಾತ್ರ ನೀವು ಮರಿಬಾರ್ದು ಅಂತ ಹೇಳುವ ಒಂದು ಸಂದೇಶ ಇದರಲ್ಲಿದೆ. ಇದನ್ನು ನೀವು ದಯವಿಟ್ಟು ಗಮನಿಸಬೇಕು. ನನ್ನ ಮನವಿ, ಸುಮಾರು 1,80,000 ವಿದ್ಯಾರ್ಥಿಗಳಿದ್ದಾರೆ ನನ್ನ ಹತ್ರ. 1,80,000 ವಿದ್ಯಾರ್ಥಿಗಳಿದ್ದಾರೆ. ಪ್ರತಿ ಒಬ್ಬ ವಿದ್ಯಾರ್ಥಿ, ಹೆಣ್ಣಾಗಲಿ ಗಂಡಾಗಲಿ, ನಾನು ಅವರಲ್ಲಿ ಮನವಿ ಮಾಡಿಕೊಳ್ಳೋದೇನು ಅಂತಂದರೆ, ಯಾವುದೇ ಸಂದರ್ಭದಲ್ಲಿ ನಮಗೆ ಬಹಳ ಮುಖ್ಯ ಆಗಿರೋದು ಈ ದೇಶ.
ಸತೀಶ್ ಅಣ್ಣನನ್ನು ನಾನು ಯಾಕೆ ವಯಸ್ಸಿನಲ್ಲಿ ತುಂಬ ಸಣ್ಣವರು, ನನಗಿಂತ ತುಂಬ ಸಣ್ಣವರು ಅವರು. ಅವರನ್ನು ನಾನು ಯಾಕೆ ಗೌರವಿಸ್ತೀನಿ ಅಂತಂದರೆ, ನನ್ನ ಊರಿಂದ ಮಡಿಕೇರಿಯಿಂದ ನನ್ನ ಮೇಷ್ಟ್ರು ಮಕ್ಕಳು ಬಂದರು ಇಬ್ಬರು. ನನಗೆ ಪಾಠ ಮಾಡಿದಂಥ BSc ಪಾಠ ಮಾಡಿದಂಥ ನನ್ನ ಗುರುಗಳ ಇಬ್ಬರು ಹೆಣ್ಮಕ್ಳು ಬಂದಿದ್ದರು. ದಿಢೀರಂತ ಆ ಸಂದರ್ಭದಲ್ಲಿ ಸತೀಶ್ ಅಣ್ಣ ನನ್ನ ಕಚೇರಿಗೆ ಬಂದರು. ಅವರು ಹೋದ ಮೇಲೆ ಸತೀಶ್ ಅಣ್ಣನ ಬಗ್ಗೆ ಆ ಹೆಣ್ಣು ಮಕ್ಕಳು ತುಂಬ ಪಾಶ್ ಇದ್ದಾರೆ, ಕೊಡಗಿನ ಮಕ್ಕಳು, ನಿಮಗೆ ಗೊತ್ತಿದೆ, ಶ್ರೀಮಂತರ ಮಕ್ಕಳು. ಸತೀಶ್ ಅಣ್ಣನ ಬಗ್ಗೆ ಅವ್ರು ಹೇಳಿದ ಮಾತು ಕೇಳಿ ನನಗೆ ಎಷ್ಟು ಖುಷಿ ಆಯಿತು ಅಂತಂದರೆ, ದೇವರು ಅವರಿಗೆ ಇವತ್ತು ಒಳ್ಳೆ ಜಾಗದಲ್ಲಿ ಇಟ್ಟಿದ್ದಾರೆ. ಅದು ಅವರಿಗೆ ಸಿಕ್ಕಿದ್ದು ಯಾಕೆಂತಂದರೆ ಅವರಲ್ಲಿ ಗುಣ ಇತ್ತು. ಹೀಗೂ ಒಬ್ಬ ವ್ಯಕ್ತಿ ಇದ್ದಾರ, ಹೀಗೆ ಮಾತನಾಡುವ ಒಬ್ಬ ವ್ಯಕ್ತಿ ಇದ್ದಾರ, ಲೀಡರ್ ಇದ್ದಾರ, ಈಗೂ ಒಬ್ಬರು ಲೀಡರ್ ಇರ್ತಾರ ಅಂತೇಳಿ ಅವರು ನನ್ನ ಹತ್ರ ಕೇಳ್ತಾ ಇದ್ರು. ಸತೀಶ್ ಅಣ್ಣನ ಜೊತೆಗೆ ಫೋಟೋ ತಗೊಂಡ್ರು. ಆ ಫೋಟೋವನ್ನು ಅವರು ಎಲ್ಲ ಕಡೆ ಹಂಚ್ಕೊಂಡ್ರು. ನಾವು ಇವತ್ತು ದಕ್ಷಿಣ ಕನ್ನಡದ BJP ರಾಜ್ಯಾಧ್ಯಕ್ಷರ, BJPಯ ಜಿಲ್ಲಾಧ್ಯಕ್ಷರ ಜೊತೆಗೆ ಫೋಟೋ ತೆಗೆಸ್ಕೊಂಡಿದ್ದೇವೆ ಅಂತ ಅವರೆಲ್ಲ ಮಾಧ್ಯಮದಲ್ಲಿ ಹಾಕ್ಕೊಂಡ್ರು. ನಾನು ಯಾಕೆ ಅವ್ರನ್ನ ಇಷ್ಟಪಡ್ತೀನಿ ಅಂತಂದರೆ, ಅವ್ರ ಜೊತೆಗೆ ಜನ ಇದ್ದಾರೆ, ಮನಸ್ಸಿದೆ ಅವರಿಗೆ, ಸಾರ್ವಜನಿಕರ ಜೊತೆ ಬೆರಿಲಿಕ್ಕಿರುವ ಮನಸ್ಸಿದೆ. ಯಾವ ಜಾತಿ, ಧರ್ಮ, ವರ್ಗ ಯಾವುದನ್ನು ನೋಡದೆ ಎಲ್ಲರ ಜೊತೆಗೆ ಚೆನ್ನಾಗಿದ್ದಾರೆ. ಎಲ್ಲರೂ ಒಪ್ಪಿಕೊಳ್ಳಬಹುದಾದ ಒಬ್ಬ ನಾಯಕ. ಅದು ಈ ಮಣ್ಣು ಸೃಷ್ಟಿಸಿರುವ ಒಂದು ನಾಯಕ. ಅದು ನಮ್ಮ ಮಕ್ಕಳು ಹಾಗಾಗಬೇಕು ಅಂತ ಅವರು ಪ್ರಯತ್ನ ಪಡ್ತಾ ಇರೋದು. ಇದು ಕೇವಲ ನಿಮ್ಮ ಪ್ರತಿಭೆಗೆ ಸಿಗುವ ಒಂದು ಗೌರವ ಅಂತ ದಯವಿಟ್ಟು ತಿಳ್ಕೊಳ್ಬೇಡಿ ಮಕ್ಕಳೇ. ನಿಮಗೆ ಸಣ್ಣವರಾಗಿದ್ರೂ ಕೂಡ ಇದು ಜವಾಬ್ದಾರಿ. ದೀಪ ಹಚ್ಚುವಾಗ, ನಮ್ಮ ಊರಿನಲ್ಲಿ ದೀಪ ಹಚ್ಚೋದು ಅಂತಂದರೆ ದೇವರನ್ನ ನೆನಪಿಸ್ಕೊಳ್ಳೋದು ಅಂತ ಲೆಕ್ಕ. ಆ ಹೆಣ್ಣು ಮಗುವನ್ನ ಇಲ್ಲಿ ಕರ್ಕೊಂಡು ಬಂದದ್ದು ಯಾಕೆಂತಂದ್ರೆ, ಅವಳ ಬದುಕು ಅದು, ಅವಳು ಹಚ್ಚಿರುವ ದೀಪ ಅದು. ಎಲ್ಲ ಸಣ್ಣ ಮಕ್ಕಳು, ಹೆಣ್ಣಾಗ್ಲಿ ಗಂಡಾಗ್ಲಿ, ಅವರು ಹಚ್ಚಬೇಕದು. ಇದು ವಿದ್ಯೆಗೆ ಸಂಬಂಧಪಟ್ಟದ್ದು. ಕೃಷ್ಣ ಸಂದೇಶ ಕೊಡೋದೇನು ಅಂತಂದ್ರೆ, ನೀನು ನಿನ್ನ ಕೆಲಸವನ್ನ ಮಾಡ್ತಾ ಹೋಗು, ಅದಕ್ಕೆ ಪ್ರತಿಫಲ ದೇವರು ಕೊಡ್ತಾನೆ. ಪ್ರತಿಫಲವನ್ನ ಇಮಿಡಿಯೇಟ್ ಆಗಿ, ತಕ್ಷಣಕ್ಕಾಗಿ ಯಾರು ನಿರೀಕ್ಷಿಸಬಾರದು. ನಮಗೆ ಪ್ರತಿಫಲ ಕೊನೆಗಳಿಗೆಲ್ಲೂ ಬರ್ಬೋದು, ಗೊತ್ತಿಲ್ಲ. ಆದರೆ ಅದಕ್ಕೋಸ್ಕರ ದೇಶ ಬಿಟ್ಟು ಹೋಗೋದು ಯಾರು ನೀವು ಮಾಡಬಾರ್ದು. ಇವತ್ತಲ್ಲ ನಾಳೆ ಒಳ್ಳೇದಾಗುತ್ತೆ ಅಂತೇಳಿ ನಮ್ಮ ಪಕ್ಕದಲ್ಲಿರುವವ್ರನ್ನ, ನಮ್ಮ ನೇಬರನ್ನ ಮತ್ತು ಎಲ್ಲರನ್ನ ಪ್ರೀತಿಸುವ, ಗೌರವಿಸುವ, ಬಡವರಾದರೂ ಸಹ ತೊಂದರೆ ಇಲ್ಲ, ಅವರೊಬ್ಬ ಮನುಷ್ಯರು ಅಂತೇಳಿ ಪ್ರೀತಿಸುವ ಒಂದು ಒಳ್ಳೆ ಗುಣ ನಿಮಗಿರಲಿ. ಆ ಗುಣವನ್ನು ನಾನು ಸತೀಶನಲ್ಲಿ ಕಂಡಿದ್ದೇನೆ. ಅದು ಕಚೇರಿ ಕೆಲಸ 9-10 ತನಕ ಮಾಡ್ತೇವೆ ನಾವು, ರಾತ್ರಿ 10 ಗಂಟೆ ತನಕ ಮಾಡ್ತೇವೆ. ಆ ಮಾತಿಗೆ ಯಾಕೆ ಬೆಲೆ ಕೊಟ್ಟು ಬಂದಿದ್ದೀನಿ ಅಂತಂದರೆ, ಈ ನಮ್ಗೆ ಗೊತ್ತಿರುವಾಗ ಒಬ್ಬ ಸಾಧಾರಣ ವ್ಯಕ್ತಿ ಅಲ್ಲ, ಭಾಳ ದೊಡ್ಡ ವ್ಯಕ್ತಿ. ಇವ್ರ ಬಗ್ಗೆ ರಾಷ್ಟ್ರ ಮಟ್ಟದಲ್ಲಿ ಕೆಲವು ಮಾತುಗಳನ್ನು ನಾನು ಕೇಳ್ತಾ ಬಂದಿದ್ದೇನೆ. ಹಾಗಾಗಿ ದೇವರು ಅವರಿಗೆ ಒಳ್ಳೆ ಸ್ಥಾನ ಕೊಟ್ಟಿದ್ದಾರೆ, ಇಡೀ ಜನರನ್ನು ಒಟ್ಟಿಗೆ ತಗೊಂಡು ಹೋಗೋ ಒಂದು ಶಕ್ತಿ ಕೊಟ್ಟಿದ್ದಾರೆ. ಇದು ಹೀಗೆ ಮುಂದುವರಿಲಿ. ನೀವು ಮಾಡುವ ಕೆಲಸ ದೇವ್ರ ಕೆಲಸನೇ ಆಗಲಿ. ಎಲ್ಲ ಸಂದರ್ಭದಲ್ಲೂ ನಾವೆಲ್ಲ ನಿಮ್ಮ ಜೊತೆಗಿರ್ತೇವೆ. ಯಾಕೆಂದರೆ ಇವತ್ತು ಕಾರ್ಯಕ್ರಮಕ್ಕೆ 10-20 ಜನ ಬಂದದ್ದು ನೋಡಿದ್ದಾನೆ. ಈ ಸಣ್ಣ ಊರಿನಲ್ಲಿ, ಸಣ್ಣ ಹಳ್ಳಿನಲ್ಲಿ, ಇಷ್ಟು ಒಳ್ಳೆಯ ಜಾಗದಲ್ಲಿ ಇಷ್ಟು ಜನ ನೀವು ಬಂದಿದ್ದೀರಿ ಅಂತಂದರೆ ಅವ್ರನ್ನ ಎಷ್ಟು ಪ್ರೀತಿಸ್ತೀರಿ ಅಂತ ನನಗೆ ಗೊತ್ತಾಯಿತು. ಮಕ್ಕಳೇ, ಸಣ್ಣ ಮಕ್ಕಳಿದ್ದೀರಿ, 90% ಎಬೋ ತಗೊಂಡಿದ್ದೀರಿ. ಅದು ಜೀವನದ ಸಾಧನೆ ಅಲ್ಲ. ಜೀವನ ಸಾಧನೆ ಆಗಬೇಕಾದ್ರೆ ಭಾಳ ದೊಡ್ಡದೊಂದಿದೆ. ನನಗೆ ಈ ಊರಿನಲ್ಲಿ ಬೇಜಾರಾದರೆ ಅಥವಾ ದುಃಖ ಆದರೆ ಹೆಂಡ ಕುಡಿಯೋದು, ಬೀಡಿ ಸೇದೋದು, ಮದ್ಯಪಾನ ಮಾಡೋದು, ಆಮೇಲೆ ಡ್ರಗ್ಸ್ ಸೇವನೆ ಮಾಡೋದು ಒಂದು ಹೊಸ ಸ್ಟೈಲ್ ಇವಾಗ, ಚಾಳಿ ಅದು. ಯಾವುದೇ ಸಂದರ್ಭದಲ್ಲಿ ಹೆಣ್ಣಾಗ್ಲಿ ಗಂಡಾಗ್ಲಿ, ನೀವು ಬೇಕಾದ್ರೆ ತಿನ್ನಿ, ಎಷ್ಟು ಬೇಕಾದರೂ ಊಟ ಮಾಡಿ, ಎಷ್ಟು ಬೇಕಾದರೂ ಸಂಬಂಧ ಬೆಳೆಸಿ, ಈ ದುಶ್ಚಟಗಳಿಗೆ ಮಾತ್ರ ಬಲಿಯಾಗಬೇಡಿ. ಈ ದುಶ್ಚಟಗಳಿಗೆ ಬಲಿಯಾದರೆ ನಮ್ಮನ್ನು ನಾವೇ ಕೊಂದುಕೊಂಡಂಗೆ ಆಗುತ್ತೆ. ಈ ದೇವರು ಕೊಟ್ಟಿರುವ ಈ ಜೀವನ ಏನಿದೆ ಅದನ್ನು ನಾವು ಡೆಸ್ಟ್ರಾಯ್ ಮಾಡ್ಕೊಳ್ತೀವಿ. ಪ್ರತಿ ದಿವಸ ಪತ್ರಿಕೆಯಲ್ಲಿ ನೋಡಿ, ನನ್ನ ವಿದ್ಯಾರ್ಥಿಗಳು, ಅದೆಷ್ಟೋ ಕಾಲೇಜಿನಲ್ಲಿ ಕಲಿಯುವ ನನ್ನ ವಿದ್ಯಾರ್ಥಿಗಳನ್ನು ನಾವು ಇವತ್ತು ಅರೆಸ್ಟ್ ಮಾಡ್ತಾ ಇದ್ದೀವಿ, ಡಿಸ್ಮಿಸ್ ಮಾಡ್ತಾ ಇದ್ದೀವಿ, ಕಾಲೇಜಿಂದ ಹೊರಗಡೆ ಆಗ್ತಾ ಇದ್ದೀವಿ. ಏನೂ ಇಲ್ಲ ಅವರಿಗೆ ಲೈಫ್ನಲ್ಲಿ ಯಾವುದೇ ಕೆಲಸ ಮಾಡ್ಲಿಕ್ಕೆ ಅವ್ರಿಗೆ ಆಗೋದೇ ಇಲ್ಲ. ಪಾಸ್ಪೋರ್ಟ್ ತಗೊಳಕ್ಕಾಗೋದಿಲ್ಲ, ಹೊರಗಡೆ ಹೋಗ್ಲಿಕ್ಕೆ ಆಗೋದಿಲ್ಲ. ನಿಮ್ಮ ಮಾರ್ಕ್ಸ್ ಕಾರ್ಡ್ನಲ್ಲಿ ರೆಡ್ ಸ್ಟ್ಯಾಂಪ್ ಹಾಕಿದ್ರೆ ಯಾರೂ ನಿಮ್ಗೆ ಉದ್ಯೋಗ ಕೊಡೋದೇ ಇಲ್ಲ. ಹಾಗಾಗಿ ದೇಶ ವಿರೋಧಿ ಚಟುವಟಿಕೆ ಬೇಡ. ಎಲ್ಲರನ್ನ ಪ್ರೀತಿಸುವ ನೀವು ಕೆಲಸ ಮಾಡಿದ್ರೆ ಯಾವ ವಿರೋಧಿ ಕೆಲಸನೂ ಆಗೋದಿಲ್ಲ. ಯಾವ ದುಶ್ಚಟಗಳನ್ನು ಮಾಡಬೇಡಿ. ದುಶ್ಚಟ ಅಂದರೆ ಎಂಡ ಕುಡಿಯೋದು ಅಂತ ಮಾತ್ರ ತಿಳ್ಕೊಳ್ಬೇಡಿ. ಯಾರ ಬದುಕಿನಲ್ಲೂ ಆಟವಾಡುವ ಕೆಲಸವನ್ನು ತಾವು ಯಾರೂ ಮಾಡೋದಿಲ್ಲ. ಯಾಕೆಂದರೆ ಈ ಪುಣ್ಯ ಕ್ಷೇತ್ರದಲ್ಲಿ ನಿಂತ್ಕೊಂಡು ಮಾತು ಹೇಳ್ತಾ ಇದ್ದೀನಿ, ಇದು ನಿಮ್ಗೆ ಒಳ್ಳೇದಾಗಲಿ. ಎಷ್ಟು ಕಷ್ಟ ಆದರೂ ತಂದೆ ತಾಯಿಗಳನ್ನು ವೃದ್ಧಾಶ್ರಮಕ್ಕೆ ಕಳಿಸ್ಕೊಡುವ ಮಕ್ಕಳಾಗಿ ನೀವು ಮುಂದೆ ಬರಬೇಡಿ. ಈ 90% ನಿಮಗೆ ಆಮೇಲೆ ಗೊತ್ತಾಗಲಿ. 90% ತಗೊಂಡು ನಾನು ಮಾಡಿದ್ದೇನು ಅಂತಂದರೆ, ಮನುಷ್ಯನಾಗಿ ಬದುಕುವ ಕಲೆ ನಿಮ್ಮಲ್ಲಾಗಲಿ ಅಂತ ಪರಮಾತ್ಮಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಸೋಮನಾಥೇಶ್ವರ ಹೆಸರನ್ನ ಸೋಮನಾಥ
ಹೆಸರು ಹೇಳ್ತಾ ಮಾತಾಡ್ತಾ ನಮ್ಮ ಅಣ್ಣ ಮಾತುಗಳನ್ನು ಪ್ರಾರಂಭ ಮಾಡಿದ್ರು. ನಾನು ಯಾವ ಊರಿಗೆ ಹೋದ್ರು ಸರ್, ಇಲ್ಲಿ ಯಾವ ಊರಿಗೆ ಹೋದ್ರೂ ಒಂದು ವಿಶೇಷತೆಯನ್ನು ನಾನು ಕಂಡಿದ್ದೇನೆ. ದೇವರ ಹೆಸರಿನಲ್ಲಿ, ದೈವದ ಹೆಸರಿನಲ್ಲಿ ಜನ ಬಹಳ ಬೇಗ ಒಟ್ಟಾಗ್ತಾರೆ. ನಮಗೆ ಭಯ ಇದೆ, ದೇವರು ಮತ್ತು ದೈವಗಳು ನಮಗೆ ತೊಂದರೆ ಕೊಡ್ತಾವೆ ಅನ್ನೋ ಭಯ ಇದೆ. ಈ ಭಯ ಯಾಕೆ ಬರ್ತಾ ಇದೆ ಅಂತಂದರೆ ನಾವೇನೋ ತಪ್ಪು ಮಾಡ್ತಾ ಇದ್ದೀವಿ ಅಂತ ನಾನು ತಿಳ್ಕೊಂಡಿದ್ದೇನೆ. ನಮ್ಮಲ್ಲಿ ಒಬ್ಬರಿಗೊಬ್ಬರು ಸಂಬಂಧ ಬೆಳೆಸೋ ಸಂದರ್ಭದಲ್ಲಿ ಯಾವ್ಯಾವುದೋ ನಮ್ಮ ನಡುವೆ ಅಡ್ಡಿ ಬರ್ತಾರೆ. ಜಾತಿ ಇರ್ಬೋದು, ನಿಮ್ಮ ಶ್ರೀಮಂತಿಕೆ ಇರ್ಬೋದು, ನಿಮ್ಮ ಮನಸ್ಸಿನಲ್ಲಿರುವ ಕೆಟ್ಟ ನಂಬಿಕೆಗಳಿರ್ಬೋದು. ಇದನ್ನೆಲ್ಲ ಮೀರಿ ನಿಂತಿರುವ ಒಬ್ಬ ವ್ಯಕ್ತಿ ನಮ್ಮ ಸತೀಶಣ್ಣ. ನನಗೆ ಗೊತ್ತಿದೆ ಚೆನ್ನಾಗಿ, ಸುಮಾರು ವರ್ಷದಿಂದ ನಾನು ಅವ್ರನ್ನ ಬಲ್ಲಿದ್ದೇನೆ. ಹಾಗಾಗಿ ಅತ್ಯಂತ ಗೌರವದಿಂದ ನಾನು ಅವ್ರನ್ನ ಕಾಣ್ತೇನೆ. ಯಾಕಂತಂದ್ರೆ ಒಬ್ಬನೇ ಒಬ್ಬ ವ್ಯಕ್ತಿಯನ್ನ ಜಾತಿ ನೆಲೆಯಲ್ಲಿ ಅಳದವನಲ್ಲ. ನಮ್ಮ ಇಡೀ ವ್ಯವಸ್ಥೆಗೆ ಅಂಟಿಕೊಂಡ ಒಂದು ಕಂಟಕ ಇದೆ. ಆ ಕಂಟಕವನ್ನು ಹೋಗಲಾಡಿಸ್ಲಿಕ್ಕೆ ಮಕ್ಕಳೇ ನಿಮ್ಮನ್ನ ಇವತ್ತು ಈ ವೇದಿಕೆಗೆ ನಮ್ಮ ಸತೀಶಣ್ಣ ಕರ್ಕೊಂಡು ಬಂದಿದ್ದಾರೆ ಮತ್ತು ಅವರ ತಂಡ ಕರ್ಕೊಂಡು ಬಂದಿದೆ. ಸಮಾಜದಲ್ಲಿ ಬಹಳ ದೊಡ್ಡ ಜವಾಬ್ದಾರಿ ನಿಮಗಿದೆ. ಎಲ್ಲರನ್ನ ಪ್ರೀತಿಸ್ಲಿಕ್ಕೆ ಆಗದಿದ್ರು ಪ್ರತಿಯೊಬ್ಬರಿಗೂ ಗೌರವ ಕೊಡುವ ಒಂದು ಕೆಲಸವನ್ನು ನೀವು ಮಾಡಲೇಬೇಕು. ದೇವರಂತ ಈ ಮಕ್ಕಳನ್ನ ನಾವು ಜಾತಿ ಹೆಸರಿನಲ್ಲಿ, ಧರ್ಮದ ಹೆಸರಿನಲ್ಲಿ ಒಡೆದಾಕಿ ಇಡೀ ದೇಶವನ್ನು ಹಾಳು ಮಾಡ್ತಾ ಇದ್ದೇವೆ. ಆ ಮಕ್ಕಳಿಗೆ ಏನು ಗೊತ್ತು? ಜಾತಿಗೆ, ಧರ್ಮಕ್ಕೆ ಏನು ಗೊತ್ತು? ಈ ಹೆಣ್ಣು ಮಗಳಿಗೆ ಏನು ಗೊತ್ತು? ದೀಪ ಹಚ್ಚುವಕ ನಾನು ಹೆಣ್ಣೋ ಗಂಡು ಅಂತ. ಅದಕ್ಕೆ ಇನ್ನೂ ಮಾತನಾಡ್ಲಿಕ್ಕೆ ಗೊತ್ತಿಲ್ಲ. ಅದಕ್ಕೆ ನಾನು ಹೆಣ್ಣು ಗಂಡು ಅಂತ ಗೊತ್ತಾಗೋದಾದ್ರೂ ಹೇಗೆ? ನಾನು ಯಾಕೆ ಈ ಮಾತು ಹೇಳ್ತಿದ್ದೀನಿ ಅಂತಂದ್ರೆ, ಶಿಕ್ಷಣ ಪಡ್ಕೊಂಡಿದ್ದೇವೆ, ರ್ಯಾಂಕ್ ಬರ್ತದೆ, ಒಂದು ಜನರ ಜೊತೆಗೆ ಮಾತನಾಡೋ ಶಕ್ತಿಯನ್ನು ನಮ್ಮ ಯುವಕರು ಯುವತಿಯರು ಇವತ್ತು ಪಡ್ಕೊಂಡಿಲ್ಲ. ಹಿರಿಯರು ಕಂಡಾಗ ಅವ್ರ ಜೊತೆಗೆ ಮಾತಾಡೋದು ಹೇಗೆ ಅಂತ ಗೊತ್ತಿಲ್ಲ. ದೊಡ್ಡವರು ಬಂದಾಗ ಅವ್ರ ಜೊತೆ ಹೇಗೆ ನಡ್ಕೊಳ್ಬೇಕು ಅಂತ ಗೊತ್ತಿಲ್ಲ. ಹಾಗಾಗಿ ಈ ಕ್ಷೇತ್ರದಲ್ಲಿ ಇವತ್ತು ಈ ಶ್ರೀಕೃಷ್ಣನ ಸಾನ್ನಿಧ್ಯದಲ್ಲಿ ನಿಮ್ಮಲ್ಲೆಲ್ಲ ನಾನು ತಂದೆ ತಾಯಿಗಳಲ್ಲಿ ಪ್ರಾರ್ಥನೆ ಮಾಡೋದೇನು ಅಂತಂದ್ರೆ, ನಮ್ಮ ಮಕ್ಕಳನ್ನ ಈ ಮಣ್ಣಿನ ಆಸ್ತಿಯನ್ನಾಗಿ ಮಾಡಿ, ಅವರು ನಿಮಗೆ ಆಸ್ತಿ ಆಗಬೇಕೇ ಹೊರತು ಅವರು ಮಾಡುವ ದುಡ್ಡು, ಗಲ್ಫಿಂದ ತರುವ ದುಡ್ಡು, ದುಬೈಯಿಂದ ತಗೊಂಡು ಬರುವ ದುಡ್ಡು ಆಸ್ತಿ ಅಲ್ಲ. ಅದು ಯಾವತ್ತೂ ನಮ್ಮ ಜೊತೆಗಿರೋದಿಲ್ಲ. ನಿಮ್ಮ ಮಕ್ಕಳು ನಿಮ್ಮ ಜೊತೆಗಿರ್ತಾರೆ ಅಂತ ಹೇಳ್ತಾ ಈ ಅವಕಾಶ ಕೊಟ್ಟಂತ ಸತೀಶ್ ನನಗೆ ಮತ್ತು ಎಲ್ಲ ತಂಡದವರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ಬರುವ ವರ್ಷ ಈ ಮಕ್ಕಳಿಗೆ ಎಷ್ಟು ನೀವು ಪ್ರಶಸ್ತಿಯನ್ನು ಕೊಡುವಾಗ, ಅಭಿನಂದನೆ ಮಾಡುವಾಗ ಎಷ್ಟು ಖರ್ಚಾಗ್ತದೆ ಅಂತ ನೀವು ಹೇಳಿದ್ರೆ, ನಾನೊಬ್ಬ ಬಡ ಮೇಷ್ಟ್ರು, ನಿಮ್ಮಷ್ಟು ದುಡ್ಡು ಖರ್ಚು ಮಾಡೋಕ್ಕೆ ನನ್ನ ಹತ್ರ ದುಡ್ಡಿಲ್ಲ. ಆದರೆ ನನಗೆ ಬರುವ ಸಂಬಳದಲ್ಲಿ ನಿಯತ್ತಿಂದ ದುಡಿತೇನೆ. ನನಗೆ ಬರುವ ಸಂಬಳದಲ್ಲಿ ಈ ಮಕ್ಕಳ ಎಲ್ಲ ಅಭಿನಂದನಾ ಪ್ರಶಸ್ತಿಯನ್ನು ನೀವು ಎಷ್ಟು ಖರ್ಚು ಮಾಡ್ತೀರಿ ಅದನ್ನು ನೀವು ನನಗೆ ಹೇಳಬೇಕು. ಅದನ್ನು ನಾನು ನನ್ನ ಕೈಯಿಂದ ನಿಮಗೆ ನಾನು ಕೊಡ್ತೇನೆ ಅಂತ ಹೇಳ್ತಾ ನನ್ನ ಮಾತುಗಳನ್ನು ನಾನಿಲ್ಲಿ ನಿಲ್ಲಿಸ್ತೇನೆ. ಸತೀಶ್ ಅಣ್ಣ ಅಂತವ್ರು ಇದ್ದಿದ್ರೆ ನಾನು ಇನ್ಯಾವುದೋ ಜಾಗಕ್ಕೆ ಎತ್ಕೊಳ್ತಾ ಇದ್ದೆ. ಓದ್ಲಿಕ್ಕೆ ಆಗದೆ, ಕಷ್ಟಪಡದೆ, ಕೂಲಿ ಕೆಲಸ ಮಾಡಿ ಓದಿದವನು ನಾನು. ಅಂಥ ಸಂದರ್ಭದಲ್ಲಿ ನೀವು ಈ ಕೆಲಸ ಮಾಡಿಕೊಡ್ತಿರೋದು ನೋಡಿದ್ರೆ ನಿಜವಾಗೂ ಕಣ್ಣಲ್ಲಿ ನೀರು ಬರುತ್ತೆ, ಸಂತೋಷ ಆಗುತ್ತೆ ನನಗೆ. ನನ್ನ ಬಾಲ್ಯ ನೆನಪಾಗುತ್ತೆ ನನಗೆ. ಸತೀಶ್ ಅಣ್ಣ, ನಿಮಗೆ, ನಿಮ್ಮ ಕುಟುಂಬಕ್ಕೆ ದೇವರು ಒಳ್ಳೇದು ಮಾಡಲಿ, ನಿಮ್ಮ ತಂಡಕ್ಕೆಲ್ಲ ದೇವರು ಒಳ್ಳೇದು ಮಾಡಲಿ ಅಂತ ಹೇಳಿ ಶ್ರೀಕೃಷ್ಣನಲ್ಲಿ, ನಿಮ್ಮ ಕುಟುಂಬದ ಬಗ್ಗೆ, ಅಯ್ಯಪ್ಪನಲ್ಲಿ ನಿಮ್ಮ ಕುಟುಂಬದ ಪರವಾಗಿ ಪ್ರಾರ್ಥನೆ ಮಾಡ್ತಾ ಎಲ್ಲರಿಗೂ ಒಳ್ಳೇದಾಗಲಿ, ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ. ದುರಭ್ಯಾಸ ಏನಾದರೂ ಇದ್ರೆ ಊಟ, ಅನ್ನ, ಗಂಜಿ, ಪಲ್ಯ ಅದೆಲ್ಲ ಬಿಟ್ಟು ಬೇರೆ ಏನಾದರೂ ಮಾಡ್ತಾ ಇದ್ರೆ ಇವತ್ತಿಂದ ನಿಲ್ಲಿಸಿ ಅದನ್ನ ಅಂತ ನಾನು ಪ್ರಾರ್ಥನೆ ಮಾಡಿ ನನ್ನ ಮಾತುಗಳನ್ನು ನಿಲ್ಲಿಸ್ತೇನೆ. ಎಲ್ಲರಿಗೂ ದೇವರು ಒಳ್ಳೇದು ಮಾಡಿ. ಸರ್, ಒಂದು ಮಾತು, ವಿದ್ಯಾರ್ಥಿಗಳ ಕಾರ್ಯಕ್ರಮ, ಅದರಿಂದ ವಿಶ್ವವಿದ್ಯಾಲಯದ ಕೋರ್ಸ್ಗಳ ಬಗ್ಗೆ ಒಂದು ತಿಳಿಸಿ ಸರ್. ಮಕ್ಕಳೇ, ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ ಸುಮಾರು 48 ಪ್ರೋಗ್ರಾಮ್ಗಳನ್ನು ಮಾಡ್ತಾ ಇದ್ದೇವೆ ನಾವು. BA BSc ಇಂದ ನೀವು ತೇರ್ಗಡೆಯಾಗಿ, ಕಾಮರ್ಸ್ ಇಂದ ತೇರ್ಗಡೆ ಆಗಿ, BCom ಮಾಡಿ, BSc ಮಾಡಿ, BBA ಮಾಡಿ ನೀವು ಬಂದ್ರೆ ನಮ್ಮ ವಿಶ್ವವಿದ್ಯಾನಿಲಯದಲ್ಲಿ ನಿಮ್ಗೆ ಎಲ್ಲ ಪೋಸ್ಟ್ ಗ್ರಾಜುಯೇಷನ್ ಪ್ರೋಗ್ರಾಮ್ಗಳು, ಅದನ್ನು ನಾವು ಇಂಗ್ಲಿಷ್ನಲ್ಲಿ ಮಾಸ್ಟರ್ಸ್ ಪ್ರೋಗ್ರಾಮ್ ಅಂತ ಕರಿತೇವೆ. ಮಾಸ್ಟರ್ ಇನ್ ಆರ್ಟ್ಸ್, ಮಾಸ್ಟರ್ ಇನ್ ಸೈನ್ಸ್ ಅಂತ ಹೇಳಿ MSc, MCom, MBA ಎಲ್ಲ ಕಾರ್ಯಕ್ರಮಗಳನ್ನ ಮಾಡ್ತೇವೆ. 2 ವರ್ಷ ನೀವು ಅಲ್ಲಿ ಕಲ್ತ್ರೆ, ಇದೇ ಊರು ನಿಮ್ದೇ, ಅದು ಸರ್ಕಾರದ ಇನ್ಸ್ಟಿಟ್ಯೂಷನ್, ಪ್ರೈವೇಟ್ ಅಲ್ಲ, ಸರ್ಕಾರದ್ದು. ನೀವು ಇಲ್ಲಿ ಕಲ್ತ್ರೆ ನಿಮಗೆ ಡಾಕ್ಟರಲ್ ಡಿಗ್ರಿ ಮಾಡೋಕ್ಕಾಗುತ್ತೆ. ಸಂಸ್ಥೆಯವರು, ದೊಡ್ಡ ದೊಡ್ಡ ಸಂಸ್ಥೆಯವರು ನಿಮ್ಮನ್ನು ಹುಡ್ಕೊಂಡು ಬರ್ತಾರೆ. ವಿದೇಶದಿಂದ ನಿಮ್ಮ ಶೈಕ್ಷಣಿಕ ಕೆಪಾಬಿಲಿಟಿಯನ್ನು ನೋಡಿ ಅವ್ರು ನಿಮಗೆ ಕರೀತಾರೆ. ನೀವು ಅಲ್ಲಿಗೊಂದ್ಸರಿ ಬಂದ್ರೆ ಮತ್ತೆ ನಮ್ಮ ಡಾಕ್ಟರ್ ತರ ಡಾಕ್ಟರ್ ಆಗ್ಲಿಕ್ಕೆ ಆಗೋದೇ ಇಲ್ಲ. ನೀವು ಡಾಕ್ಟರ್ ಆಗ್ಬೇಕಾದ್ರೆ PUC ಇಂದನೇ ನೀವು ಡೈವರ್ಟ್ ಆಗ್ಬೇಕಾಗುತ್ತೆ. ಆದ್ರೆ ನಮ್ಮ ಸಂಸ್ಥೆಗೆ ನೀವು ಬಂದಾಗ ನೀವೆಲ್ಲರೂ ಸಂಶೋಧನೆ ಮಾಡುವ, ಓದುವ, ತಲೆಗೆ ನಿಮ್ಮ ಓದಿದ್ದನ್ನು ಅರ್ಥ ಮಾಡಿಕೊಳ್ಳುವ, ಯಾಕೆ ನಮ್ಗೆ ಈ ದೇಶದಲ್ಲಿ ಸಮಸ್ಯೆ ಇದೆ,
ಯಾಕೆ ನಾವು ಕೃಷಿ ಮಾಡ್ತಾ ಇಲ್ಲ ಅಂತ ಹೇಳುವ ಪ್ರಶ್ನೆಗಳನ್ನ ನೀವು ಕೇಳಲಿಕ್ಕೆ ಶುರು ಮಾಡ್ತೀರಿ. ಪ್ರಶ್ನೆಗಳನ್ನು ಕೇಳಲಿಕ್ಕೆ ಶುರು ಮಾಡ್ತೀರಿ. ನಾನು ನಿಮ್ಗೆ ಈ ಅಣ್ಣ ಹೇಳಿದ್ರಿಂದ ಒಂದು ಮಾತು ಹೇಳಿ ಮಾತು ಮುಗಿಸ್ತೇನೆ. ಸತೀಶ್ ಅಣ್ಣ, ಎಲ್ಲ ಕಂಬಳ ನೋಡ್ತೀರಾ ನೀವೆಲ್ಲರೂ? ಎಲ್ಲ ನೋಡ್ತೀರಿ ತಾನೆ? ನಾಗದೇವತೆ ಪೂಜೆ ಮಾಡ್ತೀರಾ ನೀವು? ನಾಗನ ಪೂಜೆ ಮಾಡ್ತೀರಾ? ನಾಗ ಪೂಜೆ ಮಾಡ್ತೀರಿ, ಕಂಬಳ ಮಾಡ್ತೀರಿ, ಮದುವೆ ಸಾಂಪ್ರದಾಯಿಕವಾಗಿ ಮದುವೆ ಮಾಡ್ತೀರಿ. ಈ ಎಲ್ಲ ಸಂದರ್ಭದಲ್ಲೂ ಅಕ್ಕಿಯನ್ನ ಬಳಸ್ತೀರಿ ನೀವು. ಆತ ಅರಿ ಯೂಸ್ ಮಾಡ್ಬೋತ ನಮ್ಮ ಮಾತ ಉರ್ಪೆಲಾರಿ ಆತಂಡ ಬೊಲೆಂತಾರಿ ಮಾತ ನಮ್ಮ ಯೂಸ್ ಮಲ್ಪುವ ಒಲ್ಪಡ್ದು ಬರ್ಪುಂಡು ಈ ಅರಿ ನಿಕ್ಲೆಗ್. ಈ ಊರಿನ ಮಣ್ಣಲ್ಲಿ ನಾನು 40 ವರ್ಷದಿಂದ ಬರುವಾಗ ಗದ್ದೆ ನೋಡಿದ್ದೆ ನಾನು. ಸುಮಾರು ಜನ ಕೃಷಿಕರು ಅಕ್ಕಿ ಬೆಳೀತಾ ಇದ್ರು. ನೀವು ಭೂತಕೋಲ ಮಾಡುವಾಗ, ದೈವ ಪೂಜೆ ಮಾಡುವಾಗ, ನಾಗ ಪೂಜೆ ಮಾಡುವಾಗ, ಅಲ್ಲಿ ಕೃಷ್ಣನನ್ನ ಪೂಜೆ ಮಾಡುವಾಗ ನಮ್ಗೆ ಅಕ್ಕಿನಲ್ಲಿ ನಮ್ಗೆ ಇದು ಕೊಡ್ತಿರಲ್ಲ, ಆರತಿ ಕೊಡ್ತಿರಲ್ಲ, ಪ್ರಸಾದ ಕೊಡ್ತಿರಲ್ಲ. ಈ ಅಕ್ಕಿ ಎಲ್ಲಿಂದ ಬರ್ತದೆ? ನೀವ್ಯಾರು ನಿಮ್ಮ ಮಣ್ಣಿನಲ್ಲಿ ಅಕ್ಕಿ ಬೆಳೀತಾ ಇಲ್ಲ. ಮಣ್ಣು ಇಲ್ಲದಿದ್ರೆ ನಾಗ ಎಲ್ಲಿ ಬರಬೇಕು ನಿಮಗೆ? ಸಿಮೆಂಟ್ ನೆಲದಲ್ಲಿ ನಾಗ ಬರುವುದಿಲ್ಲ ನಿಮ್ಗೆ. ನಾಗ ಬ್ರಹ್ಮ ಬರಬೇಕು ಅಂತಂದ್ರೆ ಈ ಮಣ್ಣು ಇರಬೇಕು ನಿಮಗೆ. ಪ್ರತಿ ಜಾಗವನ್ನು ನಾವು ಕಾಂಕ್ರೀಟ್ ಮಾಡ್ತಾ ಇದ್ದೀವಿ, ಪ್ರತಿ ಜಾಗದಲ್ಲಿ ಸಿಮೆಂಟ್ ಮಾಡ್ತಾ ಇದ್ದೀವಿ. ನಾಗ ಎಲ್ಲಿ ಹೋಗಿದ್ದಾನೆ? ಹಾಗಾದ್ರೆ ಎಲ್ಲಿದ್ದಾನೆ? ನಮ್ಮ ಮಣ್ಣು ಬಹಳ ಪವಿತ್ರವಾದ ಮಣ್ಣು. ನೆನ್ಪಿಟ್ಕೊಳ್ಳಿ, ಸಾವಿರಾರು ಜಾಗದಿಂದ ಊರ್ನವರು ನಾಗದೇವರ ದರ್ಶನ ಮಾಡಕ್ ಬರ್ತಾರೆ ನಮ್ಮಲ್ಲಿಗೆ. ನಾವು ಕೃಷಿ ಬಿಟ್ವಿ, ಕೃಷಿ ಭೂಮಿಯನ್ನ ಮಾರಿದೆವು. ಕೃಷಿ ಭೂಮಿ ಇಲ್ಲದೆ ಭೂತ ದೈವಗಳನ್ನು ಆರಾಧನೆ ಮಾಡ್ತೇವೆ. ಕಾಂಕ್ರೀಟ್ ನೆಲದಲ್ಲಿ ಭೂತ ದೈವಗಳನ್ನು ಆರಾಧನೆ ಮಾಡ್ತೇವೆ. ಒಂದಕ್ಕೊಂದು ಸಂಬಂಧ ಇಲ್ಲ. ನಿಮ್ಮ ಮಕ್ಕಳಿಗೆ ದಯವಿಟ್ಟು ಇದನ್ನು ಹೇಳ್ಕೊಡಿ. ನೀವು ಅಲ್ಲಿ ಬಂದು ನನ್ನ ಜಗದಲ್ಲಿ MA ಮಾಡಿ PhD ಮಾಡಿ, ಅದು ಬೇರೆ. ಬದುಕಿನಲ್ಲಿ PhD ಮಾಡಬೇಕಾಗಿರೋದು ಈ ಭೂಮಿಯ ನೆಲವನ್ನು ನೀವು ಅರ್ಥ ಮಾಡಿಕೊಂಡಾಗೆ. ಎಷ್ಟು ಜಾಗದಲ್ಲಿ ಹೋಗ್ತೀನಿ, ಅಕ್ಕಿ ಬೆಳೆಯುವ ಜಾಗವನ್ನ ನೀವು ಕಾಂಕ್ರೀಟ್ ನೆಲವನ್ನಾಗಿ ಮಾಡಿದ್ದೀರಿ. ಆಮೇಲೆ ಅಲ್ಲೊಂದು ಗುಡಿ ಕಟ್ಟಿ ಅಲ್ಲೊಂದು ನಾಗಬನ ಅಂತ ಮಾಡ್ತೀರಿ ನೀವು. ನಾಗಬನದ ಅರ್ಥ ಮರಗಳನ್ನ ಉಳಿಸಿಕೊಳ್ಳೋದು, ಈ ಮಣ್ಣನ್ನು ಉಳಿಸಿಕೊಳ್ಳೋದು, ಈ ಮಣ್ಣಿನಲ್ಲಿ ನಾಗ ಬೆಳೆಯುವಾಗ ನೋಡ್ಕೊಳ್ಳೋದು. ಇದನ್ನ ನಾವು ಯಾರು ಮಾಡ್ತಾನೆ ಇಲ್ಲ. ಸುಮ್ಮನೆ ಕಣ್ಣು ಮುಚ್ಚಿ ಎಲ್ಲ ಮಾಡ್ತಾ ಇದ್ದೀವಿ. ನಮ್ಮ ಸಂಸ್ಕೃತಿಯ ವಿರುದ್ಧವೇ ನಾವಿವತ್ತು ನಡ್ಕೋತಾ ಇದ್ದೀವಿ. ನಿಮ್ಮ ಮಕ್ಕಳಿಗೆ ದಯವಿಟ್ಟು ಇದನ್ನು ಹೇಳ್ಕೊಡಿ. ನಮ್ಮೂರಿನಲ್ಲಿ ಏನು ಕೊಡಬೇಡಿ ನೀವು ಮದುವೆ ಮಾಡ್ಕೊಳ್ಳಿಕ್ಕೆ. ಅಕ್ಕಿ ಕಾಳು ಇಲ್ಲದಿದ್ರೆ ತಟ್ಟೆಯಲ್ಲಿ ನಿಮ್ಮ ಮದುವೆಗೆ ಯಾವ ದೇವರು ಆಶೀರ್ವಾದ ಮಾಡೋದೇ ಇಲ್ಲ. ಅಕ್ಕಿ ಕಾಳು ಇಲ್ಲದಿದ್ರೆ ನಿಮ್ಮ ಮದುವೆಗೆ ಯಾವ ದೇವರು ಆಶೀರ್ವಾದ ಮಾಡೋದಿಲ್ಲ. ಅಕ್ಕಿ ಕಾಳನ್ನ ವಧುವರರ ತಲೆ ಮೇಲೆ ಹಾಕದಿದ್ರೆ ಆ ಮಂಗಳ ಕಾರ್ಯ ನೆರವೇರುವುದಿಲ್ಲ ಅಂತ ನಾವು ನಂಬಿಕೊಳ್ತೇವೆ. ಅಕ್ಕಿ ನಮಗೆ ಬಹಳ ದೊಡ್ಡ ಮಟ್ಟದ ದೇವರಿಗೆ ಸಂಬಂಧಪಟ್ಟ ವಸ್ತು, ದೇವರೇ ಅದು. ಎಷ್ಟು ಜನ ಅಕ್ಕಿ ಬೆಳೀತಾ ಇದ್ರಿ ಇಲ್ಲಿ? ಕೇಳಿ, ಅಣ್ಣನ ಹತ್ರ ಕೇಳಿ. ಅವ್ರ ತಂದೆಯವರು ಬಹಳ ದೊಡ್ಡ ಮಟ್ಟದಲ್ಲಿ ಇಲ್ಲಿ ಕೆಲಸ ಮಾಡ್ತಾ ಇದ್ರು, ಒಂದು ಸಣ್ಣ ಬಿಸ್ನೆಸ್ ಮ್ಯಾನ್ ಆಗಿದ್ರಂತೆ. ಆದ್ರೆ ಅವರಿಗೆ ಕೃಷಿ ಮೇಲೆ ನಂಬಿಕೆ ಇತ್ತು. ನಾವು ನಮ್ಮ ಕೃಷಿ ಭೂಮಿಯನ್ನ ಮಾರ್ಕೊಳ್ತಾ ಇದ್ದೀವಿ. ಎಲ್ಲ ಸಹೋದರ ಸಹೋದರಿಯರೇ, ನಿಮ್ಮ ಮನೇಲಿ ಏನಾದ್ರೂ ಸ್ವಲ್ಪ ಜಾಗ ಇದ್ರೆ ದಯವಿಟ್ಟು ಅದನ್ನ ಯಾರಿಗೂ ಮಾರ್ಕೊಡ್ಬೇಡಿ. ನಿಮ್ಮ ಮಕ್ಕಳಿಗೂ ಅದನ್ನ ಇಡಬೇಡಿ. ನಿಮ್ಮ ಆಸ್ತಿ ಅಂತ ಇಟ್ಕೊಡಿ ಅದನ್ನ. ಅದ್ರಲ್ಲಿ ಒಂದು ಸಣ್ಣ ಮರ ನಡಿ. ಆ ಮರ ಇದ್ರೆ ಅಲ್ಲಿ ಆಟೋಮ್ಯಾಟಿಕ್ ಆಗಿ ದೇವರು ಸೃಷ್ಟಿ ಆಗ್ತಾನೆ, ದೇವರು ಇರ್ತಾನೆ. ಆ ಕಲ್ಪನೆ ನಮಗಿಲ್ಲದೆ ಕಾಲ್ಪನಿಕವಾಗಿ ನಾವು ಭೂತವನ್ನ ಪೂಜೆ ಮಾಡ್ತೀವಿ, ಕಾಲ್ಪನಿಕವಾಗಿ ನಾವು ದೇವರ ಪೂಜೆ ಮಾಡ್ತಾ ಇದ್ದೀವಿ. ನಾಗನನ್ನ ಪೂಜೆ ಮಾಡೋದು ಸಿಮೆಂಟ್ ನೆಲದಲ್ಲಿ ಅನ್ನೋದು ನಿಮ್ಗೆ ಯಾವಾಗ ಗೊತ್ತಾಗುತ್ತೋ ಆವಾಗ ಈ ನೆಲದ ಮಹಿಮೆ ನಿಮಗೆ ಗೊತ್ತಾಗುತ್ತೆ. ನಾನಂತೂ ಇದನ್ನು ಬಹಳ ಪ್ರೀತಿಯಿಂದ, ಗೌರವದಿಂದ, ಬಹಳ ಪ್ರೀತಿಯಿಂದ ಈ ಮಾತು ಯಾಕೆ ಹೇಳ್ತೀನಿ ಅಂತಂದ್ರೆ, ನಮ್ಮ ಮಕ್ಕಳು ಇದನ್ನು ತಿಳ್ಕೊಳ್ಳಿ. ಶಿಕ್ಷಣದ ಭಾಗವೇ ನಮ್ಮ ಸಂಸ್ಕೃತಿಯನ್ನು ಉಳಿಸ್ಕೊಳ್ಳೋದು ಅಂತ ನಿಮ್ಗೆ ಹೇಳ್ತಾ, ನೀವೆಲ್ಲ ಅಣ್ಣ ಇವತ್ತು ಯಾರು ಪ್ರಶಸ್ತಿ ತಗೊಂಡಿದ್ದಾರೆ ಅಥವಾ ತಗೋತಾರೆ ಅವರನ್ನೆಲ್ಲ ನೀವು ಒಂದ್ಸರಿ ಕಳಿಸಿದ್ರೆ ಅವ್ರು ನನ್ನ ಪ್ರತ್ಯೇಕವಾಗಿ ನನ್ನ ಯೂನಿವರ್ಸಿಟಿನಲ್ಲಿ ಭೇಟಿ ಮಾಡ್ತೀನಿ. ಎಲ್ಲ ಲ್ಯಾಬೋರೇಟರಿಗೆ ಕರ್ಕೊಂಡು ಹೋಗ್ತೀನಿ, ಎಲ್ಲ ಪ್ರೊಫೆಸರ್ಸ್ಗಳನ್ನ ಪರಿಚಯ ಮಾಡ್ಕೊಡ್ತೀನಿ. ಅಲ್ಲಿ ಏನೇನು ಕೆಲಸ ನಡೀತದೆ ಅನ್ನೋದನ್ನ ನಿಮ್ಗೆ ನಾನು ಪರಿಚಯ ಮಾಡ್ಕೊಡ್ತೀನಿ. ಮಧ್ಯಾಹ್ನ ಊಟ ಸಾಕೊಟ್ಟು ನಿಮ್ಮನ್ನು ನಾನು ಕಳಿಸ್ತಾನೆ, ವೆಜಿಟೇರಿಯನ್ ಫುಡ್ ಕೊಟ್ಟು ಕಳಿಸ್ತಾನೆ. ನೀವೆಲ್ಲ ಬನ್ನಿ, ತುಂಬಾ ಸಂತೋಷ ಆಯ್ತು. ಹ್ಯಾವ್ ಎ ವಂಡರ್ಫುಲ್ ಡೇ. ಈ ವಿದ್ಯಾರ್ಥಿಗಳಿಗೆ ಒಂದು ಉತ್ತಮ ಮಾರ್ಗದರ್ಶನ ಮಾಡಿದ್ದಾರೆ ಡಾಕ್ಟರ್ PL ಧರ್ಮರವರು. ಡಾಕ್ಟರ್ PL ಧರ್ಮರವರು ಸರ್ 2020ರಲ್ಲಿ ಡಾಕ್ಟರ್ APJ ಅಬ್ದುಲ್ ಕಲಾಂ ರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕಾರವನ್ನು ಕೂಡ ಪಡೆದವರು. ಆ ರೀತಿಯಾಗಿ ಶಿಕ್ಷಣ ಕ್ಷೇತ್ರಕ್ಕೆ ವಿಶೇಷವಾದ ಒಂದು ತಮ್ಮ ವೃತ್ತಿಪರತೆಯಲ್ಲಿ, ಕರ್ತವ್ಯ ನಿಷ್ಠೆಯಲ್ಲಿ ಬೆರೆತವರು. ಅದರಿಂದ ರಾಷ್ಟ್ರೀಯ ಪ್ರಶಸ್ತಿ ಪುರಸ್ಕೃತರು ಕೂಡ ಆಗಿದ್ದಾರೆ. ಅರೆಗ್ಲ ತುಳು ಬರ್ಪುಂಡು ಶಿಕ್ಷಕ ಏನಿರದ ಹತ್ರ ಪ್ರೊಫೆಸರ್ ಕನ್ನಡ ಒಂದು ಪಾತ್ರೆ ಪಂಪು ನೆಲಗಟ್ಟಿನ ಕಾರ್ಯಕ್ರಮ
ಶುಭ ಹಾರೈಕೆ ಪಂಡಿರು. ಇವತ್ತಿನ ಕಾರ್ಯಕ್ರಮದಲ್ಲಿ ಬಂದು ನಮ್ಮ ಮಕ್ಕಳಿಗೆ ನೋಡಿ ವಿಶ್ವವಿದ್ಯಾಲಯ ಹೇಗಿರಬೇಕು, ಈಗ SSLC PUC ನಂತರ ಮಂಗಳೂರು ವಿಶ್ವವಿದ್ಯಾಲಯ ಕಲಿಯಬೇಕು. ಅದರಿಂದ ವಿಶ್ವವಿದ್ಯಾಲಯದ ಮಟ್ಟಿಗೆ ಅಲ್ಲಿರುವಂಥ ಉನ್ನತ ವ್ಯಾಸಂಗದ ಶಿಕ್ಷಣದ ಬಗ್ಗೆ ಒಂದಷ್ಟು ನಮಗೆ ಸವಿವರವಾದ ಮಾಹಿತಿ ನೀಡಿದರೆ ವಂದನೆಗಳು ಸರ್ ಡಾಕ್ಟರ್ PR ಧರ್ಮಾರ್ ಅವರಿಗೆ. ನಮ್ಮ ಬೆಂಗಳೂರಿನಿಂದ ಡಾಕ್ಟರ್ ಸಂತೋಷ್ ರವರು ಕೂಡ ನಮ್ಮ ಸತೀಶ್ ಅಣ್ಣನ ಪರಮಾಪ್ತರು ಈ ಒಂದು ಕಾರ್ಯಕ್ರಮದಲ್ಲಿ ನಮಗೆ ಸೇರಿಕೊಂಡಿದ್ದಾರೆ. ಅವರು ಈ ವಿದ್ಯಾರ್ಥಿಗಳಿಗೆ ಪೋಷಕರಿಗೆ ಶುಭಾಶಯದ ಮಾತು ತಿಳಿಸಬೇಕಾಗಿ ವಿನಂತಿ. ಹೃತ್ಪೂರ್ವಕ ನಮಸ್ಕಾರಗಳು. ನಮ್ಮ ಸತೀಶ್ ಅಣ್ಣ ತುಂಬ ಇವತ್ತು ಬೆಳಿಗ್ಗೆ ಎಲ್ಲ ಬೆಂಗಳೂರಲ್ಲಿ ಎಲ್ಲ ಕಾರ್ಯಕ್ರಮವನ್ನು ಮುಗಿಸಿ ಇವತ್ತು ಮಂಗಳೂರಿಗೆ ಬಂದು ನಿಮ್ಮ ತುಂಬ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡಿ ಈ ಮಕ್ಕಳಿಗೆಲ್ಲ ಎನ್ಕರೇಜ್ ಮಾಡ್ತಾ ಇದ್ದಾರೆ. ಈ ಥರ ಒಂದು ನಮಗೆ ಸಿಕ್ಕಿಲ್ಲ ಅನ್ನೋದು ನಮಗೆ ಭಾಳ ಬೇಜಾರಿದೆ ಸತೀಶಣ್ಣ. ಮತ್ತು ನಮ್ಮ ಡಾಕ್ಟ್ರ್ ಇವಾಗೆಲ್ಲ ಹೇಳಿದ್ರು ನಿಮ್ಮ ಎಲ್ಲ ಮಕ್ಕಳಿಗೆ ಎಲ್ಲರಿಗೂ ಕೌನ್ಸಿಲಿಂಗ್ ಕೊಡ್ತಾರಂತ. ಇದು ದೊಡ್ಡ ಮಟ್ಟದ ಅವಕಾಶ ಡಾಕ್ಟ್ರೇಟ್. ತುಂಬ ಥ್ಯಾಂಕ್ಸ್. ನಾನು ಭಾರಿ ಖುಷಿ ಆಯಿತು. ಯಾಕಂದರೆ ನಾವು ಓದುವಾಗ ನಮ್ಗೆ ಯಾರು ಕನ್ಸಲ್ಟ್ ಮಾಡೋಕ್ಕೆ ಯಾರಿಲ್ಲ, ತಂದೆ ತಾಯಿ ಅಷ್ಟೇ. ಅವ್ರು ಯಾವ ಸಬ್ಜೆಕ್ಟ್ ಹೇಳ್ತಾರೋ ಆ ಸಬ್ಜೆಕ್ಟ್ ನಾವು ತಗೋಬೇಕಾಗ್ತದೆ. ಮತ್ತು ಅದರಲ್ಲಿ ಏನೇ ಸಮಸ್ಯೆ ಬಂದರೂ ನಾವು ತಂದೆ ತಾಯಿ ಮೇಲೆ ಬ್ಲೇಮ್ ಮಾಡ್ತಾ ಇದ್ವಿ. ಮತ್ತು ಮುಖ್ಯವಾಗಿ ಇನ್ನೊಂದು ವಿಷಯ ಏನು ಹೇಳಬೇಕಂದ್ರೆ, ನಾನು ಬೆಂಗಳೂರಿಂದ ಬಂದು ನಮಗೆ ಸತೀಶ್ ಅಣ್ಣ ಇಲ್ಲಿ ಮಂಗಳೂರಲ್ಲಿ ಒಂದು ವೇದಿಕೆ ಕೊಟ್ಟಿದ್ದಾರೆ. ಅಂದರೆ ನಿಮ್ಮ ಕುಂಪಲದ ಸ್ಟೂಡೆಂಟ್ಗೆ ಬೆಂಗಳೂರಲ್ಲಿ ನೀವು ಮುಂದಿನ ಒಂದು ದಿವಸ ವೇದಿಕೆ ಕೊಡೋದಿಲ್ಲ ಅಂತ ಕೊಡ್ತಾರೆ. ಅದಕ್ಕೆ ಎಲ್ಲ ಮಕ್ಕಳು ನೀವು ಪ್ರಿಪೇರ್ ಆಗಿ ಮುಂದಿನ ದಿವಸ ಪಕ್ಕ ನಿಮಗೆ ಸತೀಶ್ ಅಣ್ಣ ನಿಮ್ಮ ಬೆನ್ನೆಂಬಾಗಿದ್ದು ನಿಮಗೆ ಸಕ್ಸಸ್ಸನ್ನು ನಿಮ್ಮ ಜೊತೆ ನೋಡ್ತಾರೆ. ಥ್ಯಾಂಕ್ ಯು ಸತೀಶ್ ಅಣ್ಣ, ತುಂಬ ಥ್ಯಾಂಕ್ಸ್. ಧನ್ಯವಾದಗಳು ಡಾಕ್ಟರ್ ಸಂತೋಷ್ ಅವರಿಗೆ. ಇಲ್ಲಿದ ಕಾರ್ಯಕ್ರಮ ಎಂಕ್ಲೊಟ್ಟಿಗೂ ಒಂಜಿ ಪೊಣ್ಣು ಮಗಳು ನಮ್ಮ ಚಂದ್ರಪ್ರಭಾ ಆರು ಕುಂಪಲರೆ ಪುಟ್ಟು ಬಲೆತ್ತಿರಿದ ಇದು ಬುಕ್ಕ ಮದಿಮೆಯಾದ ಬೇತೆ ಊರುಗು ಮದಿಮೆಯಾದ ಪೋಯಿನಿರ್ದ ಹತ್ರ ಈ ಊರ್ದ ಮಗಲು ಕುಡೊಂಜಿ ಊರ್ದ ಮರ್ಮಲ ಅದು ಪೋಯಿನಾಲ್ ಅಂಚನೆ ಹತ್ರ ಅರ್ನ ಮಗಲ್ಲ ಒಂಜಿ ಭರತನಾಟ್ಯ ಕ್ಷೇತ್ರಡ್ ವಿದ್ವತ್ ಪಡೆಯಿನಾರು ಇತ್ತೆ ವಿದೂಷಿ ಆತನಾರು ಅಜಿತಿ ಎಡ್ಡೆ ಒಂಜಿ ಸಂಸ್ಕಾರಯುತ ಒಂಜಿ ಪೊಣ್ಣು ಮಗಲಿನ ಬುಳ್ಳೆ ಪನಂಚಿನ ಚಂದ್ರಪ್ರಭಾ ಎಂಕ್ಲ ಇಂಜಿ ಸಂಸ್ಕಾರ ಭಾರತಿ ನಮ್ಮ ರಾಜ್ಯಡೆ ಒಂಜಿ ಸಂಸ್ಕಾರ ಕೊರಪುನಂಚ ಸಂಸ್ಕಾರ ಕಲೆ ಸಂಸ್ಕೃತಿಗೆ ಬೋಡದ ಪುನಂಚಿನ ಒಂಜಿ ಸಂಸ್ಥೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಆಧಾರಿತ ಆ ಒಂಜಿ ಸಂಸ್ಥೆದ ಸಂಸ್ಕಾರ ಭಾರತದ ಕೋಶಾಧಿಕಾರಿ ಆದ ಪುನಃ ಚಂದ್ರಪ್ರಭಾ ಅರ್ರಡ್ಡ ಪಾತ್ರ ಕಾದಯಾನ ಮಿತ್ತ ಚಾವಡಿಡು ಕುಲ್ದಿನ ಮಾತೆರೆಗ್ಲ ಎನ್ನ ಎದುರ್ದ ಚಾವಡಿಡು ಕುಲ್ದಿನ ಮಾತೆರೆಗ್ಲ ತರಬಗ್ಗ ಒಂದುಲ್ಲೆ ಅಂಚನೆ ನಮ್ಮ ದೇವರಾಯನ ಶ್ರೀಕೃಷ್ಣ ದೇವರನ ಪಾದಗ ತರಬಗ್ಗ ಒಂದುಲ್ಲೆ. ಇನಿ ನಮ್ಮ ಜ್ಞಾನ ದೀವಿಗೆ ಪನ್ಪನ ಒಂಜಿ ಕಾರ್ಯಕ್ರಮಗ ಬೈದ ದೀವಿಗೆ ಪಂಡ ದೀಪ ಕತ್ತಲಿಡ್ದು ನಮ್ಮನ್ನು ಬೆಳಕದಡೆ ಕೊನಪು ನಂಚಿನ ಒಂಜಿ ಕಾರ್ಯಕ್ರಮ, ಜ್ಞಾನಾರ್ದು ಜ್ಞಾನದಡೆ ಕೊನಪು ನಂಚಿನ ಒಂಜಿ ಕಾರ್ಯಕ್ರಮ. ಇಂಕ್ ದಾಯ ಖುಷಿ ಆಪುಂಡು ಪಂಡಿಂಡ ಫಸ್ಟ್ಗೆ ಇಂಕಲು ಒಂಜಿ ಶ್ರೀ ಬಾಲಕೃಷ್ಣ ಮಂದಿರ ಮನ್ಪುನಾಗ ಸತೀಶಣ್ಣನೊಟ್ಟಿಗೆ ಇಂಕಲ್ ಮಾತೆರ್ಲಿ ಇತ್ತ ಮುಲ್ಪನೆ ಓಲ ಒಂಜಿ ಕಡೆ ಇಟ್ಟು ಮೀಟಿಂಗ್ ಆದ ಒಂಜಿ ಸಭೆ ಮಂತದ್ದು ಒಂಜಿ ಓಪನ್ ಗ್ರೌಂಡ್ ಕುಲ್ಲುದು ಇಂಕಲ್ ಸಭೆ ಮಂತದ್ದು ಇನಿ ಒಂಜಿ ಇಂಚಿನ ಕಾರ್ಯಕ್ರಮ ಎಲ್ಲಿಯ ಕುಂಪಲ್ ಎತ್ತಿನಿಟ್ಟು ಮಲ್ಲ ಕುಂಪಲಡು ಒಂಜಿ ಮಲ್ಲ ಕಾರ್ಯಕ್ರಮ ಆಪುಂಡು ಪನ್ನೀರು ಇಂಕ ಭಾರಿ ಪೆರ್ಮೆ ಆವೊಂದುಂಡು. ಯಾನು ಬತ್ತಿನ ಇಂಕಲ್ ಸುರು ಬತ್ತಿನಪ್ಪಗೆ ಯಾನು ಫಸ್ಟ್ PUC ಹಿಡಿತ್ತೆ ಒಂಜಿ ಬಸ್ ಲೋ ವೋಲ್ಟೇಜ್ ಬಸ್ ಒಂಜಿ ಬಸ್ ಡಾಮರ್ ಇಜ್ಜಂದಿನಂಚಿನ ಮಾರ್ಗ ಲೋ ವೋಲ್ಟೇಜ್ ದಾಲ ಇಜ್ಜಂದಿನಂಚಿನ ಈ ಎಲ್ಲೆ ಉರುಡು ಎಂಕ ಫಸ್ಟ್ ಪರಿಚಯ ಸತೀಶ್ ಅಣ್ಣೆ ಪಂಡದ ಮೋಕೆತ್ತೆ ತಂಗಡಿ ಪಂಡದ ಇನಿ ಇಂಚಿನ ಸ್ಥಾನ ಕೋರ್ನಾರಿಗೆ ಒಂಜಿ ಉಡೇಲು ಜಿಂಜಿನ ಸೊಲ್ಮೇಲ್ನ ಸಂದವೆ. ಇನಿ ನಮ್ಮ ಮಾತೆಲ್ಲ ಮೂಲ ಸೇರ್ದ ಜೋಕುಲೆಗ್ ಪುರಸ್ಕಾರ ಮನ್ಪೆ ಫಸ್ಟ್ ಅದು ಜೋಕುಲೆಗ್ ಇತ್ತದ ನಮ್ಮ ನ್ಯೂ ಜನ್ರೇಷನ್ ಓಲ್ಡ್ ಜನ್ರೇಷನ್ ಅಂಚ ಪನೆರಿಜಿ ಜನ್ಜಿ ದಾದ ಪನ್ಪುನ ಒಂಜಿ ಜನ್ರೇಷನ್ ಅಕಲ್ನ ಇತ್ತದ ಜೋಕುಲು ಓಲ್ ಉಪ್ಪೇರು ಪಂಡ ಮಾತೆರ್ಲತ್ತ ಕೆಲರು ಮಾಲುಡು ಬೊಕ್ಕ ಮಾಲುಡು ಉಪ್ಪೇರಿಗೆ ಮಾಲು ಪಂಡ ಮಾತೆರೆಗ್ಲ ಗೊತ್ತಾಪಣತೆ ಮಾದಕ ವಸ್ತು ಮಾಲು ಬೊಕ್ಕ ಮಾಲುಡು ಉಪ್ಪೇರು ಪಂಡದು ನಮ್ಮ ಪೇರೆಂಟ್ಸ್ ದಾದ ಮನ್ಪೊಡು ಪಂಡ ಜೋಕ್ಲಿನ ದಿಗ್ಬಂಧ ನಡಿದೀವಂದೆ ಅಕ್ಲು ಓಡೆ ಪೋಪೇರು ಪನ್ಪುನ ಒಂಜಿ ಟ್ರ್ಯಾಕ್ನ ದಿಂಡ ಯಾವ ನಮ್ಮ ಪೋಚಿ ಮನ್ಪೋಚಿ ಪಂಡ ಖಂಡಿತವಾದ್ಲ ಮನ್ಪೇರು ದಯ ಪಂಡ ಸುಳ್ಳು ಪಂಡದ ಮನ್ಪೇರು ನಮ್ಮ ಆ ಪೋಲೆ ಫ್ರೆಂಡ್ಸ್ನೊಟ್ಟಿಗೆ ಉಪ್ಪುಲೆ ಪಂಡ ನಮ್ಮಡ ಸುಳ್ಳು ಪನ್ಪುಜೇರು ಪಂಡದೆ ಪೋಪೇರು ಮುಟ್ಟು ಪೊಗ್ಗುನಗನೆ ಸುರು ಮನ್ಪೇರು ಅಮ್ಮಯ್ಯ ನಡೆ ಪೋಯ ಅಲ್ಪ ಅಂಚಾಂಡು ಇಂಚಾಂಡು ಖಂಡಿತವಾದ್ಲ ನಮ್ಮ ಜೋಕುಲು ಪನ್ಪೇರು ದಿಗ್ಬಂಧ ನಡಿದಿ ಓಚಿ ಜಸ್ಟ್ ಟ್ರ್ಯಾಕ್ ಡುಪ್ಪುಲೆ ಜೋಕುಲು ದಾದ ಮಂತೊಂದುಲ್ಲೇರು ಓಲ್ ಪೋಂದುಲ್ಲೇರು ಏರ್ ಫ್ರೆಂಡ್ಸ್ ಉಲ್ಲೇರು ಎಂಚಿನ ಫ್ರೆಂಡ್ಸ್ ಉಲ್ಲೇರು ಪನ್ಪುನಿ ನಮ್ಮ ಪ್ಯಾರೆಂಟ್ಸ್ ಇದ್ದಿಂಡ ಯಾವ ಸೆಕೆಂಡ್ ಪ್ಯಾರೆಂಟ್ಸ್ಗೆ ದಾದ ಪಂಡಿಂಡ ನಮ್ಮ ಮಾತ ಪ್ಯಾರೆಂಟ್ಸ್ಲಿ ಈವನ್ ಎನ್ನ ಮೈಂಡೆಡ್ಲಿ ಎತ್ತಿಂಡವು ನಮಕ್ ಡಾಕ್ಟರ್ ಆಯರಾಯ್ಜಿ ಇಂಜಿನಿಯರ್ ಆಯರಾಯ್ಜಿ
ಪ್ರೊಫೆಸರ್ ರಾಯರಾಯಜಿ ನಮ್ಮ ಜೋಕುಲು ಮನ್ಪೊಡು ಪನ್ಪುನ ಒಂಜಿ ಬಾರಿ ಒಂಜಿ ಆಶೆ ಉಪ್ಪುಂಡು ನಮಕ್ ಖಂಡಿತವಾದ್ಲ ಪ್ಯಾರೆಂಟ್ಸ್ ಅಂಚ ಮನ್ಪೊಚ್ಚಿ ಅಕ್ಲೆಗ್ ಓವು ಬೋರ್ಡು ಅಕ್ಲೆ ಮಾತ ಗೊತ್ತುಂಡು ದಾದ ಓಲೋಲು ಓವು ಎಜುಕೇಷನ್ ಉಂಡು ಓವು ಎಜುಕೇಷನ್ ಮಂತ್ರ ಇಂಚಿನ ಜಾಬ್ ತಿಕ್ಕೊಂಡು ನಮ್ಮ ಪ್ರೊಫೆಸರ್ ಸರ್ ಪನ್ಲಕನೆ ಇಂಡೆಡೆ ನಮಕ್ ಮಸ್ತ್ ಜಾಬ್ ತಿಕ್ಕೊಂಡು ಪ್ಯಾರೆಂಟ್ಸ್ ನಮ್ಮ ನಮ್ಮ ಪೋಷಕರು ಆ ಒಂಜಿ ಪಾತೆರ ನೆನಪದಿಲ್ಲೆ ಜೋಕ್ಲಿಗೆ ಓವ್ ಎಜುಕೇಷನ್ ಬೋರ್ಡ್ ಪ್ರೊಫೆಸರ್ ಪಂಡಿರ್ ಮಸ್ತ್ ಕೋರ್ಸ್ ಉಂಡು ಎಂಕ್ಲೆ ಯೂನಿವರ್ಸಿಟಿಡ್ ಬಲೆ ಪಂಡಿದ್ ನಮ್ಮ ಡಾಕ್ಟರ್ ಪಂಡಿರ್ ಎಂಕ್ಲೆಗ್ ಸಜೆಷನ್ ಮನ್ಪರೆ ಏರ್ಲ ಇಜ್ಜಂಡು ಇನ್ನು ಸಜೆಷನ್ ಮನ್ಪರೆ ಮಸ್ತ್ ಜನ ಉಲ್ಲೇರ ಅಂಚಿನ ಆಪರ್ಚುನಿಟಿ ಜೋಕುಲ್ ದೆತೊನಡ್ ಪ್ಯಾರೆಂಟ್ಸ್ ಸಪೋರ್ಟ್ ಮನ್ಪಲಿ ಇಜ್ಜಿ ನಿಕ್ಲು ಡಾಕ್ಟ್ರೇ ಆವಡು ಇಂಜಿನಿಯರ್ ಆವಡು ಪನ್ಪನ ಒತ್ತಡನ ಜೋಕ್ಲೆ ಮಿತ್ತು ದಯಮಂತ ಕನೋಚಿ ದಯಪಂಡ ಎಂಕಲ ಒಂಜಿ ಆಶೆ ಇತ್ತನೆ ಎನ್ನ ಮಗಲು ಇಂಜಿನಿಯರ್ ಆವಡು ಪಂಡಿದ್ ಅಲ್ಲಿ ದಾದನ ಆದ್ ಇನಿ ವಿದೂಷಿ ಆದ್ ಇನಿ ಭರತನಾಟ್ಯಡ್ ಎಮ್ಮೆ ಮಂತೊಂದುಲ್ಲ ಐಟ್ಲ ಈತು ಉಂಡು ಪಂಡದೆ ಎಂಕ್ಲೆಗ್ಲೆ ಇತ್ತೆ ಗೊತ್ತಾಯಿನಿ ಅಲ್ಲಿ ಇನಿ ಭರತನಾಟ್ಯಡ್ ಎಮ್ಮೆ ಮನ್ಪರೆ ಮೈಸೂರು ಯೂನಿವರ್ಸಿಟಿ ರೆಡಿ ಆವೊಂದುಲ್ಲ ಏನು ಪ್ಯಾರೆಂಟ್ಸ್ಗೆ ಪನ್ಪುನಲ್ಲ ಜೋಕ್ಲೆ ಪನ್ಪುನಲ್ಲ ಅಂದುವೆ ಪಾತೆರ ಜೋಕುಲು ಇನಿ ಪುರಸ್ಕಾರ ದೆತೊನೊಂದುಲ್ಲಾರು 90% ಬೈದರ್ ಸಂಘ ಸಂಸ್ಥೆ ನಂಗೆ ದಾದ ಕೊರ್ತುಂಡು ಐನು ನಮ್ಮ ರಿಟರ್ನ್ ನಮ್ಮ ಸಮಾಜಕ್ಕೆ ಖಂಡಿತವಾದ್ಲೇ ನಿಕ್ಕಲು ಕೊರುಡು ನಮ್ಮ ಸಂಘ ಸಂಸ್ಥೆದ ಮಸ್ತ್ ಹೆಲ್ಪ್ ದೇತನ್ವ ಮಾತ ದೇತನ್ವ ನಮ್ಮ ಒಂಜಿ ಪೊಸಿಷನ್ ಪೋನಾಗ ಮರಪುನತ್ ಇನಿ ನಮ್ಮ ಸಮಾಜದ ದಾದ ದೇತೊಂದ ಐನು ರಿಟರ್ನ್ ನಮ್ಮ ಸಮಾಜಕ್ಕೆ ಕೊಂಡ ಮಾತ್ರ ನಂಗೆ ಒಂಜಿ ಪುದರುಪುಂಡು ಎಕ್ಸಾಂಪಲ್ ಸತೀಶ್ ಅಣ್ಣೆ ಸಮಾಜಗಿನಿ ಮಸ್ತ್ ಕೊರೊಂದುಲ್ಲೇರು ಆರು ಸಮಾಜದ ದಾದ ದೇತೊಂದೇರು ಏನು ಪನ್ಪುನಂಡ ಸತೀಶ್ ಅಣ್ಣೆ ಯಾನ್ ಬಂದಾಗ ಸೈಕಲ್ಡು ಪೋಂದಿತ್ತೇರು ಇನಿ ಸತೀಶ್ ಅಣ್ಣನ ಓ ಪೊಸಿಷನ್ ಆರು ಈ ಪೊಸಿಷನ್ಗೆ ಬೈದೇರು ಪಂಡ ಆರು ಸೊಸೈಟಿಗೆ ದಾದ ಕೊಡ್ತೀರು ಆರು ದಾದ ಹೆಲ್ಪ್ ಮಂದಿರು ಇನಿ ಅರೆಗ್ ದೇವೇರು ಜನಕ್ಲ ಸಹಾಯ ಅರೇನು ಆ ಪೊಸಿಷನ್ಗೆ ಕೊನ್ನದು ಉಂಟದಂಡ ಪನ್ಯರೆ ಎಂಗೆ ಖುಷಿ ಆಪುಂಡು ಕೇಸರಿ ನೃತ್ಯ ಬಂದ ಎಂಕಲ್ ಬನ್ನಗ ಇತ್ತಿನ ಒಂಜಿ ಎಲ್ಲೆ ಒಂಜಿ ಸಂಸ್ಥೆ ಅವಳೆ ಇನಿ ಮಲ್ಲ ಆತಂಡು ನಮ್ಮ ಕುಗ್ರಾಮ ಪನ್ಪನ ಇತ್ತಿನ ಕುಂಪಲ ಎಂಕಲ್ ಜಪ್ಪುಡಿ ತಿನ್ನಕ್ಲು ಕುಂಪಲ ಬನ್ನ ಮಾತಿರ್ಲ ಓ ಕುಂಪಲನ ಪನೊಂದಿತ್ತೇರು ಅಂಚಿನಡೆಗಿನಿ ಕುಂಪಲನ ಪನ್ಪುನಡೆ ಬತ್ತದ ಎತ್ತದಂಡು ಶ್ರೀಕೃಷ್ಣ ಭಜನ ಬಾಲಕೃಷ್ಣ ಮಂದಿರಲ್ಲ ನನಾತ ಎಡ್ಡ ಕಾರ್ಯ ಆವಡು ದಾಪಂಡ ಶೈಕ್ಷಣಿಕ ಧಾರ್ಮಿಕ ರಾಜಕೀಯ ಮಾತೆಟ್ಲವು ಮುಂಚೂಣಿಡು ಉಂಡು ಪನೇರು ಎಂಕ್ ಮಸ್ತ್ ಖುಷಿ ಆವೊಂದುಂಡು ಏನ ನೀನು ಎತ್ತದ ರಡ್ಡು ಪಾತೆರ ಪನೇರು ಅಂಚಿನ ಅವಕಾಶ ಕೊಡ್ನ ಸತೀಶ್ ಅಣ್ಣಗ್ ಕುಡೋರೆಯಾನು ಉಡಲ್ ಜಿಂಜಿನ ಸೊಲ್ಮೇಲ್ ಸಂದ ಒಂದು ಎನ್ನ ಪಾತೆರೆಗೆ ಚುಕ್ಕಿದಿ ಒಂದುಲ್ಲೆ ಕಾರ್ಯಕ್ರಮಕ್ಕೆ ಬೋರ್ಡ್ ನಮ್ಮ ವೇದಿಕೆ ನಟ್ಟೆ ಮಂತಂದಿಲ್ಲ ಅತ್ಯಂತ ಪ್ರೀತಿಯಿಂದ ಸ್ವಾಗತಿಸುತ್ತಾ ಇದೀಗ ದ್ವಿತೀಯ PUCಯ ಜ್ಞಾನದೇವಿಗೆ ಪುರಸ್ಕಾರವನ್ನು ಪಡೆಯುವಂಥ ವಿದ್ಯಾರ್ಥಿನಿಯರ ಹೆಸರನ್ನು ಹೇಳಲಿಕ್ಕಿದ್ದೇನೆ. RS ಆಯುಷ್, ಶಾರದಾ ಕಾಲೇಜ್ ತಲಪಾಡಿ ಇವರು ವೇದಿಕೆಗೆ ಬರಬೇಕಾಗಿ ವಿನಯಿಸಿಕೊಳ್ತಾ ಇದ್ದೇವೆ. ಅದೇ ರೀತಿ ಚಿರಾಗ್ ಎಂ ರಾವ್, ಸೈಂಟ್ ಎಲೋಷಿಯಸ್ PU ಕಾಲೇಜ್ ಮಂಗಳೂರು. ಅದೇ ರೀತಿ ತನುಶ್ರೀ, ಸೈಂಟ್ ಎಲೋಷಿಯಸ್ PU ಕಾಲೇಜಿ. ಹೆಸರು ಹೇಳಿದ ತಕ್ಷಣ ವೇದಿಕೆ ಬನ್ನಿ. ಸಂಜನಾ ಆರ್ ರಾವ್, ಸೈಂಟ್ ಅಗ್ನೇಸ್ ಪ್ರೀ ಯೂನಿವರ್ಸಿಟಿ ಕಾಲೇಜ್. ಅದೇ ರೀತಿ ನಿರೀಕ್ಷಾ, ವೇದಿಕೆ ಬನ್ನಿ. ನಿರೀಕ್ಷಾ ಪದ್ವಾ ಪ್ರೀ ಯೂನಿವರ್ಸಿಟಿ ಕಾಲೇಜ್ ನಂತೂರು. ತನ್ವಿ ಎಸ್, ಸೈಂಟ್ ಎಲೋಷಿಯಸ್ ಕಾಲೇಜ್. ನೋಡಿ, ದ್ವಿತೀಯ PUC ವಿಭಾಗದ ಗಮನಿಟ್ಟು ಕೇಳಿ, ದ್ವಿತೀಯ PUC ವಿಭಾಗದ ಫಸ್ಟ್ ಟಾಪರ್ಗಳನ್ನು ಕರೀತಾ ಇದ್ದೇವೆ. ದಿಶಾ ಸೈಂಟ್ ಎಲೋಷಿಯಸ್ ಪ್ರೀ ಯೂನಿವರ್ಸಿಟಿ ಕಾಲೇಜ್. ಆಕಾಂಕ್ಷಾ ಪಿ, ಕೆನರಾ ಕಾಲೇಜ್. ಅನ್ಸಿಕ್ ಅನ್ಸಿಕ್, ಶಾರದಾ ವಿದ್ಯಾನಿಕೇತನ PU ಕಾಲೇಜ್. ಅನ್ಮಿತ್ ಎಲ್, ಕೆನರಾ ಹೈಸ್ಕೂಲ್, ಕೆನರಾ PU ಕಾಲೇಜ್. PS ಆಯುಷ್, ಇವರು 98.33% ಪಡೆದಿರುತ್ತಾರೆ. ಚಿರಾಗ್ ಎಂ ರಾವ್ ಇವರು ದಯವಿಟ್ಟು ವೇದಿಕೆ ನಿಂತುಕೊಳ್ಳಿ. 98% ಪಡೆದಿರುತ್ತಾರೆ. ತನುಶ್ರೀ ಇವರು 97.33% ಅಂಕವನ್ನು ಪಡೆದಿರುತ್ತಾರೆ. ಸಂಜನಾ ಆರ್ ಇವರು 96.33% ಪಡೆದಿರುತ್ತಾರೆ. ತನ್ವಿ ಎಸ್ ಇವರು 96%, 17% ಪಡೆದಿರುತ್ತಾರೆ.
ದಿಶಾ ಇವರು 95.5% ಇವರು ಪಡೆದಿದ್ದಾರೆ. ಆಕಾಂಕ್ಷ್ ಪಿ ಇವರು 95% ಅಂಕವನ್ನು ಪಡೆದಿರ್ತಾರೆ. ಅನ್ಶಿಕ್ ಇವರು 94% ಅಂಕವನ್ನು ಪಡೆದಿರ್ತಾರೆ. ಅನ್ಮಿತ್ ಎಲ್ ಇವರು 93.6% ಪಡೆದಿರ್ತಾರೆ. ವೇದಿಕೆಯಲ್ಲಿರುವಂತಹ ಅತಿಥಿ ಅಭ್ಯಾಗತರು ಜ್ಞಾನದೇವಿಗೆ ಪುರಸ್ಕಾರವನ್ನು ನೀಡಬೇಕಾಗಿ ಭಿನ್ನವಿಸಿಕೊಳ್ತಾ ಇದ್ದೇವೆ. ಮುಂದಿನ ಜ್ಞಾನದೇವಿಗೆ ಪುರಸ್ಕಾರವನ್ನು ಪಡೆಯುವ PS ಆಯುಷ್ ಇವರು ಶ್ರೀಮತಿ ಸರೋಜಾ ಮತ್ತು ಪ್ರವೀಣ್ ಇವರ ಸುಪುತ್ರ. ಅದೇ ರೀತಿ ಚಿರಾಗ್ ಎಂ ರಾವ್ ಇವರು ಶ್ರೀಮತಿ ಲತಾ ಎಂ ರಾವ್ ಮತ್ತು ಮಹೇಶ್ ಎಂ ರಾವ್ ಇವರ ಸುಪುತ್ರರಾಗಿರ್ತಾರೆ. ತನುಶ್ರೀ ಇವರು ಶ್ರೀಮತಿ ಶೋಭಾ ಜಗನ್ನಾಥ್ ಇವರ ಸುಪುತ್ರಿ. ಸಂಚನಾ ಆರ್ ಇವರು ಶ್ರೀಮತಿ ನವ್ಯ ರಾಜೇಶ್ ರಾವ್ ಇವರ ಸುಪುತ್ರಿಯಾಗಿರ್ತಾರೆ. ತನ್ವಿ ಎಸ್ ಇವರು ವಿದ್ಯಾ ನರೇಶ್ ಕುಮಾರ್ ಇವರ ಸುಪುತ್ರಿಯಾಗಿರ್ತಾರೆ. ದಿಶಾ ಇವರು ಉಷಾ ಮತ್ತು ದೇವಿ ಪ್ರಸಾದ್ ಶೆಟ್ಟಿ ಇವರ ಸುಪುತ್ರಿ. ಆಕಾಂಕ್ಷ ಇವರು ಅನಿತಾ ಮತ್ತು ಪ್ರಕಾಶ್ ಕೆ ಅವರ ಸುಪುತ್ರಿ ಆಗಿರ್ತಾರೆ. ಅನ್ಶಿಕ್ ಇವರು ಪವಿತ್ರ ಹರೀಶ್ ಕೊಲ್ಯ ಇವರ ಸುಪುತ್ರರಾಗಿರ್ತಾರೆ. ಅಭಿನಂದಿಸೋಣ ಒಮ್ಮೆ ಅಭಿಮಾನದ ಚಪ್ಪಾಳೆಯೊಂದಿಗೆ ಶೈಕ್ಷಣಿಕ ರಂಗದಲ್ಲಿ ಮಿಂಚುತ್ತಿರುವಂತಹ ವಿದ್ಯಾರ್ಥಿನಿಯರಿಗೆ. ಅದೇ ರೀತಿ ಅನ್ಮಿತ್ ಎಲ್ ಇವರು ಮಲ್ಲಿಕಾ ಲಕ್ಷ್ಮಣ್ ಇವರ ಸುಪುತ್ರ. ಅದೆಷ್ಟು ವಿದ್ಯಾರ್ಥಿಗಳಿಗೆ ಜ್ಞಾನದೇವಿಗೆ ಪ್ರಶಸ್ತಿಯನ್ನು ವಿತರಣೆ ಮಾಡಿರುವಂತಹ ಪುಣ್ಯದ ಸ್ಥಳ ಶ್ರೀ ಬಾಲಕೃಷ್ಣ ಮಂದಿರ ಕೃಷ್ಣಾಂಗಣದ ಈ ಸುಂದರ ತಾಣದಲ್ಲಿ ಅನೇಕ ವಿದ್ಯಾರ್ಥಿನಿಯರು ಜ್ಞಾನದೇವಿಗೆ ಪ್ರಶಸ್ತಿಯನ್ನು ತಮ್ಮದಾಗಿಸಿಕೊಂಡಿರ್ತಾರೆ. ಅಭಿನಂದಿಸೋಣ. ಅತಿಥಿ ಅಭ್ಯಾಗತರ ಕಾರ್ಯಕ್ರಮದಲ್ಲಿ ನೀಡುವಂತಹ ಈ ಪುರಸ್ಕಾರ ಮುಂದಿನ ದಿನಗಳಲ್ಲಿ ಈ ಸಮಾಜದ ಸತ್ಪ್ರಜೆಯಾಗಿ ಮೂಡಿ ಬರುವುದಕ್ಕೆ ನಾಂದಿಯಾಗಲಿ ಎನ್ನುವಂಥದ್ದು ನಮ್ಮ ಪ್ರಾರ್ಥನೆ. ನಿಂತ ನೀರಾಗಿ ನಿಲ್ಲದಿರಿ, ಹರಿಯುವ ತೊರೆಯಾಗಿ ತೊರೆಯಿರಿ ಎನ್ನುವ ಹಾಗೆ ಶೈಕ್ಷಣಿಕ ರಂಗದಲ್ಲಿ ಇನ್ನಷ್ಟು ವೃದ್ಧಿಯಾಗಲಿ ಅಭಿವೃದ್ಧಿಯಾಗಲಿ ಎನ್ನುವಂಥದ್ದು ನಮ್ಮ ಸದಾಶಯ. ಸೋಮೇಶ್ವರರ ವಿದ್ಯಾರ್ಥಿ ಇವರು 92.5% ಅಂಕವನ್ನು ಪಡೆದಿರ್ತಾರೆ. ಮಮತಾ ಪೂಜಾರಿ ಮತ್ತು ಬೇಬಿ ಸಾಲಿಯಾನ್ ಇವರ ಸುಪುತ್ರ. ಅದೇ ರೀತಿ ಪ್ರತೀಕ್ಷಾ
ಇವರು 92% ಅಂಕವನ್ನು ಪಡೆದಿರುತ್ತಾರೆ. ಸರೋಜಿನಿ ಕಾಲೇಜ್ ಇದರ ವಿದ್ಯಾರ್ಥಿನಿಯಾಗಿರ್ತಾರೆ. ಅದೇ ರೀತಿ ಶಮನ್ ನೆಟ್ಟೆ ಕಾಲೇಜಿನ ವಿದ್ಯಾರ್ಥಿನಿ ಸುಮಾರು 91.67% ಪಡೆದಿರುತ್ತಾರೆ. ಶಕುಂತಲಾ ಮತ್ತು ಮಾಧವ ಇವರ ಸುಪುತ್ರ. ಅದೇ ರೀತಿ ಸಿಂಚನ್ ಡಿ ಸುವರ್ಣ, ವಿಜಯಲಕ್ಷ್ಮಿ ಮತ್ತು ದೇವದಾಸ್ ಇವರ ಸುಪುತ್ರ. ಸೈಂಟ್ ಅಲೋಷಿಯಸ್ PU ಕಾಲೇಜ್ ಇದರ ವಿದ್ಯಾರ್ಥಿನಿ, ವೇದಿಕೆ ಬನ್ನಿ. ಅದೇ ರೀತಿ ಐಶ್ವರ್ಯ ಶೆಟ್ಟಿಗಾರ್ ಸೈಂಟ್ ಅಲೋಷಿಯಸ್ ಪ್ರಿ ಯೂನಿವರ್ಸಿಟಿ ಕಾಲೇಜ್ ಇದರ ವಿದ್ಯಾರ್ಥಿನಿ ಸುಮಾರು 91.33 ಅಂಕವನ್ನು ಪಡೆದಿರುತ್ತಾರೆ. ಮಮತಾ ಮತ್ತು ಗಣೇಶ್ ವಿ ಶೆಟ್ಟಿಗಾರ್ ಇವರ ಮಗಳು, ಸುಪುತ್ರಿ. ಅದೇ ರೀತಿ ಚಿತ್ತಾರ ಎಸ್ ಎಡನಾಡು ಎಕ್ಸ್ಪರ್ಟ್ ಪದವಿ ಪೂರ್ವ ಕಾಲೇಜು ಕೋಡಿಯಾರ್ ಬೈಲು ಇದರ ವಿದ್ಯಾರ್ಥಿನಿ. ಇವರು 91.33% ಅಂಕವನ್ನು ಪಡೆದಿರುತ್ತಾರೆ. ಸುರೇಶ್ ಎಡನಾಡು ಮತ್ತು ಜಯಭಾರತಿ ಇವರ ಸುಪುತ್ರಿ. ಅದೇ ರೀತಿ ವರ್ಷಾ ಮಹಾಲೆ ಸೈಂಟ್ ಅಲೋಷಿಯಸ್ PU ಕಾಲೇಜ್ ಇದರ ವಿದ್ಯಾರ್ಥಿನಿ. ಪಡೆದಿರುವಂತಹ ಅಂಕ 90.17% ಪಡೆದಿರುತ್ತಾರೆ. ಅನಿಲ್ ಮಹಾಲೆ ಮತ್ತು ಪ್ರೀತಿ ಮಹಾಲೆ ಇವರ ಸುಪುತ್ರಿ. ಪ್ರಣಮ್ ಶಾರದಾ ವಿದ್ಯಾಲಯ ಇದರ ವಿದ್ಯಾರ್ಥಿ. ಪ್ರವೀಣ್ ಎಸ್ ಕೊಂಪಳ ಇವರ ಸುಪುತ್ರರಾಗಿರ್ತಾರೆ. 90% ಅಂಕವನ್ನು ಪಡೆದಿರುತ್ತಾರೆ. ಇಲ್ಲಿಗೆ PUC ವಿಭಾಗದ ಜ್ಞಾನದೇವಿಗೆ ಪ್ರಶಸ್ತಿಯನ್ನು ಪಡೆದಿರುವಂಥ ವಿದ್ಯಾರ್ಥಿನಿಯರು ಮುಗಿದಿರ್ತದೆ. ನೋಡಿ, ಯಾರಾದರೂ ಹೆಸರು ಬಾಕಿ ಇದ್ದು ಅಲ್ಲಿದ್ದರೆ ದ್ವಿತೀಯ PUC ವಿಭಾಗ ಹೇಗೆ ಹೆಸರು ಬಾ? ದ್ವಿತೀಯ PUC ಎಸ್ ಬಾ. ಬಾಲರ್ನನ ಪುಲ್ಲಿ ಮಾನ್ಯ ದೇಮದ ಬಲ್ಲೆ ನನ್ನ ಇರ್ಲ ಪುದರ್ ಲೆಪ್ಪುನ ಬದಲಾವಣೆ ಇತ್ತನ ಮಾನ್ಯ. ಸರಿ, ವೇದಿಕೆಯಲ್ಲಿರುವಂತಹ ಅತಿಥಿ ಅಭ್ಯಾಗತರು PUC ವಿಭಾಗದಲ್ಲಿ ಜ್ಞಾನದೇವಿಗೆ ಪುರಸ್ಕಾರವನ್ನು ಪಡೆದಂಥವರಿಗೆ ಗೌರವಿಸಬೇಕಾಗಿ ವಿನಯಿಸಿಕೊಳ್ತಾ ಇದ್ದೇವೆ. ದ್ವಿತೀಯ PUC ವಿಭಾಗದ ವಿದ್ಯಾರ್ಥಿಗಳು 90% ಅಧಿಕ ಅಂಕ ಗಳಿಸಿದಂಥ ವಿದ್ಯಾರ್ಥಿಗಳಿಗೆ ಇದೀಗ ಜ್ಞಾನದೀವಿಗೆ ಪುರಸ್ಕಾರದ ಗೌರವ ಮಂಗಳೂರು ವಿಶ್ವವಿದ್ಯಾನಿಲಯದ ಕುಲಪತಿಗಳಾದಂಥ ಸನ್ಮಾನ್ಯ ಪ್ರೊಫೆಸರ್ ಡಾಕ್ಟರ್ PL ಧರ್ಮಾರ್ ಅವರ ಶುಭ ಹಸ್ತದಿಂದ ಎಲ್ಲರಿಗೂ ಕೂಡ ಶಾಲಿನ ಗೌರವ ಜೊತೆಯಲ್ಲಿ ಅವರಿಗೆ ಆಶೀರ್ವಾದದ ಗೌರವವನ್ನು ಕೂಡ ಸಲ್ಲಿಸ್ತಾ ಇದ್ದೇವೆ. ವೇದಿಕೆಯಲ್ಲಿರುವ ಎಲ್ಲ ಅತಿಥಿಗಳ ಸಮ್ಮುಖದಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಒಂದು ಗೌರವಾನ್ವಿತ ಸನ್ಮಾನವನ್ನು ಸ್ವೀಕಾರ ಮಾಡುತ್ತಿರುವಂತಹ ವಿದ್ಯಾರ್ಥಿಗಳಿಗೆ ಜ್ಞಾನದೀವಿಗೆ 2026ರ ಪುರಸ್ಕಾರ. ಬಾಳಹಾದಿಯಲ್ಲಿ ಜ್ಞಾನವೇ ದಾರಿದೀಪವಾಗಲಿ ಎನ್ನುವಂತಹ ಶ್ರೇಷ್ಠ ಚಿಂತನೆಯೊಂದಿಗೆ ಜ್ಞಾನದೇವಿಗೆ ಶ್ರೇಷ್ಠಕ್ಕೆ ಅಡಿಯಲ್ಲಿ ಪಾವನ ಭೂಮಿ ಪುಣ್ಯಭೂಮಿ ವರದಾನಿ ಭೂಮಿಯಾದಂತಹ ಶ್ರೀ ಬಾಲಕೃಷ್ಣ ಮಂದಿರದ ಸುಂದರ ಪ್ರಾಂಗಣದಲ್ಲಿ ಇದೀಗ PUC ವಿಭಾಗದ 90%ಕ್ಕಿಂತ ಅಧಿಕ ಅಂಕವನ್ನು ಪಡೆದಂತಹ ವಿದ್ಯಾರ್ಥಿನಿಯವರಿಗೆ ಇದೀಗ ಗೌರವವನ್ನು ಅರ್ಪಿಸ್ತಾ ಇದ್ದೇವೆ. ಇದೀಗ ಅತಿಥಿ ಅಭ್ಯಾಗತರ ಕರಕಮಲದಲ್ಲಿ ಶೈಕ್ಷಣಿಕ ರಂಗದಲ್ಲಿ ಮಿಂಚುತ್ತಿರುವಂತಹ ವಿದ್ಯಾರ್ಥಿನಿಗೆ ಈ ಸುಂದರ ತಾಣದಲ್ಲಿ ಅಭಿಮಾನದ ಅಭಿವಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಅಭಿಮಾನದ ಚಪ್ಪಾಳೆಯೊಂದಿಗೆ ಇವರಿಗೆ ಅಭಿನಂದಿಸೋಣ. ಮುಂದಿನ ದಿನಗಳಲ್ಲಿ ಸತ್ಪ್ರಜೆಯಾಗಿ ಈ ಸಮಾಜದ ಬೆಳಕಾಗಲಿ ಎನ್ನುವಂಥದ್ದು ನಮ್ಮ ಪ್ರಾರ್ಥನೆ.
ಕಣ್ಮನವನ್ನು ಸೆಳೆಯುವ ಹಾಗೆ ತಲೆಗೊಂದು ಪೇಟ, ಕೊರಳಿಗೆ ಹಾರ, ಅದೇ ರೀತಿಯಲ್ಲಿ ಶಾಲು ಮತ್ತು ಫಲಪುಷ್ಪವನ್ನು ನೀಡುವುದರ ಮೂಲಕ ಜ್ಞಾನದೇವಿಗೆ ಪ್ರಶಸ್ತಿಯನ್ನು ಪಡೆದಿರುವಂತಹ ವಿದ್ಯಾರ್ಥಿನಿಯರನ್ನ ನಾವೆಲ್ಲ ನೋಡಿ ಕಣ್ತುಂಬಿಸಿಕೊಳ್ಳೋಣ. ಅದೆಷ್ಟು ವ್ಯಕ್ತಿಗಳಿಗೆ ಶಕ್ತಿಯಾಗಿರುವಂತಹ ಅನೇಕ ವ್ಯಕ್ತಿಗಳನ್ನು ಧಾರ್ಮಿಕ ಸಾಮಾಜಿಕ ರಂಗದಲ್ಲಿ ಮಿಂಚುವಂತೆ ಸತ್ಪ್ರೇರಣೆಯನ್ನು ನೀಡುವಂತಹ ಸತೀಶ್ ಕೊಂಪಳ ಇವರ ನೇತೃತ್ವದಲ್ಲಿ ಶ್ರೀ ಬಾಲಕೃಷ್ಣ ಮಂದಿರದ ಈ ಸುಂದರ ತಾಣದಲ್ಲಿ ಶಿಕ್ಷಣ ರಂಗದಲ್ಲಿ ಮಿಂಚುತ್ತಿರುವಂತಹ ವಿದ್ಯಾರ್ಥಿನಿಯರಿಗೆ ಅಭಿಮಾನದಿಂದ ಅಭಿವಂದನೆ ನೀಡ್ತಾ ಇರುವಂತಹ ಜ್ಞಾನದೇವಿಗೆ ಪುರಸ್ಕಾರ. ಅದರಿಂದ ಪ್ರತ್ಯೇಕ ಅವರ ಅಂಕವನ್ನು ಉಲ್ಲೇಖ ಮಾಡುವುದಿಲ್ಲ. ಯಶರಾಜ್ ಶೆಟ್ಟಿ ಭಗವತಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್, ಖುಷಿ ಆರ್ ಶೆಟ್ಟಿ ಸೈಂಟ್ ಮ್ಯಾರೀಸ್ ಹೈಸ್ಕೂಲ್, ಶ್ರೇಯಾ ಸಿಆರ್ ಸೈಂಟ್ ಜೋಸೆಫ್ ಜಾಯ್ಲರ್ ಸ್ಕೂಲ್, ಲವೀಶ್ ಕಪಿತನಿವ ಹೈಸ್ಕೂಲ್ ಕಂಕನಾಡಿ, ದಿವ್ಯಾ ವಿಪಿ ಸೈಂಟ್ ಜೋಸೆಫ್ ಜಾಯ್ಲರ್ ಸ್ಕೂಲ್, ಶಾನ್ವಿ ಕೆಪಿ ಸೈಂಟ್ ಸೆಬೆಸ್ಟಿಯನ್ ಏಡೆಡ್ ಸ್ಕೂಲ್, ನಿಸರ್ಗ ಬಿ ಶೆಟ್ಟಿ ಸೈಂಟ್ ಸೆಬೆಸ್ಟಿಯನ್, ಕುಮಾರಿ ಕೃಪಾಲಿ ಉಚ್ಚಿಲ ಭೋಬಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್, ವಿಜೇತ್ ಗಟ್ಟಿ ಸರೋಜಿನಿ ಮಧುಸೂದನ ಕುಶೆ ಸ್ಕೂಲ್, ಮೇಘನಾ ಗೌಟ್ ಹೈಸ್ಕೂಲ್ ಪೆರ್ಮನೂರು. 10 ಜನ ಬರಲಿ ವಿದ್ಯಾರ್ಥಿಗಳು. ಕೃಷ್ಣಣ್ಣ ಬರಲಿ. 10 ಜನ. ನೆಕ್ಸ್ಟ್ 10 ಅಡೆ ಒಂಜಿ ಅಂತರದ ಮುಖ್ಯ. ಕೃಷ್ಣಣ್ಣ ಆಗ್ಲ 10 ಕೊರಲೆ. ಯಶರಾಜ್ ಶೆಟ್ಟಿ ಭಗವತಿ ಇಂಗ್ಲಿಷ್ ಮೀಡಿಯಂ ಸ್ಕೂಲ್, ಖುಷಿ ಆರ್ ಶೆಟ್ಟಿ ಸೈಂಟ್ ಮ್ಯಾರೀಸ್ ಹೈಸ್ಕೂಲ್, ಶ್ರೇಯಾ ಸಿಬಿ ಸೈಂಟ್ ಜೋಸೆಫ್ ಜಾಯ್ಲರ್ ಸ್ಕೂಲ್, ಲವೀಶ್ ಕಪಿತನಿಯ ಹೈಸ್ಕೂಲ್ ಕಂಕನಾಡಿ, ದಿಯಾ ವಿಪಿ ಸೈಂಟ್ ಜೋಸೆಫ್ ಜಾಯ್ಲರ್ ಸ್ಕೂಲ್, ಶಾನ್ವಿ ವಿಪಿ ಸೈಂಟ್ ಸೆಬೆಸ್ಟಿಯನ್ ಏಡೆಡ್ ಸ್ಕೂಲ್, ನಿಸರ್ಗ ಬಿ ಶೆಟ್ಟಿ, ಕುಮಾರಿ ಕೃಪಾಲಿ, ವಿಜಿತ್ ಗಟ್ಟಿ, ಮೇಘನ. 10 ವಿದ್ಯಾರ್ಥಿಗಳು ಸ್ವಲ್ಪ % ಅಧಿಕ ಅಂಕ ದೆತೊನ್ನಂಚಿನ ವಿದ್ಯಾರ್ಥಿನಿಗಿತ್ತೆ ನಮ್ಮ ಮಾತೆಲ್ಲ ಪ್ರೀತಿದ ಗೌರವ ಅಭಿನಂದನೆ. ಮೇಘನ ಗೌರ್ಮೆಂಟ್ ಹೈಸ್ಕೂಲ್ ಪೆರ್ಮನೂರು SSLC ವಿಭಾಗದಲ್ಲಿ 96.96% ಅಂಕ ಪಡೆದು ವೆಂಕಪ್ಪ ಶೆಟ್ಟಿ ಹಾಗೂ ಮೋಹಿನಿ ವೆಂಕಪ್ಪ ಶೆಟ್ಟಿಯವರ ಸುಪುತ್ರಿಯಾಗಿದ್ದಾಳೆ. ಹಾಗೆಯೇ ಖುಷಿ ಆರ್ ಶೆಟ್ಟಿ ಸೈಂಟ್ ಮ್ಯಾರೀಸ್ ಹೈಸ್ಕೂಲ್ ಫಳ್ನೀರ್ SSLC ವಿಭಾಗದಲ್ಲಿ 96.64% ಪಡೆದಿದ್ದಾರೆ. ರಾಧಾಕೃಷ್ಣ ಶೆಟ್ಟಿ ಹಾಗೂ ಹರಿನಾಕ್ಷಿ ಶೆಟ್ಟಿ ದಂಪತಿಗಳ ಪುತ್ರಿ. ವಿಜೇತ್ ಗಟ್ಟಿ ಸರೋಜಿನಿ ಮಧುಸೂದನ್ ಕುಶೆ ಅತ್ತಾವರ ಮಂಗಳೂರು SSLC ವಿಭಾಗದಲ್ಲಿ 602 ಅಂಕ 96.32%. ಶರತ್ ಕುಮಾರ್ ಹಾಗೂ ಯೋಗಿನಿ ದಂಪತಿಗಳ ಪುತ್ರ. ಶ್ರೇಯಸ್ ಸಿಬಿ ಸಂತ ಜೋಸೆಫರ ಜಾಯ್ಲೆಂಡ್ ಶಾಲೆ ಕೊಲ್ಯ SSLC ವಿಭಾಗದಲ್ಲಿ 602 ಅಂಕ 96.32%. ಚಂದ್ರಹಾಸ ಹಾಗೂ ಸುಜ್ಯೋತಿ ದಂಪತಿಗಳ ಪುತ್ರ. ಹಾಗೆ ಭಾಗ್ಯಲಕ್ಷ್ಮಿ ಸರ್ಕಾರಿ ಪ್ರೌಢಶಾಲೆ ಪೆರ್ಮನ್ನೂರು ಬಬ್ಬುಕಟ್ಟೆ 593 ಅಂಕ 94.88%. ಮುತ್ತುರಾಜ್ ಹಾಗೂ ವಿಜಯಲಕ್ಷ್ಮಿ ದಂಪತಿಗಳ ಪುತ್ರಿ. ನಿಸರ್ಗ ಬಿ ಶೆಟ್ಟಿ ಸಂತ ಸೆಬೆಸ್ಟಿಯನರ ಪ್ರೌಢಶಾಲೆ ಪೆರ್ಮನೂರು ತೊಕ್ಕೊಟ್ಟು 590 ಅಂಕಗಳನ್ನು ಪಡೆದು 94.4%. ಬಾಲಕೃಷ್ಣ ಎ ಶೆಟ್ಟಿ ಹಾಗೂ ನಳಿನಿ ಬಿ ಶೆಟ್ಟಿ ದಂಪತಿಗಳ ಪುತ್ರಿ. ಕುಮಾರಿ ಕೃಪಾಲಿ ಉಚ್ಚಿಲ ಬೋವೀಸ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ SSLC ವಿಭಾಗ 94.24%. ಸುಧಾಕರ್ ಶೆಟ್ಟಿ ಹಾಗೂ ಪ್ರೀತಾ ದಂಪತಿಗಳ ಪುತ್ರ. ಲವೀಶ್ ಕಪಿತಾನಿ ಹೈಸ್ಕೂಲ್ SSLC ವಿಭಾಗದಲ್ಲಿ 583 ಅಂಕ 93.28%. ತಂದೆ ಅರುಣ್ ಹಾಗೂ ತಾಯಿ ಯಶೋಧ ದಂಪತಿಗಳ ಪುತ್ರ. ಜೆ ಭವಿಷ್ ಡೊಂಗರಕೇರಿ ಕೆನರಾ ಹೈಸ್ಕೂಲ್ನ ವಿದ್ಯಾರ್ಥಿ. ಪಡೆದ ಅಂಕ 579 93%. ಇವರು ಕುಂಪಲ ಜಯಪೂಜಾರಿ ಹಾಗೂ ಸಾರಿಕಾ ದಂಪತಿಗಳ ಪುತ್ರ. ಹಾಗೆಯೇ ದಿವ್ಯಾ ವಿಪಿ SSLC ವಿಭಾಗದಲ್ಲಿ 580 ಅಂಕ 93%. ವಿಪಿ ಜಯಚಂದ್ರನ್ ಹಾಗೂ ಕವಿತಾ ದಂಪತಿಗಳ ಪುತ್ರಿ. ಬರ್ಲಿ ಚಪ್ಪಾಳೆ ತಾಟಿ ಬರಡು ಈ ಜೂಕ್ಲಿಗೆ ಓಡೋದು ವಿಶೇಷమైన ಸಮೂಹ ಭಾವಚಿತ್ರಕ್ಕೆ ಜೊತೆಯಲ್ಲೇ ಬಣ್ಣದ ವಿನಂತಿ.
ಶಮನ್ ವಿ, ಪ್ರಣೀತ್ ಆರ್, ಭಾಗ್ಯಲಕ್ಷ್ಮಿ, ಭವಿತ್ ಬಿ ಕುಲಾಲ್, ವೈಷ್ಣವ್, ಮೋಹನ್ ಬಂಗೇರ, ಅನ್ವಿತಾ, ಶಿಪಾಲಿ ವೈ ಬಂಗೇರ, ಯಶಸ್ವಿ ಶೆಟ್ಟಿ, ಜೆ ಭವೀಶ್, ನೇಹಾ ನಾಯರ್, ಯತೀಶ್ ಶೆಟ್ಟಿ, ವಿದ್ಯಾಶ್ರೀ ಇಂಗ್ಲಿಷ್ ಮೀಡಿಯಂ ಸ್ಕೂಲು ದೇರ್ಲಕಟ್ಟೆ, ಶಮನ್ ವಿ, ನಿತ್ಯಧರ್ ಇಂಗ್ಲಿಷ್ ಮೀಡಿಯಂ ಸ್ಕೂಲು ಪೆರ್ಮನ್ನೂರು, ಪ್ರಣೀತ್ ಆರ್, ನಿತ್ಯಧರ್ ಇಂಗ್ಲಿಷ್ ಮೀಡಿಯಂ ಸ್ಕೂಲು ಪೆರ್ಮನ್ನೂರು, ಭಾಗ್ಯಲಕ್ಷ್ಮಿ ಬಬ್ಬುಕಟ್ಟೆ, ಭವಿತ್ ಬಿ ಕುಲಾಲ್, ನಿತ್ಯಧರ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್, ವೈಷ್ಣವ್, ನಿತ್ಯಧರ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್, ಮೋಹನ್ ಬಂಗೇರ, ಸೈಂಟ್ ಸೆಬೆಸ್ಟಿಯನ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್, ಅನ್ವಿತಾ, ಸೈಂಟ್ ಸೆಬೆಸ್ಟಿಯನ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್, ಶಿಪಾಲಿ ವೈ ಬಂಗೇರ, ಪರಿಜ್ಞಾನ ವಿದ್ಯಾಲಯ ಸೋಮೇಶ್ವರ, ವೈಷ್ಣವಿ ಶೆಟ್ಟಿ, ನಿತ್ಯಧರ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್, ಜೆ ಭವೀಶ್, ಕೆನರಾ ಹೈಸ್ಕೂಲ್, ನೇಹಾ ನಾಯರ್, ಸೈಂಟ್ ಜೆರೋಸಾ ಹೈಸ್ಕೂಲ್. ಮುಕುಲು ಮಾತಿರ್ಲ ಸ್ವಲ್ಪ ಪರ್ಸೆಂಟ್ ಅಧಿಕ ಅಂಕದ ಶಿಫಾಲಿ ವೈ, ಪರಿಜ್ಞಾನ ವಿದ್ಯಾಲಯ ಸೋಮೇಶ್ವರ 93%. ಯೋಗೀಶ್ ಹಾಗೂ ಗಾಯತ್ರಿ ದಂಪತಿಗಳ ಪುತ್ರಿ. ಯುಕ್ತಿ ಶೆಟ್ಟಿ, ವಿದ್ಯಾರತ್ನ ಆಂಗ್ಲ ಮಾಧ್ಯಮ ಶಾಲೆ, ಪಡೆದ ಅಂಕ 581, 92.96%. ಕಿರಣ್ ಕುಮಾರ್ ಶೆಟ್ಟಿ ಹಾಗೂ ಲಕ್ಷ್ಮೀ ಕಿರಣ್ ಶೆಟ್ಟಿ ದಂಪತಿಗಳ ಪುತ್ರಿ. ಶಾನ್ವಿ ವಿಪಿ, ಮಧುಚಂದ್ರನ್ ಹಾಗೂ ರಮ್ಯ ದಂಪತಿಗಳ ಪುತ್ರಿ 92% ಅಂಕ ಪಡೆದಿದ್ದಾರೆ. ಇವರು ಸೈಂಟ್ ಸೆಬೆಸ್ಟಿಯನ್ ಹೈಸ್ಕೂಲ್ ಪೆರ್ಮನ್ನೂರು. ಭಕ್ತಿ ಎಸ್ ಅಮೀನ್, ಸೈಂಟ್ ಸೆಬೆಸ್ಟಿಯನ್ ತೊಕ್ಕೊಟ್ಟು ಶಾಲೆಯಲ್ಲಿ SSLC ವಿಭಾಗದಲ್ಲಿ 541, 92% ಅಂಕ ಪಡೆದಿದ್ದಾರೆ. ಸುಜಿತ್ ಹಾಗೂ ಶರಣ್ಯ ದಂಪತಿಗಳ ಪುತ್ರಿ. ಯಶಸ್ವಿ ಶೆಟ್ಟಿ, ಭಗವತಿ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ SSLC ವಿಭಾಗದಲ್ಲಿ 91.6%. ರಾಜೇಶ್ ಶೆಟ್ಟಿ ಹಾಗೂ ಪ್ರಫುಲ್ಲ ಶೆಟ್ಟಿ ದಂಪತಿಗಳ ಪುತ್ರಿ. ವೈಷ್ಣವ್, ನಿತ್ಯಾಧರ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ SSLC ವಿಭಾಗದಲ್ಲಿ 91.3%. ತಿಮ್ಮಯ್ಯ ಹಾಗೂ ವೀಣಾ ದಂಪತಿಗಳ ಸುಪುತ್ರ. ಹಾಗೆ ಅನ್ವಿತಾ, ಸೈಂಟ್ ಸೆಬೆಸ್ಟಿಯನ್ ಇಂಗ್ಲಿಷ್ ಮೀಡಿಯಂ ಹೈಸ್ಕೂಲ್ SSLC ವಿಭಾಗದಲ್ಲಿ 91%. ಹರೀಶ್ ಪೂಜಾರಿ ಹಾಗೂ ಸರೋಜಿನಿ ದಂಪತಿಗಳ ಪುತ್ರಿ. ಹಾಗೆ ಮೋಹಕ್ ಬಂಗೇರ, ಸಂತ ಸೆಬೆಸ್ಟಿಯನ್ ಹೈಸ್ಕೂಲ್ ತೊಕ್ಕೊಟ್ಟು SSLC ವಿಭಾಗದಲ್ಲಿ 90.7% ಅಂಕ ಪಡೆದಿದ್ದಾರೆ. ರಾಜೇಶ್ ಹಾಗೂ ಶೋಭಾ ಕುಜುಮಗದ್ದೆ ಇವರ ದಂಪತಿಗಳ ಪುತ್ರ. ನೇಹಾ ನಾಯರ್, ರಘುನಾಥ್ ಹಾಗೂ ಸಿಂಧು ದಂಪತಿಗಳ ಪುತ್ರಿ. SSLCಯಲ್ಲಿ 90.56% ಪಡೆದಿದ್ದಾರೆ. ಪ್ರಣೀತ್ ಆರ್, ನಿತ್ಯಾಧರ್ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ SSLC ವಿಭಾಗದಲ್ಲಿ 565 ಅಂಕ ಪಡೆದು 90.50 ಅಂಕ ಪಡೆದಿದ್ದಾರೆ. ತಂದೆ ರಮೇಶ್ ಹಾಗೂ ತಾಯಿ ಸರಿತಾ ಆರ್ ದಂಪತಿಗಳ ಪುತ್ರ. ಭವಿತ್ ಬಿ ಕುಲಾಲ್, ನಿತ್ಯಾಧರ್ ಇಂಗ್ಲಿಷ್ ಮೀಡಿಯಂ ಸ್ಕೂಲಲ್ಲಿ ಕಲಿತಿದ್ದಾರೆ. 90.4% ಅಂಕ ಪಡೆದಿದ್ದಾರೆ. ವೈಷ್ಣವಿ ಶೆಟ್ಟಿ ಇದ್ದಾರೆ. ವೈಷ್ಣವಿ ಶೆಟ್ಟಿ, ನೋಡಿ, ತಮ್ಮ ಅಭಿನಂದನಾ ಪತ್ರದಲ್ಲಿ ತಮ್ಮ ತಮ್ಮ ಮುಖದ ಫೋಟೋ ಉಂಟು, ಅದನ್ನು ನೋಡಿ ಒಂದು ವೇಳೆ ಎಕ್ಸ್ಚೇಂಜ್ ಆಗಿದ್ರೆ ಅದನ್ನು ಚೇಂಜ್ ಮಾಡಿ. ಭಕ್ತಿ ಎಸ್ ಅಮೀನ್ ಇದ್ದಾರೆ. ಭಕ್ತಿ ಎಸ್ ಅಮೀನ್ ಇದ್ದಾರೆ. ಭಕ್ತಿ ಎಸ್ ಅಮೀನ್.
ಶ್ರೀಕೃಷ್ಣನ ಪುಣ್ಯದ ನೆರದಲ್ಲಿ ಶಿಕ್ಷಣ ರಂಗದಲ್ಲಿ ಮಿಂಚುತ್ತಿರುವಂತಹ ವಿದ್ಯಾರ್ಥಿನಿಯರಿಗೆ ಜ್ಞಾನದೇವಿಗೆ ಪುರಸ್ಕಾರದ ಪಡೆಯುವಂತಹ ಸೌಭಾಗ್ಯ, ಇದು ಭಾಗ್ಯವಯ್ಯ ಎನ್ನುವ ಹಾಗೆ ಉಪಕುಲಪತಿಗಳ ಕರಕಮಲದಲ್ಲಿ ಈ ಒಂದು ಜ್ಞಾನದೇವಿಗೆ ಪ್ರಶಸ್ತಿ ಪಡೆಯುವಂಥದ್ದು ಸೌಭಾಗ್ಯವೇ ಅಂತ ಹೇಳ್ಬೋದು. ಅವರ ಉಪಸ್ಥಿತಿ ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷವಾದಂತಹ ಮೆರುಗನ್ನು ನೀಡಿದೆ. ಯತೀಶ್ ಇವರು ಕಾಸರಗೋಡು ತಾಲೂಕಿನ ಮಜಕ್ಕಾರು ನಿವಾಸಿ ಶ್ರೀಮತಿ ಸುಧಾ ಮತ್ತು ಶ್ರೀ ರಮೇಶ್ ರಾವ್ ಜಾಧವ್ ಇವರ ಪುತ್ರಿಯಾಗಿದ್ದು ತಮ್ಮ ಪ್ರೌಢ ಶಿಕ್ಷಣವನ್ನು ಹುಟ್ಟೂರಲ್ಲೇ ಪೂರೈಸಿ ಉನ್ನತ ಶಿಕ್ಷಣವನ್ನು ಮಂಗಳೂರಿನ ಕಾಲೇಜಿನಲ್ಲಿ ಪೂರೈಸಿದರು. ಇವರು ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ MSc ಪದವಿಯನ್ನು ದ್ವಿತೀಯ ರ್ಯಾಂಕ್ನೊಂದಿಗೆ ಪೂರ್ಣಗೊಳಿಸಿದ್ದಾರೆ. ಕುಂಪಲ ಸುರಕ್ಷಾ ನಗರದ ನಿವಾಸಿ ಶ್ರೀಮತಿ ನಿರ್ಮಲಾ ಹಾಗೂ ಶ್ರೀ ರವೀಂದ್ರ ಬಹುಮಾನ್ ಇವರ ಪುತ್ರ ಶ್ರೀ ಯತೀಶ್ ರವೀಂದ್ರ ರಾವ್ ಬಹುಮಾನ್ ಇವರನ್ನು ವಿವಾಹವಾಗಿ ಕುಂಪಲಕ್ಕೆ ಸೊಸೆಯಾಗಿ ಬಂದಿದ್ದಾರೆ. ಮಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ 9 ವರ್ಷಗಳ ಕಾಲ ರಸಾಯನಶಾಸ್ತ್ರದ ಉಪನ್ಯಾಸಕಿಯಾಗಿ ಸೇವೆ ಸಲ್ಲಿಸಿಕೊಂಡು ಜೊತೆಗೆ ಪಾಲಿಸ್ಟರೈಡ್ ಡಿರೈವ್ಡ್ ಹೈಡ್ರೋಜೆಲ್ ಬಿಡ್ಸ್ ಫಾರ್ ಅಪ್ಲಿಕೇಶನ್ ಇನ್ ಅಗ್ರಿಕಲ್ಚರಲ್ ಎನ್ವಿರಾನ್ಮೆಂಟಲ್ ಫೀಲ್ಡ್ಸ್ ಎಂಬ ವಿಷಯದಲ್ಲಿ PhD ಪದವಿ ಪಡೆದಿರುವುದು ನಮ್ಮೆಲ್ಲರ ಪಾಲಿಗೆ ಹೆಮ್ಮೆಯ ವಿಚಾರವೇ ಹೌದು. ಪ್ರಸ್ತುತ ನಂತೂರಿನ ಶ್ರೀ ಭಾರತಿ ಕಾಲೇಜಿನಲ್ಲಿ ರಸಾಯನಶಾಸ್ತ್ರದ ಉಪನ್ಯಾಸಕಿಯಾಗಿ ತಮ್ಮ ವೃತ್ತಿ ಜೀವನವನ್ನು ಮುಂದುವರಿಸುತ್ತಿದ್ದು ಅತ್ತೆ ಮಾವ ಮಗಳು ಗಂಡ ಇವರ ಜೊತೆಗೆ ತುಂಬ ಸಂಸಾರವನ್ನು ನಡೆಸುತ್ತಿದ್ದಾರೆ. ಇವರ ಮುಂದಿನ ಜೀವನವು ಸುಖಮಯವಾಗಿ ಸಾಗಲಿ, ಇನ್ನಷ್ಟು ಉನ್ನತ ಸಾಧನೆ ಮಾಡುವ ಅವಕಾಶಗಳು ಶ್ರೀ ಬಾಲಕೃಷ್ಣನ ದಯೆಯಿಂದ ನಿಮಗೆ ಒದಗಿ ಬರಲಿ. ಶ್ರೀಕೃಷ್ಣ ಪರಮಾತ್ಮನ ಸಂಪೂರ್ಣ ಅನುಗ್ರಹ ನಿಮ್ಮ ಮೇಲಿರಲಿ ಎಂದು ಈ ಸಂದರ್ಭದಲ್ಲಿ ಶುಭ ಹಾರೈಸ್ತಾ ಇದ್ದೇವೆ. PhD ಪದವಿಯನ್ನು ಪಡೆದಿರುವಂತಹ ಪ್ರತಿಭಾನ್ವಿಕೆ ಒಮ್ಮೆ ಅಭಿಮಾನದ ಚಪ್ಪಾಳೆಯೊಂದಿಗೆ ಅಭಿನಂದಿಸೋಣ. ಶ್ರೀಕೃಷ್ಣನ ಪುಣ್ಯ ತಾಣದಲ್ಲಿ ಅಭಿಮಾನವನ್ನು ಸ್ವೀಕರಿಸಿದ್ರಿ, ಅಭಿನಂದನೆಗಳು. ಒಂದು ಜೋರಾದ ಚಪ್ಪಾಳೆ ಕೊಡಲಿ ಡಾಕ್ಟರ್ ನಿಶಿತಾ ಯತೀಶ್.